ತಾದೇಂ ತದ್ದಿನ ತಾದೈ ತದ್ದಿನ ತಾದಿಂ ತದ್ದಿನ ತಾದೈ ಕುಶಲದಿ ಜನಪತಿತ್ವವ ತಾಳಿ ಶಶಿಗಾಸ ಕುಶಲದಿ ಜನಪತಿತ್ವವ ತಾಳಿ ಶಶಿಗಾಸ ವಸುದೆಯ ಸಲವುತ ಇರಲು ಶಶಿಹಾಸ ವಸುದೆಯ ಸಲವುತ ಇರಲು ದಶಮಿ ಇಂದೆನುತ ಉತ್ಸಾಹದೋಳಿರ್ದುದು ದಶಮಿ ಇಂದೆನು ಉತ್ಸಾಹದೋಳಿರ್ದು ನಿಶಿಯೊಳು ಅಶನವ ತೊರೆದು ಭಕ್ತಿಯೊಳು ನಿಶಿಯೊಳು ಅಶನವ ತೊರೆದು ಭಕ್ತಿಯೊಳು ನಮೋ ಭಗವತೆ ವಾಸುದೇವಾಯ. ಈ ಚಂದ್ರಾಸನ ಬದುಕನ್ನು ಇಷ್ಟು ಎತ್ತರಕ್ಕೆ ಏರಿಸಿದಂತಹ ದಿವ್ಯ ಮಂತ್ರವಿದು ಎಂದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಸ್ವಾಮಿ. ಒಂದು ಕಾಲದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡೆ ಬಂಧು ಬಳಗವನ್ನು ಯಾರು ಇಲ್ಲದ ರೀತಿಯಲ್ಲಿ ಕಂಡಲ್ಲಿ ಅಡ್ಡಲೆಯುತ್ತ ಬೀದಿಯ ಬಾಲಕರೊಡನೆ ಆಟವಾಡುತ್ತಾ ಇರುವಂತಹ ಸಂದರ್ಭ ಸಿಕ್ಕಿದಂತಹ ಗೋಲಿಯಾಕಾರದ ಶಿಲೆಯೊಂದು ನನ್ನ ಬದುಕನ್ನು ಇಷ್ಟು ಎತ್ತರಕ್ಕೆ ಬೆಳೆಸುತ್ತದೆ ಎನ್ನುವಾಗಿ ಕಲ್ಪನೆಯೂ ಸಹ ಮಾಡಿದವ ನಾನಲ್ಲ. ಸಿಕ್ಕಿದಂಥ ಶಿಲೆಯನ್ನು ಬೇರೆ ಎಡೆಯಲ್ಲಿ ಬೈತಿರಲು ಸಾಧ್ಯವಾಗದೆ ಮಲಗಿ ನಿದ್ರಿಸುವಂತಹ ಸಮಯದಲ್ಲಿಯೂ ನನ್ನ ಬಾಯಲ್ಲಿರಿಸಿಕೊಂಡೇ ಮಲಗಿದೆ. ಆ ಕ್ಷಣದಿಂದಲೇ ಅಲ್ವೇ ಶ್ರೀಹರಿಯ ನಾಮೋಚ್ಚರಣೆ ಎನ್ನುವುದು ನನ್ನ ಬಾಯಲ್ಲಿ ಹೇಳತೊಡಗಿತು. ಅದರ ಒಲುಮೆಯಿಂದಲೇ ಅಲ್ವೇ ನನ್ನನ್ನು ಕಡಿಯಲು ಕಾಡಿಗೆ ಕರೆದುಕೊಂಡು ಹೋದಂತಹ ಕಟುಕರ ಹೃದಯದಲ್ಲಿ ಕರುಣೆಯ ಕಾರಂಜಿ ಚಿಮ್ಮಿ ನನ್ನ ಕೊರಳನ್ನು ಕತ್ತರಿಸಬೇಕಾದಂಥ ಅವರು ನನ್ನ ಕಾಲ ಬೆರಳನ್ನು ಕತ್ತರಿಸಿಕೊಂಡು ಹೊರಟು ಹೋದರು. ಅರಣ್ಯದಲ್ಲಿ ಏಕಾಂಗಿಯಾಗಿ ರೋಧಿಸುತ್ತಿರುವಂಥ ಸಂದರ್ಭ ಬೇಡರ ಒಡೆಯನಾಗಿರುವಂಥ ಕುಳಿಂದರು ಅಲ್ಲಿವರೆಗಾಗಿ ಬಂದರು. ನನ್ನ ಹೀನ ಸ್ಥಿತಿಯನ್ನು ಕಂಡು ಕನಿಕರವನ್ನುಗೊಂಡಂಥ ಅವರು ಅವರ ಮನೆಗೆ ಕರೆದುಕೊಂಡು ಹೋದರು. ಕತ್ತಲೆ ತುಂಬಿರುವಂಥ ಮನೆಗೆ ಮಣಿದೀಪ ಬಂದ ಹಾಗೆ ಸಂತಾನವಿಲ್ಲಂತ ನಮಗೆ ಸತ್ಪುತ್ರ ನೀನೆನ್ನುವುದಾಗಿ ಭಾವಿಸಿದರು. ಸಕ್ಕರೆಯ ಸವಿ ಪ್ರೀತಿಯನ್ನು ತೋರಿದರು. ಅಂತೆಯೇ ನನ್ನ ಬದುಕಿಗೆ ಸರ್ವತೋಮುಖ ನೆಲೆಯನ್ನು ಭದ್ರತೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಸಂತೋಷ. ಹಾಗೆ ಗುರುಮಠವನ್ನು ಸೇರಿದೆ, ವಿದ್ಯಾಭ್ಯಾಸವನ್ನು ಮುಗಿಸಿದೆ. ನಂತರ ಪುರಕ್ಕೆ ಬಂದ ನಂತರದಲ್ಲಿ ದೇಶ ದಿಗ್ವಿಜಯನ್ನು ಕೈಗೊಂಡೆ. ಪ್ರತಿ ವಿರೋಧಿಗಳನ್ನು ಜಯಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದೆ. ತಂದೆ ತಾಯಂದರಿಗೆ ಆನಂದವನ್ನು ಉಂಟು ಮಾಡಿದೆ. ಆ ಬಳಿಕ ನನ್ನ ತಂದೆಯವರು ಹೇಳಿದಂಥ ಮಾತು ನನಗೆ ವೃದ್ಧಾಪ್ಯ ಎನ್ನುವುದು ಆವರಿಸಿದೆ. ಮುಂದೆ ಇಲ್ಲಿ ಅಧಿಕಾರವನ್ನು ನೀನೇ ಸ್ವೀಕರಿಸಬೇಕೆನ್ನುವುದಾಗಿ ಸಂತೋಷದಿಂದ ಒಪ್ಪಿಕೊಂಡೆ. ಆದರೆ ಒಪ್ಪಿದ ನಂತರ ಅಥವಾ ಅಧಿಕಾರಕ್ಕೆ ಬಂದ ಮೇಲೆ ನಾನು ಮಾಡಿದ್ದೇನು? ಇಲ್ಲಿಯ ಜನರು ಅಸಂಸ್ಕೃತರು, ಅನಾಗರಿಕರು, ಅಂಥವರನ್ನು ಸಂಸ್ಕೃತಾನುಕರಣ ಮಾಡಬೇಕೆನ್ನುವ ಕಾರಣಕ್ಕಾಗಿ ಅನೇಕ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ನನಗೊಲಿದಂಥ ದೇವರು ನಮ್ಮವರಿಗೆ ಒಲಿಯಬೇಕೆಂಬ ಕಾರಣಕ್ಕಾಗಿ ಏಕಾದಶಿ ವ್ರತದ ವಿಚಾರವನ್ನು, ನಿಯಮವನ್ನು ನಮ್ಮವರಿಗೆ ಹೇಳಿಕೊಟ್ಟವ ನಾನೇ ಇದ್ದೇನೆ. ಎಲ್ಲವರು ಸಂತೋಷದಿಂದ ಸ್ವೀಕರಿಸಿದ್ದಾರೆ. ಇಂದು ಯಾವ ದಿನ ಅಂತ ನೋಡಿದರೆ ದಶಮಿ ಅಲ್ವೇ, ನಾಳೆ ಅಂದರೆ ಏಕಾದಶಿ. ನನ್ನ ಬದುಕು ಬಂಗಾರವ ಮಾಡಿದಂಥ ಹರಿವಾಸರ ದಿನ. ಹೀಗೊಂದು ಮಾತುಂಟು ಸ್ವಾಮಿ, ದಶಮಿಯ ಒಂದು ಊಟದಿಂದ ನಿಯಮದೊಳಗಿರ್ತು ಎಸಗಿ ನಿತ್ಯಾಂಕವ
ಮರು ದಿವಸ ವಿಸರ್ಜನಾಭಾರ್ಜನೆಯ ಗೈದು ಕಂದ ಪುಷ್ಪ ಪಸ ತುಳಸೀದಳ ಎಸಗಿ ಕುಶಲದಿಂ ತೀರ್ಥವಂ ಪರಿಗ್ರಹಿಸಿ ತದ್ದಿನದ ನಿಶಿತ ಕಾಲದಳು ಶ್ರೀಹರಿಯ ನಾಮ ಸಂಕೀರ್ತನೆಗೈದು ದ್ವಾದಶಿಯ ಉದಯದಳು ಪಾರಾಯಣಗೈದು ಭಕ್ತಿ ಭಾವದೊಳಗಿರ್ಬೋದು. ಇದು ಏಕಾದಶಿಯ ನಿಯಮ. ಹಾಗಾಗಿ ತಂದೆಯವರ ಜವಾಬ್ದಾರಿ ಅಥವಾ ಕರ್ತವ್ಯವು ನನಗುಂಟಲ್ಲ, ಹೀಗೆ ಆಲೋಚನೆ ಮಾಡಿದ್ದೇನೆ. ಸರಿ, ಯಾರಲ್ಲಿ ಶುಭವಾಗಲಿ ಅಂತ ಹೇಳಿ ಬಂದ್ರಲ್ಲ, ಹೌದು, ತಡ ಮಾಡುವುದಲ್ಲ. ಈ ಕ್ಷಣವೇ ಊರು ಬಿಡಬೇಕು. ಅಡ್ಡಿಲ್ಲ, ಇಲ್ವಾ? ಊರು ಬಿಡಬೇಕು ಸತ್ಯ. ಇಲ್ಲಿಂದ ಹೋಗುವುದೆಲ್ಲಿಗೆ ಕೇಳುವುದು ಬೇಡವಾ? ಒಡೆಯ, ನಾನು ಹಾಗೆ ಕೇಳ್ತಾ ಇದ್ದೀನ್ರಿ. ಹಾಗೆ ಕೇಳಿದ್ರೆ ಅದು ಅಧಿಕ ಪ್ರಸಂಗಿತನ ಅಂತ ಆಗುದಿಲ್ಲನ್ರಿ? ಓಹೋ, ಹಾಗೆ ಗೌರವದಿಂದ ಮತ್ತೆ ವಿಚಾರವನ್ನು ಕೇಳಲಿಲ್ಲ. ನೀವು ಹೋಗಬೇಕು ಎಲ್ಲಿಗೆ? ಸುಳ್ಳಲ್ಲ, ಎಲ್ರಿಗೆ ಅಪ್ಪ? ಕುಂತಳವನ್ನು ಸೇರ್ಬೇಕು. ಯಾಕ್ರಿ? ಕಾರಣ ಉಂಟು. ಕಪ್ಪವನ್ನು ಒಪ್ಪಿಸಿ ಬರ್ಲಿಕ್ಕೆ. ಈ ವರ್ಷಂಪರ್ತಿ ಕೊಡ್ಬೇಕಾದ ಕಪ್ಪ ಮೊನ್ನೆ ನಾನೇ ಹೋಗಿ ಕೊಟ್ಟು ಬಂದೀನಿ, ಮತ್ತೆ ಕೊಡ್ಬೇಕು ಅಂತ ಹೇಳ್ತಿದ್ದಿಲ್ರಿ. ಏನ್ರಿ? ಅವಾಗ ಕೊಟ್ಟು ಬರುವಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದವರು ಯಾರು? ನನ್ನ ತಂದೆ ಕುಳಿಂದರು. ಹೌದು, ಈಗ ಅಧಿಕಾರಕ್ಕೆ ನಾನು ಬಂದಿದ್ದೇನೆ. ಹಾಗಾಗಿ ನನ್ನ ಪಟ್ಟಬಂಧ ಮಹೋತ್ಸವದ ಸಲುವಾಗಿ ಅಥವಾ ವಿಶೇಷವಾದಂತ ಕಪ್ಪವನ್ನು ನೀವಲ್ಲಿ ಒಪ್ಪಿಸಿಗ ಬರ್ಬೇಕು. ಯಪ್ಪ, ನಿಮ್ಮ ಮಾತು ಯಾವತ್ತು ಅಲ್ಲ ಅಂತ ಹೇಳಕ್ಕಿಲ್ರಿ. ಅಲ್ಲೊಂದು ಹೊಂಡ ಐತೆ ನೋಡು, ಹೋಗಿ ಹಾರು ಅಂತ ಹೇಳ್ರಿ. ನೀವು ಹೋಗಿ ಹಾರೇ ಬಿಡ್ತೀನಿ. ನಾನು ಹಾಗೆ ಹೇಳುವವನ? ನೀವು ಹಾಗೆ ಹೇಳುವುದಿಲ್ಲ ಅನ್ನುವಂತ ಭರವಸೆ ನಮ್ಗೆ ಐತ್ರಿ. ಖಂಡಿತವಾಗಿ ಹೌದು. ಯಾಕೆ? ಒಂದು ಕಾಲದಲ್ಲಿ ದಿಕ್ಕು ದಸೆ ಇಲ್ದ ಮೂಗಿನ ಮಠ ಕುಡ್ಕೊಂಡು ದಾರಿ ಬದಿಯಾಗಿ ಬಿದ್ಕೊಂಡಿರ್ತೀರಿ ನಾವು. ಹೌದು. ಯಾವತ್ತು ನೀವು ಅಧಿಕಾರಕ್ಕೆ ಬಂದ್ರ, ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹೆಂಡ್ರಿಗೆಲ್ಲ ಮಕ್ಕಳಾತ್ರಿ. ಏನು ಮಾತಾಡು ಹಂಗಲ್ರಿ? ಅಲ್ಲ, ನಿನ್ನ ಭಾವನೆ ಮನಸ್ಥಿತಿ ನನಗೆ ಅರ್ಥವಾಗ್ತದೆ. ಕೇಳುವವರಿಗೆ ನೋಡುವವರಿಗೆ ಅದು ಅಪಾರ್ಥ ಆಗಬಾರ್ದು. ಹಂಗಲ್ರಿ ಅಪ್ಪ, ನಮ್ಗೊಂದ್ ಸಂಸಾರ ಐತಿ, ನಮ್ಗೆ ಹೆಂಡ್ರದರ, ನಮ್ಗ್ ಮನಿ ಐತಿ, ಅದು ಯಾವ್ದು ಕೆಲ್ಪನಿ ನಮ್ಗೆ ಇರುದಿಲ್ರಿ. ಹೌದು, ಮೂಗಿನ ಮಠ ಕುಡ್ಕೊಂಡ್ ದಾರಿ ಮೇಲೆ ಬಿದ್ಕೊಡ್ತೀವಿ. ನೀವು ಅಧಿಕಾರಕ್ಕೆ ಬಂದ ಮನೆ ಏನ್ ಹೇಳಿರಿ? ಮಕ್ಕಳ ಕುಡಿಯೋ ತಪ್ಪಲ್ಲ, ಕುಡ್ದಲ್ಲಿ ಒಂದ್ ಹಿಡ್ತಾ ಬೇಕಂತ ಹೇಳಿರಿ. ಹೌದಾ? ಅದ್ ಯಾಕೆ ಹೇಳಿದೆ ಅಂದ್ರೆ ಅಭ್ಯಾಸ ರೂಢಿ ಬಲ ಇತ್ತು, ಸ್ವಲ್ಪ ಕಡಿತ ಮಾಡ್ತಾ ಬರ್ಬೇಕು. ಹಂಗೆ ಹಂಗ ಮಾಡ್ತಾವ, ಅಲ್ಲ ನಿಲ್ಸ್ಬಿಡಿ. ಹಂಗೆ ನಾವು ಸರಿಯಾಗಿ ಕುಡ್ತದ ನಿಲ್ಸ್ಬಿಟ್ಟು ನಮ್ಮ ಮನಿ ತಾವ್ ನಾವು ಬಂದು ನಮ್ಮ ಹೆಂಡ್ರೊಟ್ಟಿಗೆ ನಾವು ಸಂಸಾರ ಮಾಡಿದ ಮ್ಯಾಕ ನಮ್ಮ ಹೆಂಡ್ರಿಗೆಲ್ಲ ಮಕ್ಕಳ. ಸತ್ಯವಾದಂತ ಮಾತು. ಅದಕ್ಕೆ ಹೇಳಿನಿ ನೀವು ಅಧಿಕಾರ. ಹೌದಪ್ಪ, ನಾನು ಅಧಿಕಾರಕ್ಕೆ ಬಂದ ಮೇಲೆ ಅಸಂಸ್ಕೃತವಾಗಿರುವಂತ ನಿಮ್ಮನ್ನು ಸಂಸ್ಕೃತ ಅನುಕರಣಗೊಳಿಸಿದ್ದೇನೆ. ಅನುಮಾನವೇ ಇಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ ಬರಬೇಕು. ಕೊಡುವುದು ಯಾರಿಗೆ ಅಂತ ಬೇಡವಾ? ಸುಳ್ಳಲ್ರಿ, ಯಾರ್ಯಾರ್ಗ ಇದು ಯಾರ್ಯಾರಿಗೆ ಕೊಡಬೇಕು? ಮಹಾರಾಜರಾಗಿರುವಂತ ಸುಬುದ್ಧಿಯವರಿಗೆ, ಸುಬುದ್ಧಿಯವರಿಗೆ, ಕಾಲವರಿಗೆ, ಹೌದಲ್ವಾ? ಕಾಲವರಿಗೆ, ರಾಣಿ ನಿವಾಸದವರಿಗೆ, ಪ್ರಮುಖವಾಗಿ ಮಹಾಮಂತ್ರಿ ಆಗಿರುವಂತ ದುಷ್ಟಬುದ್ಧಿಯವರಿಗೆ ಒಪ್ಪಿಸಿ ಬರಬೇಕು. ಇಷ್ಟು ಕೆಲಸ ನೀವು ಮಾಡ್ಬೇಕು. ಅದೇನು ಹೇಳಿರಲ್ರಿ? ಅದು ಯಾವುದು? ನೀವು ಪದ್ಧತಿ ಇರಬೇಕು ಅಂತ ಹೇಳಿರಲ್ರಿ? ಪದ್ಧತಿಯಂತೆ. ಹೌದೌದು, ಅದು ವಿಚಾರ ಉಂಟು. ನೀನು ಎಷ್ಟು ಎಚ್ಚರ ಇದ್ದೀಯ, ಪ್ರಜ್ಞೆ ಉಂಟು ನಿನಗೆ ಎನ್ನುವುದಾಗಿ ನಾನು ಕೇಳುತ್ತೇನೆ. ಇನ್ನು ಯಾವ ದಿವಸ? ಸುಳ್ಳಲ್ರಿ, ಯಾವ್ದ್ರಿ ಅದು? ನಿನ್ಗೆ ಗೊತ್ತಿಲ್ವಾ? ಇಲ್ಲ ರೀ ಅಪ್ಪ, ಇಂದು ದಶಮಿ. ದಶಮಿ ನಿನ್ನಲ್ಲಿ ಏಕೆ ಕೇಳುವುದು? ಇವತ್ತು ದಶಮಿ ಅಂತ ಆದ್ರೆ ನಾಳೆ ಯಾವ ದಿವಸ? ಅದಲ್ವಾ, ಏಕಾದಶಿ. ಅಂದ್ರೆ ದಶಮಿಯ ದಿವಸ ಒಂದೇ ಊಟ, ಮರು ದಿವಸ ಏಕಾದಶಿ ನಿರಾಹಾರ, ದ್ವಾದಶಿಯ ದಿವಸ ಪಾರಾಯಣವನ್ನು ಗೈದು ಪೂಜೆಯನ್ನು ಮಾಡಿ ಎಷ್ಟು ಬೇಕಿದ್ರು ತಗೊಳ್ಬಹುದು. ಹಾಗಾಗಿ ಪ್ರಯಾಣದಲ್ಲಿ ನೀವು ಇದನ್ನು ಬಿಡಬಾರ್ದು, ಆಚರಣೆಯಲ್ಲೇ ಇರಬೇಕು. ಹೌದಾ? ಶುಭವಾಗಲಿ, ಹೋಗಬೇಕು. ಕುಂತಳೇಂದ್ರನ ಮಂತ್ರಿಯಾಗಿಯ ದುಷ್ಟ ಬುದ್ಧಿ ಸಭೆಯೊಳಪ್ಪಿರಲಾಧಿನದೇ ಅಲ್ಲ, ನೀವೆಲ್ಲ ಮಂತ್ರಿ
ಮಂತ್ರಿಗಳಾದ್ರಿಲ್ಲ ನಾವೇನೋ ಇಲ್ಲಿ. ನೀವು ಮಂತ್ರಿಗಳ? ಹಾಗಲ್ವ, ನಾವು ಮಂತ್ರಿಗಳ. ಅಲ್ಲ, ನೀವು ಎಲ್ಲಿಂದ ಬಂದವರು? ಯಾರೋ ನೀವು? ನಾವು ಚಂದನಾವತಿಯಿಂದ ಬಂದವ್ರಿ. ಓ, ಬಹಳ ಹತ್ತಿರದವರು. ನೋಡ್ರಿ ಅಪ್ಪ, ಏನೋ ಇದೆಲ್ಲ. ಯಪ್ಪ ಯಪ್ಪ ನಿನ್ನ ಅಪ್ಪ. ಅದಲ್ಲ ಇದು ಕಪ್ಪ. ನೋಡ್ರಿ, ವರ್ಷಕ್ಕೆ ಸೇರಬೇಕಾದಂತ ಕಪ್ಪ ಕಾಣಿಕೆ ನಮ್ಮ ಭಾಂಡಾರಕ್ಕೆ ಬಂದು ಮುಟ್ಟಿದೆ. ನೋಡ್ರಿ ಅಪ್ಪ, ಮತ್ತೆ ಇದೇನೋ ಕಪ್ಪ? ಇದು ವಿಶೇಷ ಕಪ್ಪ ರೀ. ವಿಶೇಷ ಕಪ್ಪ. ಸಂದನೆ ನಿಮ್ಮಯ ಕುಳಿತ ಸಂದನೆ 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 ನಿಮ್ಮಯ ಕುಳಿತ ಏನು ಆಶ್ಚರ್ಯ ಒಂದು ಬೇದಗೆ ಬೇಳಿರೆಂಬ ಸಂದನೆ ನಿಮ್ಮಯ ಕುಳಿಂದ ಹೇಗೆ ಸತ್ತ, ಯಾವಾಗ ಸತ್ತ, ಯಾರಿನ ಸತ್ತ, ಎಷ್ಟೊತ್ತಿಗೆ ಸತ್ತ, ಏನಾಗ ಸತ್ತ? ಯಾರು ಸತ್ಯಾರ, ಎಷ್ಟೊತ್ತಿಗೆ ಸತ್ಯಾರ, ಏನಾಗ ಸತ್ಯಾರ, ಎಲ್ಲಿ ಸತ್ಯಾರ? ಅದ ನಿನ್ನ ಅಪ್ಪ ಕುಳಿಂದ ಹೇಗೆ ಸತ್ತ ಅಂತ ಕೇಳಿದ್ದು. ಎಂತ ಮಾತಾಡ್ತಿರ್ರಿ? ಏನೋ ಸಾಯ್ಬೇಕಾದವ್ರ ಸಾಯ್ಲಿಲ್ಲ, ಅವ್ರು ಯಾಕೆ ಸಾಯ್ಬೇಕು? ಯಾರಿಗೆ ಹೇಳುವುದಾ ನೀನು? ಅದಲ್ರಿ, ಸಾಯ್ಬೇಕಾದವ್ರ ಸಾಯ್ಲಿಲ್ಲ, ಅವ್ರು ಯಾಕೆ ಸಾಯ್ಬೇಕು? ಕೈ ತೋರಿಸುವುದು ಎಲ್ಲಿಗೆ? ತೆಪ್ಪಾಯ್ತನ್ರಿ. ಅಲ್ಲದೆ ಹೋದ್ರೆ ವಿಶೇಷವಾದಂತಹ ಕಪ್ಪ ಅಂತ ಹೇಳಿದೆ. ಒಬ್ಬ ಮಹಾತ್ಮ ಹುಟ್ಟಿಕೊಂಡ ಅಂತ ಆದ್ರೆ ಶ್ರೀಮಂತರಾದವರಿಗೆ ವಿಶೇಷವಾದಂತ ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ. ಒಬ್ಬ ಹುಟ್ಟಿಕೊಂಡ, ಒಬ್ಬ ಪಟ್ಟವನ್ನೇ ಅರಿದ, ಒಬ್ಬ ಮಹಾತ್ಮ ಸತ್ತ ಅಂತಾದ್ರು ವಿಶೇಷವಾದ ಕಪ್ಪವನ್ನು ಕೊಡ್ಲಿಕ್ಕುಂಟು. ಹಾಗಾಗಿ ಚಂದನಾವತಿ ಅಧಿಕಾರಿ ಕುಳಿಂದ ನಿನ್ನಪ್ಪ ಸತ್ತ ಅಂತ ತಿಳ್ಕೊಂಡದ್ದು. ಓಹೋ, ಇದು ವಿಶೇಷ ಕಪ್ಪ ಅಂತ ತಕ್ಷಣ ನೀವು ಸತ್ತಾರ ಅಂತ ತಿಳ್ಕೊಂಡ್ರಿ? ಹೌದು, ಇವು ನಾನಲ್ಲ, ನಿನ್ನಪ್ಪ ಕುಳಿಂದ ಸತ್ತ ಅಂತ ತಿಳ್ಕೊಂಡದ್ದು. ಇಲ್ರಿ ಅಪ್ಪ, ಅವ್ರು ಸಾಯ್ಲಿಲ್ರಿ, ಗಟ್ಟು ಮುಟ್ಟದಾರ. ಈಗ ಹೊಸಿ ಕಡ್ಲಿ ಕೊಡ್ರಿ, ನೀವು ಕಚ ಕಚ ಜಗಿತಾರ ಅವ್ರು. ಕಪ್ಪು ಕೊಡ್ರಿ, ಕಚ ಕಚ ಜಾಗ ಬೀಸಾಡ್ಬಿಡ್ತೀರ. ಕಪ್ಪನ್ನು ಕೊಟ್ರು ಜಾಗದ ಕಚ ಕಚ ಜಾಗದ ಬೀಸಾಡ್ತೀರ ಅಂದ್ರೆ ಅಷ್ಟೊಂದು ಗಟ್ಟಿ ಇದ್ದಾನೆ ಕುಳಿಂದ ಅನ್ನುವುದಾಯ್ತು. ನೋಡ್ರಿ, ಇರಲಿ. ಆದರೂ ವಿಶೇಷ ಕಪ್ಪ ಇದು ಯಾಕೆ ಕಾಣೈತ್ರಿ ಅಪ್ಪ? ದೊರೆಕುಳಿಂದ ಜನಿಗ ಪಟ್ಟವ, ದೊರೆಕುಳಿಂದ ಜನಿಗ ಪಟ್ಟವ, ಆಳುತ್ತಿರಲು ಇತಿಯನು ವಿಶಿಷ್ಟವ, ಆಳುತ್ತಿರಲು ಇತಿಯನು ವಿಶಿಷ್ಟವ. ಕರಮಿಕ್ಕದನ ರಾಣಿಗಾಲವ, ಕರಮಿಕ್ಕದನ ರಾಣಿಗಾಲವ, ನಿಂಗೆ ತಿರುತಗುಂಬುದು ಸಮಭಾಗವ. ಕರಮಿಕ್ಕದನ ರಾಣಿಗಾಲವ, ನಿಂಗೆ ತಿರುತಗುಂಬುದು ಸಮಭಾಗವ. ಕುಳಿಂದಪ್ಪ ಅದರಲ್ರಿ, ಕುಳಿಂದಪ್ಪ ಈಗ ಪೀಠದಾಗಿಲ್ರಿ. ಅಂದ್ರೆ ಕುಳಿಂದಪ್ಪ ಈಗ ಪೀಠ ಬಿಟ್ಟ್ಯಾರ. ಪೀಠವನ್ನು ಬಿಟ್ಟ್ಯಾರ. ಯಾರು ಕೇಳಿಬಿಟ್ಟ, ಯಾರಿಗೆ ಕೊಟ್ಟ ಕುಳಿಂದ? ಯಾರ್ಯಾರಿಗೆ ಯಾಕೆ ಕೊಡ್ಬೇಕು? ಮತ್ತೆ ತನ್ನ ಮಗನಿಗೆ ಕೊಟ್ಟ್ಯಾರ. ತನ್ನ ಮಗನಿಗೆ ಪೀಠ ಕೊಟ್ಟ್ಯಾರ. ಕುಳಿಂದನ ಮಗನಿಗೆ ಪಟ್ಟವನ್ನ ಕಟ್ಟಿದ, ಅದಕ್ಕೋಸ್ಕರವಾಗಿ ವಿಶೇಷ ಕಪ್ಪ. ಏನಿದೆತ್ತಣ ಕೌತುಕದ ನುಡಿ, ಏನಿ ಎತ್ತಣ ಕೌತುಕದ ನುಡಿ, ಕುಳಿಂದಂಗೆ ಸೋನು ಜನಿಸಿರ್ದಪನೆ, ಕುಳಿಂದಂಗೆ ಸೋನು ಜನಿಸಿರ್ದಪನೆ, ಬಂಜೆಯಾಗಿಯಳ್ ಅವನ ಮಾನಿನಿ, ಬಂಜೆಯಾಗಿಯಳ್ ಅವನ ಮಾನಿನಿ, ವಿಚಿತ್ರ 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 ನೀ
ವ್ಯಂದ ಹೊಸಗೆ ಆ ಮಗನಿಗೆ ಕೊಟ್ಟ ಪೀಠ ಇದು ವಿಚಿತ್ರವೇ ಹೌದು, ವಿಚಿತ್ರವೇ ಹೌದು. ಯಾಕೆ ಚಿತ್ರ ನಿನ್ನಲ್ಲಿಯೇ ಕೇಳುತ್ತೇನೆ, ಏನ್ರಿ ಕರಿ ಕಲ್ಲಿನ ಮೇಲೊಂದು ಕಮಲವನ್ನು ಅರಳುವುದಕ್ಕೆ ಸಾಧ್ಯ ಉಂಟೇನೋ? ಯಾವ ಕಾರಣಕ್ಕೂ ಆಗುದಿಲ್ರಿ ಅದ. ಮೊಲಕ್ಕೆ ಕೊಂಬು ಮೂಡುವುದಕ್ಕೆ ಸಾಧ್ಯ ಉಂಟೇನೋ? ಮೊಲಕಲ ಕೊಂಬು ಅಂತಂದ್ರೆ ಅರ್ಥವೇ ಇಲ್ರಿ ಅದ. ಬೇಯಿಸಿದ ಭತ್ತ ಯಾವತ್ತಾದ್ರೂ ಮೊಳಕ್ಕೆ ಒಡೆದುಂಟೇನೋ? ಹಂಗ ಬರ್ತದೆ ಅಂತ ಆದ್ರೆ ಸರಿಯಾಗಿ ಬೇಯಿಸ್ಲಿಲ್ಲ ಅಂತ. ಅಲ್ಲದೆ ಹೋದ್ರೆ ಕುಳಿಂದನ ಮಾನಿನಿ ಜಗತ್ ಪ್ರಸಿದ್ಧ ಬಂಜೆ ಹೆಸರು ಮಾಡ್ರೆ ಹಂಗ ಮಾಡ್ಬೇಕು. ಜಗತ್ತಿಗೆ ಖ್ಯಾತ ಬಂಜಿ. ಅವಳು ಯಾವತ್ತೂ ಬಂಜೆ ಎಂಬಲ್ಲಿಗೆ ಅವಳಿಗೆ ಸೂನು ಜನಿಸುವುದಕ್ಕೆ ಸಾಧ್ಯ ಉಂಟೇನೋ? ಬಂಜಿ ಆದವಳು ಹಡಿತಾಳಂತ ಆದ್ರೆ ಅವಳು ಬಂಜಿ ಅಂತ ಕರೀತಾರೇನು ಅಲ್ವಾ? ಹಾಗಾಗಿ ನೀನು ಹೇಳಿದ ಈ ವಿಚಾರವನ್ನ ನಂಬುವುದೇ ಕಷ್ಟ ಸಾಧ್ಯ. ನಂಬಲಿಕ್ಕುಂಟೇನೋ ಇದನ್ನ ಎಂಬಲ್ಲಿಗೆ ಕುಳಿಂದನಿಗೆ ಮಗ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹೇಗೆ ಬಂದ ಮಗ? ಅದಕ್ಕೆ ಒಂದು ಕಥೆ ಐತ್ರಿ. ಅಂದ್ರೆ ಈ ಮಗು ಹುಟ್ಟುವುದಕ್ಕೆಲ್ಲ ಇದಕ್ಕೆಲ್ಲ ಒಂದು ಕಥೆ ಐತ್ರಿ ಅಪ್ಪ. ಈ ಕಡೆ ಕತೆ ಹೇಳ್ತಾ ಇರುವುದು, ಆ ಕಡೆ ಮಕ್ಕಳಾಗ್ತಾ ಇರುವುದಾ ಅಂತ ಮಾತಾಡ್ತೀರಿ ನೀವು. ಮತ್ತೆ ಈ ಮಗುಗಾಗಿ ಒಂದು ಕಥೆ ಐತಿ ಅಂತ ಹೇಳಿನಿ. ಮಗು ಪ್ರಪಂಚದ ಬೆಳಕನ್ನ ಹೇಗೆ ಕಂಡ ಅನ್ನುವುದಕ್ಕೂ ಒಂದು ಕಥೆ ಉಂಟು. ಕಥೆ ಐತ್ರಿ, ಕೇಳಬೇಕಲ್ಲ ಕಥೆಯನ್ನ. ನಾನ್ ಹೇಳ್ಬೇಕಂದ್ರೆ ನೀನೇ ಹೇಳ್ಬೇಕು. ಯಪ್ಪ ಜೀಯ ಬುಸಿಯಲ್ಲ ಜೀಯ ಪುಸಿಯಲ್ಲ ಅವಂ ಬೇಟೆಗೈಯೇ ಕಾನನದ ಮಧ್ಯದೊಳ್ ಅನಾಥವಾಗಿಯ ಶಿಶುಯೋ ಕಾನನದ ಮಧ್ಯದೊಳ್ ಅನಾಥ ಆಗಿಯ ಶಿಶು ನಿಧಾನ ಮಿರೆ ಕಂಡೆತ್ತಿಕೊಂಡು ಬಂದಾತ್ಮಜ ವಿಧಾನದೆಂ ಪ್ರೀತಿಮಿಗೆ ಚಂದ್ರಹಾಸ ಎಂಬ ವಿಧಾನದೆವು ಸಲಗಿದರು. ಚಂದ್ರಹಾಸ ಎಂಬ ವಿಧಾನದೆವು ಸಲಗಿದರು. ಜೀಯ ಪುಸಿಯಲ್ಲ 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 ಆ ಅದು ಈಗಿನ ಕಥೆ ಅಲ್ರಿ, ಮತ್ತೆ ಸುಮಾರು 14 ವರ್ಷದ ಹಿಂದಾಗಡಿ ಕಥೆ ರೀ. 14, 15, 16 ವರ್ಷಗಳ ಹಿಂದಿನ ಕಥೆ. ಹ್ಞೂನ್ರಿ. ಹೇಗೆ? ನಮ್ಮ ಕುಳಿಂದಪ್ಪರ್ ಹೇಳ್ಯಾರ, ಮಕ್ಕಳ ಬ್ಯಾಂಟಿಗೆ ಹೋಗದೆ ತುಂಬಾ ದಿವಸ ಆಯ್ತು, ಬ್ಯಾಂಟಿಗೆ ಹೋಗ್ಬೇಕು ಅಂತ ಹೇಳ್ಯಾರ. ಹಂಗೆ ನಮ್ಮನ್ನೆಲ್ಲ ಕೂಡ್ಕೊಂಡು ಹೋಗ್ಯಾರ. ನಾವು 5 ಪೈದೆಲ್ಲ ಹಿಡ್ಕೊಂಡು ಹೋಗಿವ್ರಿ. ಹಂಗೆ ಬ್ಯಾಂಟಿ ಆಡ್ತಾ ಎಷ್ಟು ಮುಂದೆ ಹೋಗಿವಿ ಅದಕ್ಕೆ ಬ್ಯಾಂಟಿ ಆಡ್ತಾ ಹೇಳಿ ಹಂಗೆ ಬ್ಯಾಂಟಿ ಆಡ್ತಾ ಹೋಗಿವಿ. ಬ್ಯಾಂಟಿ ಆಡ್ತಾ ಹೋಗಿದ್ದಲ್ರಿ, ಕೊನೆಗೆ ಇದು ನಮ್ಮ ಚಂದನಾವತಿ ಮತ್ತು ಕುಂತಳ ಗಡಿ ಪ್ರದೇಶ ಐತಲ್ರಿ, ಗಡಿ ಪ್ರದೇಶಕ್ಕೆ ಹೋಗಿ ನಾವು. ನಮ್ಮ ಕುಂತಳದ ಗಡಿ ದಾಟ್ರೇನೋ? ನಿಮ್ಮ ಗಡಿ ಯಾರು ದಾಟ್ತಾರೇನ್ರಿ? ನಿಮ್ಮ ಗಡಿ ದಾಟುವುದು ಒಂದೇ, ಹುತ್ತು ಕೈ ಹಾಕುವುದು ಒಂದ ಅಲ್ರಿ. ಅಂದ್ರ ಭಯ ಉಂಟು ಅಂತಲೇ ಅರ್ಥ. ಅಷ್ಟೊಂದು ಹೆದರಿಕೆ ಉಂಟ್ರಿ. ಇರಬೇಕು. ಹಂಗೆ ನಮ್ಮ ಮಂದಿಯೆಲ್ಲ ಹೇಳ್ಯಾರ, ಆಯಾಸ ಆಗದ ವಿಶ್ರು ವಾಂತಿ ಬೇಕು ಅಂತ ಹೇಳ್ಯಾರ. ಆಯಾಸ ಆಗಿದೆ, ವಿಶ್ರಾಂತಿ ಅಗತ್ಯ. ಬಾಯಾರಿಕೆ ಆಗುತ್ತೆ ಅಂತ ಹೇಳ್ಯಾರ. ಬಾಯಾರಿಕೆ ಅಲ್ಲ, ಬಾಯಾರಿಕೆ. ಹೌದೌದು. ನಾವೆಲ್ಲ ಒಂದ್ ಕಡೆ ಕುಂತೀವ್ರಿ, ಕುಂತಾಗ ನೋಡ್ತೀವಿ ಶಬ್ದ ಬರೆಯಕ್ ಹತ್ಯದ. ಇದ್ದದ್ದು ಕಾಡಿನಲ್ಲಿ ಶಬ್ದ ಬರದೆ ಮತ್ತಿನ್ನೇನ? ಹೌದು. ಒಂದು ಮರಕ್ಕೆ ಇನ್ನೊಂದು ಮರ ತಾಗ ಟ್ರಿಂಕ್ ಪಿಂಕ್ ಟ್ರಿಂಕ್ ಪಿಂಕ್
ಶಬ್ದ ಹೊರ ಹೊಮ್ಮುತ್ತದೆ. ಹೌದೌದ್ರಿ. ಆ ಶಬ್ದ ಯಾವ್ದು ಅಂತ ನಮ್ಗೆ ಸರಿಯಾಗಿ ಗೊತ್ತೈತೆ. ಯಾಕಂದ್ರೆ ಕಾಡ್ತಾವನ್ನ ನಮ್ ಇರುದ್ರಿ ಅನುಭವ ನಿಮಗುಂಟು. ಅದಲ್ಲ ಅಂತ ಗೊತ್ತಾತ್ರಿ. ಹಂಗೆ ಸಿರಿಯರಿ ನಾರಾಯಣ ಮುಚ್ಕುಂದ ಮುಚ್ಕುಂದ ಕರ್ಮ ನಿನ್ನ ಶಬ್ದ ಬರಕತ್ತೆ ಅದ. ಶ್ರೀಹರಿ ನಾರಾಯಣ ಮುಚ್ಕುಂದ ಮುರಾರಿ ಮುಚ್ಕುಂದ ಮುಕುಂದ ಅಚ್ಯುತ ಮುರಹರಿ ಅಂತ ಶಬ್ದ ಬರೆಯಾಕತ್ತದ. ಎಲ್ಲ ಸ್ವರ ಕೇಳಿ ಬರ್ತಾ ಇದೆ. ಹೌದೌದು. ಯಾರೋ ನಿಮ್ಮವರೇ ಆಗಿರ್ಬೇಕಾ? ನಮ್ಮವ್ರ ಅಲ್ರಿ. ಮತ್ತೆ ಹಂಗೆ ನಮ್ಮ ಕುಳಿಂದಪ್ಪ ಅವ್ರು ಹೇಳ್ಯಾರ ಎಲ್ಲ ಇರ್ಲಿ ಏನು ಅಂತ ನೋಡ್ಕೊಂಡು ಬರ್ರಿ ಅಂತ ಹೇಳ್ಯಾರ. ಹಂಗೆ ನಾನು ಮ್ಯಾಲ ಹತ್ತು ಬಿಟ್ಟು ಹಂಗೆ ಕ್ಯಾಸ್ ಹೊಳ್ಳಿನ್ರಿ. ಕ್ಯಾಸ್ ಹೊಳ್ಳಿನಿ. ಕ್ಯಾಸ್ ಹೊಳ್ಳಿನಿ. ಓಹೋ, ಎಡಭಾಗದಲ್ಲಿ ನೀನು ತಿರುಗಿದೆ. ಇದು ಎಡಭಾಗ. ಬಲಭಾಗದಲ್ಲಿ ತಿರುಗಿದೆ, ಎಡಭಾಗದಲ್ಲಿ ಬಂದೆ. ಹಂಗೆ ಮ್ಯಾಲ ಹತ್ತೀನ್ರಿ. ಮ್ಯಾಲ ಹತ್ತಿ ಹಂಗೆ ಎಡಕ್ ಹೊಳ್ಳಿನಿ. ಹಾಗೆ ಮ್ಯಾಲ ಹೋಗಿ ನೋಡ್ತೀರಿ ಎಲ್ರಿ ನಿಮ್ ಗಡಿ ಪ್ರದೇಶಕ್ಕೆ ಹೋತದ್ರಿ. ಮತ್ತೆ ಗಡಿಗೆ ಬಂದ್ರೆ ಗಡಿದೆಲ್ಲ ನಡೀತೈತ್ರಿ. ಒಂದು ಪಿತೃಮಟ್ಟಿ ತಾವ ನೋಡ್ತೀನ್ರಿ. ಅಪ್ಪ ಏನು ಅಂತ ಹೇಳುದ್ರಿ? ಒಂದು ಸೀಸಾರಿ ಇಷ್ಟು ದೊಡ್ಡ ಐತಿ. ಓಹೋ, ಒಂದ್ 4-5 ಮಂದಿಗೆ ಸಾಕು ಅಲ್ವಾ? ಯಾವ್ದ್ರಿ? ಪಾಪಿಗಳೇ ಬೇಟೆ ಆಡ್ಲಿಕ್ಕೆ ಬರುವುದು. ಅಲ್ಲಿ 4-5 ಜನ ಸೇರ್ಕೊಂಡು ಎಲ್ಲವರು ಪೂರೈಸಿ ಸಂತೋಷದಿಂದ ಅಲಿಯುವುದು ಅಲ್ವಾ? ನಾನ್ ಹಂಗ ತಿಳ್ಕೊಳ್ಳಲ್ರಿ. ಮತ್ತೆ ಗಡಿ ಪ್ರದೇಶ ಅಲ್ಲನ್ರಿ. ಯಾರೋ ನಿಮ್ಮವ್ರ ಮುಗಿಸ್ಬಿಟ್ಟು ಈ ಕಡೆ ಬಿಸಾಡ ಹೋಗಿರಿ. ನಮ್ಮವರೆಲ್ಲ ಹಾಗೆ ಮಾಡ್ಲಿಕ್ಕಿಲ್ಲ, ಬೀಸಾಡಕ್ಕಿಲ್ಲ. ನಿಮ್ಮ ಅಜ್ಜ ಮೀರ್ಲಿಕ್ಕಿಲ್ಲ. ಅದೆಲ್ಲ ನಿಮ್ಮ ಕೆಲಸವೇ ಇರಬೇಕು. ಅದಲ್ರಿ ಅಪ್ಪ. ಮತ್ತೆ ಇದ್ರ ಮಟ್ಟಿ ತಾವ ನೋಡ್ತೀರಿ. ಯಾವ್ದ್ರಿ ಅದು? ಯಾವ್ದು? ಮೇಗು ಮೇಗು ಮಗು. ಹೌದೌದು. ಶಿಶು. ಹ್ಞೂನ್ರಿ. ಉದೇನು? ಆಮೇಲೆ ನೋಡ್ತೀವಿ ಅಪ್ಪ. ಅಯ್ಯೋ ಮಗು ಕಾಲ್ ನೋಡ್ತೀನಿ. ರಾಮ ರಕ್ತ ರೂಢಿರಿ. ರಾಮ ರಕ್ತ ಅಲ್ವಾ? ರಾಮ ರಕ್ತ ರೂಢಿ. ಆಮೇಲೆ ನಮ್ಮ ಕುಳಿಂದಪ್ಪರ್ ಹೇಳ್ಯಾರ ಅದಕ್ಕೆಲ್ಲ ಗಾಯ ಸೊಪ್ಪು ಹಾಕ್ಬೇಕು ಅಂತ ಹೇಳ್ಯಾರ. ಕಾಡಿನಲ್ಲಿ ಎಲ್ಲೋ ಕಲ್ಲೋ ಮುಳ್ಳೋ ಚುಚ್ಚಿರ್ಬೇಕು ಅಂತ ತಿಳ್ಕೊಂಡಿವ್ರಿ. ಹಂಗಲ್ರಿ ಅಪ್ಪ. ಈಗ ಕಾಲ್ ನೋಡಾಕ್ ಹತ್ತೀನಿ. ಕಾಲು ಬೆರಳು ಕತ್ತರಿಸ್ಬಿಟ್ಟು ಯಾರ ಒಂದು. ಯಾವ ಕಾಲ ಅದು? ಈಗ ನಿಮ್ಮ ಎಡಗಾಲ ಯಾವ್ದಾತ್ರಿ? ನಮ್ಮ ಎಡಗಾಲ ಯಾವತ್ತೂ ಇದೆ. ಈ ವರ್ಷದ ಏನು? ಈ ವರ್ಷ ಅಂತಲ್ಲ, ಯಾವ ವರ್ಷ ಅದೇ. ಅದು ಅಲ್ಲ ಅಲ್ರಿ. ಒಂದು ಬೆರಳು ಕತ್ತರಿಸಿ ಯಾರ? ಹೌದು, ಒಂದು ಬೆರಳು. ಬಾಲಕನ ಎಡಗಾಲಿನ ಒಂದು ಬೆರಳನ್ನ ಚಾದಿಸಿದ್ದಾರೆ. ನೋಡ್ರಿ ಅಪ್ಪ. ಪಾಪ. ಏನ್ರಿ? ಯಾರೋ ಏನು ಯಾರೇ ಆಗಿರ್ಲಿ, ಆದ್ರೆ ಬಾಲಕನ ಎಡಗಾಲದಲ್ಲಿ ಉಳಿದದ್ದು ಈಗ ನಾಲ್ಕೇ ಬೆರಳು ಅನ್ನುವುದಾಯ್ತು ಅಲ್ರಿ. 5 ಐತ್ರಿ. 5 ಐತಿ. ಮತ್ತೆ ನೀನೇ ಹೇಳಿದ್ದಲ್ವೇನೋ? ಇದೆಷ್ಟ? 10. ಇದೆಷ್ಟ? 5. ಇದೆಷ್ಟ? 6. ಈಗಷ್ಟ? 5. 5 ಐತಿ. ಓಹೋ ಅಲ್ರಿ. 5 ಐತಿ ಅಂದ್ರೆ ಹುಡುಗನ ಎಡಗಾಲಿನಲ್ಲಿ ಉಳಿದದ್ದ ಬೆರಳಂತ ಬೆರಳು 5 ಅಂದ್ರೆ ಒಂದು ಬೆರಳನ್ನ ಛೇದಿಸಿದ್ದಾರೆ. ಹಾಗಾದ್ರೆ ಎಡಗಾಲಿರುವುದು 6 ಬೆರಳು ಅನ್ನುವುದಾಯ್ತು. 6 ಬೆರಳು ಇತ್ತೇನೋ, ಒಂದು ಕತ್ತರಿಸಿ 5 ಐತ್ರಿ. ಒಂದನ್ನು ಛೇದಿಸಿದ್ದಾರೆ. ಹೌದೌದು. ಅದಕ್ಕೆ ಔಷಧ ಉಪಚಾರವನ್ನು ಮಾಡಿದ್ರಿ. ಆಮೇಲೆ ನಮ್ ಕುಳಿಂದಪ್ಪ ಹೇಳ್ಯಾರ ಇಲ್ಲ ಇಟ್ಕೊಳ್ಳೋದಲ್ಲ, ಮನೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಯಾರ. ಹಂಗೆ ಮನೆ ಕರ್ಕೊಂಡು ಬಂದೇವ್ರಿ. ಆರೈಕೆ ಎಲ್ಲ ಮಾಡಾತ. ಹಂಗೆ ಸಾಕ್ತೀವಿ. ಹಂಗೆ ಸಾಕು. ಸ್ವಲ್ಪ ದೊಡ್ಡಾದ ನಾವು ಹಿಂಗೆ ಇರುವುದಲ್ಲ, ಇದ್ದೇ ಕಲ್ತು ಬುದ್ಧಿವಂತ ಆಗ್ಬೇಕು ಅಂತ ಗುರುಮಠಕ್ಕೆ ಕಳಿಕೊಟ್ರಿ. ಗುರುಮಠಕ್ಕೆ ಹೋಗಿ ಇದೆಲ್ಲ ಕಲ್ತ್ಕೊಂಡು ಬಂದ್ಮೇಲೆ ನಮ್ಮ ಕುಳಿಂದಪ್ಪ ಹೇಳ್ಯಾರ ನೀನ್ ಇಲ್ಲಿ ಪಟ್ಟ ಏರ್ಬೇಕು ಅಂತ ಹೇಳ್ಯಾರ. ಹಂಗೆ ಪಟ್ಟ ಏರ್ಬೇಕು ಅಂತ ಅದು ಆಗೋದಿಲ್ರಿ. ನಾನು ದಿಗ್ವಿಜಯ ಎಲ್ಲ ಮಾಡ್ಬೇಕು ಅಂತ ಹೇಳ್ಯಾರ. ದಿಗ್ವಿಜಯ ಎಲ್ಲ ಮಾಡ್ಬಿಟ್ಟು ಈಗ ಬಂದ್ಯಾರ, ಪಟ್ಟ ಕೊಟ್ಟ್ಯಾರ. ನಾಡಿಗ ಕರ್ಕೊಂಡು ಬಂದ್ರಿ. ಚಂದ್ರಸಪ್ಪ ಅಂತ ಹೆಸರಿಟ್ಟ. ವಿದ್ಯಾಭ್ಯಾಸ ಮುಗಿಯಿತು. ನೋಡ್ರಿ, ಮತ್ತೆ ಅರಮನೆಯನ್ನು ಸೇರಿದ. ಪಟ್ಟ ಕೊಟ್ಟಿಯಾರ. ಈಗ ಪಟ್ಟವನ್ನ ಕಟ್ಟಿದ. ತರೆಯ ದಿಗ್ವಿಜಯವನ್ನು ಪೂರೈಸಿದ. ಎಲ್ಲ ಮುಗಿಸ್ಯಾರ. ಹೆಸರು ಚಂದ್ರಹಾಸ. ನೋಡ್ರಿ, ಹಾಗಾದ್ರೆ ನಮ್ಮ ನಾಡಿಗೆ ಬರಲಿಲ್ಲವಲ್ಲ ದಿಗ್ವಿಜಯಾರ್ಥಿಯಾಗಿ? ಬಿಡು ಆ ಪ್ರಶ್ನೆ ಇರಲಿ. ಅದು ಹೌದು. ಹೇಗೆ ಕುಳಿಂದಪ್ಪನ ಮಗನಂತ ಚಂದ್ರಹಾಸ ಪಟ್ಟ ಕಟ್ಟಿದ ಮೇಲೆ ಆಳ್ವಿಕೆಯಲ್ಲೇನ ಹೇಗೆ ಅವನ ಆಳ್ವಿಕೆ? ನೀವು ಮೊದ್ಲು ಬರ್ಬೇಕಾದ್ರ ದಾರಿಯಲ್ಲಿ ಹೋಗುವಾಗ ನಿಮ್ ಕಿರೀಟ ಈ ಮರದ ಗೆಲ್ಲಿಗೆ ತ್ಯಾಗ್ಬಿಟ್ಟು ನಿಮ್ ಕಿರೀಟ ಮ್ಯಾಲ ಗೆಲ್ಲಿಗೆ ಹಿಂಗ್ ನೇತಾಡ್ತಾ ಇರ್ತಿತ್ರಿ. ಏನ ಮೊದ್ಲು ಈಗ ಏನ್ ಮಾಡ್ಯಾರ? ಆ ಗಿಡ ಮರ ಎಲ್ಲ ಕಡ್ದ್ಬಿಟ್ಟು ಹೆದ್ದಾರಿ ಮಾಡ್ಯಾರ. ಮೊದಲು ನಿಮ್ಮ ದಾರಿ ಹಾಗಿತ್ತು. ಚತುಷ್ಪಥ ಮಾಡ್ಯಾರ. ಚತುಷ್ಪಥ ಅಷ್ಟು ಮಾಡ್ರು ಆ ಮಕ್ಕಳು ಕೇಳ್ರಿ, ಅಲ್ಲೆಲ್ಲ ಬಂದು ಕೂತ್ಕೊಂತೇರಿ. ಈಗ ಓಹೋ, ಏನ್ ಮಾಡುವವ್ರ ಕರ್ಮ, ಅವ್ರ ಹಣೆ ಬರಹ ಏನ್ ಮಾಡ್ಲಿಕ್ಕೆ ಆಗ್ತದೆ. ಹೌದೌದು. ಈ ಗಣ ಮಕ್ಕಳಲ್ಲವ ಈಗ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನಂತ? ಹಂಗ್ ಕೂತ್ಕೊಂಡು ಮಾತಾಡಬಾರ್ದು, ಅದಕ್ಕೆ ನೀವು ಕೂತ್ಕೊಂಡು ಮಾತಾಡಕ್ಕೆ ಬೇಕು ಅಂತ ಹೇಳಿ ಒಂದು ಯುವಕ ಸಂಘ ಮಾಡ್ಯಾರ. ಓಹೋ, ಹೌದೌದು. ಶಿವಮೊಗ್ಗ ಮಂಡಳ ಗಂಡು ಮಕ್ಕಳಿಗ. ಹಂಗೆ ಅದ್ರ ಎದುರುಗಡೆ ಈ ಮಹಿಳಾ ಸಮಾಧಿ ಮಾಡ್ಯಾರ.
ಚಂದ್ರಹಾಸ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಮಹಿಳಾ ಸಮಾಧಿ. ಈ ಗಂಡು ಮಕ್ಳಿಗೆ ಯುವಕ ಸಂಘ ಮಾಡ್ಕೊಟ್ಟದೆ ಹೆಣ ಮಕ್ಳು ಒಬ್ಬಿ ಬಿದ್ದೋತು. ಮಹಿಳಾ ಸಮಾಜ ಮಾಡ್ಯಾರ ಅಲ್ಲಿ ಯುವಕ ಮಂಡಲ, ಇಲ್ಲಿ ಅಂತಂದ್ರೆ ಮಹಿಳಾ ಸಮಾಜ ಮಾಡ್ಯಾರ. ಅದೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಬೇಕು ಅಂತ ಮಧ್ಯದಲ್ಲಿ ಶಿಶು ಸಂಹಾರ ಕೇಂದ್ರ ಮಾಡ್ಯಾರ. ಏನೋ ಅವನ ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಮಾಡುತ್ತಾ ಇದ್ದಾನೋ ಏನ್ರಿ? ಮಧ್ಯದಲ್ಲಿ ಶಿಶು ಸಂರಕ್ಷಣಾ ಕೇಂದ್ರ ಭಾರಿ ಸುಧಾರಣೆ ಆಗದೆ ಈಗ. ಸುಧಾರಣೆ ಆಗಿದೆ ಎನ್ನುವುದಾಯ್ತು ನಿಮ್ಮ ನಾಡಿನಲ್ಲಿ. ಹೌದ್ರಿ ಹೌದ್ರಿ ಹೌದ್ರಿ. ತುಂಬಾ ಸಂತೋಷ. ಇದು ನೀನು ಬಂದದ್ದು ಕಪ್ಪ ಕಾಣಿಕೆ ಮಹಾರಾಜರಿಗೆ, ಕಾಲವರಿಗೆ, ಪಟ್ಟ ಮಹಿಷಿಗೆ, ನಮಗೂ ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಉಂಟಲ್ಲ. ಹೌದೌದು. ಬಂದದ್ದು ಬಹಳ ಒಳ್ಳೇದಾಯ್ತು. ಮಧ್ಯಾಹ್ನದ ಸಮಯ ಸಹಪಂಕ್ತಿಯ ಭೋಜನವನ್ನ ಊಟ ಮಾಡ್ಕೊಂಡೇ ಹೋಗ್ಬೇಕು. ನಮ್ಮಲ್ಲಿ ನೀ ಊಟ ಮಾಡ್ಕೊಂಡೇ ಹೋಗ್ಬೇಕು. ನೀವು ಏನ್ ಬೇಕಾದ್ರೆ ಹೇಳ್ರಿ, ನಾವು ಊಟ ಮಾತ್ರ ಮಾಡಕ್ಕಿಲ್ರಿ. ಏನೋ ನಾನು ಊಟ ಮಾತ್ರ ಮಾಡಕ್ಕೆ ಏನಂದ? ನಾವು ಊಟ ಮಾತ್ರ ತುಚ್ಛವೇ ನಮ್ಮಯ್ಯ ವರ್ಣ, ತುಚ್ಛವೇ ನಮ್ಮಯ್ಯ ವರ್ಣ, ನಿಮ್ಮ ಹುಚ್ಚ ಬಿಡಿಸುವೆನ್ನು ಪೂರ್ಣ, ನಿಮ್ಮ ಹುಚ್ಚ ಬಿಡಿಸುವೆನ್ನು ಪೂರ್ಣ. ಹೆಣ್ಣದಿರೈ ಗರುವದಲ್ಲಿ ತಲೆಗೊಚ್ಚುವೆ ನೈ ಖಡ್ಗದಲ್ಲಿ, ಬಂಗಿಪೆನೈ ಜಪ ಸರವ ಬೆಳದಿಂಗಳು ಹೋಲುವೆ ಕೊಳವ, ಅಂಗದ ಬೂದಿಯ ನೊರದಿ ಕುರಂಗದೊಳಿಕ್ಕುವೆ ಅಳಸೆಯ. ಕರವ ಜೋಡಿಸಿ ನಿಂತರೆಲ್ಲ ಹೇಳ್ದರಿರಿಸದೆ ಕತಿಯ ಆಲಿಪುದೆಮ್ಮ ಸೊಲ್ಲ. ಹರಿದಿನವಾದ ಕಾರಣದಿ ಊಟ ತೊರೆದಿ ಅಲ್ಲದೆ ಬೇರೆ ಇಲ್ಲೆಮ್ಮ ಮನದಿ. ಹಿಡಿದ ಕಟ್ಕದಿಂದ ನಿನ್ನನ್ನ ಕರೆದ ಕೇಳುವ ಮಗನ್ಯಾರ? ನಾನು ಊಟ ಮಾಡುದಿಲ್ಲ ಅಂತ ಹೇಳದ್ದ ನಿಮಗ್ ಸಿಟ್ಟು ಬಂತು. ಕತ್ತೆ ಹಿಡ್ದೇರಿ, ಹಿಡಿದ ಕತ್ತಿಯಾಗ ನಿಮ್ಮ ಕೊಂದ್ರ ಕೇಳೋರು ಯಾರ್ರಿ? ಪಾಪಿ ಮಗನೇ, ನನ್ನನ್ನೆಲ್ಲ ಕರೆಯುವುದು ನಾನು ಹಿಡಿದಿರುವಂತ ಖಡ್ಗದಿಂದ ನಿನ್ನನ್ನ ಕೊಂದೆ ಅಂತ ಆದ್ರೆ ನಿಮ್ಮನ್ನ ಕೇಳುವರು ಯಾರದರ್ರಿ ಅಪ್ಪ? ಕೇಳು ಮಗ ಯಾರ? ನೋಡ್ರಿ ಅಪ್ಪ, ಏನೋ ನಾವು ನಿಮ್ಮ ಪಾಲಿಗೆ ವೈರಿಗಳೇನೋ? ನೀವು ನನ್ನ ಪಾಲಿಗೆ ವೈರಿಯೇ? ಇದು ಅಲ್ಲ ಪ್ರಶ್ನೆ ಅಲ್ಲ 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 ಅಲ್ಲ. ನಮ್ಮ ಮನೆಯ ಅನ್ನ ವಿಷಕ್ಕೆ ಸಮಾನವೇನೋ ಪಾಪಿ? ನೀವು ವಿಷ ಹಾಕುವವರೇ? ಅಲ್ಲ ಅಲ್ಲ ಪ್ರಶ್ನೆ ಅಲ್ಲ ಅಲ್ಲ ಅಲ್ಲ. ಹಾಗಾದ್ರೆ ನಮ್ಮನೆಯಲ್ಲಿ ಯಾಕೆ ಊಟ ಮಾಡುವುದಿಲ್ಲ ಹೇಳಿ? ಅದು ಕಾರಣ ಐತ್ರಿ. ಏನು? ನಮ್ಗೊಂದು ವ್ಯರ್ಥ ಐತ್ರಿ ಅಪ್ಪ. ವ್ಯರ್ಥ? ನೀವು ಹುಟ್ಟಿದ್ದ ವ್ಯರ್ಥ ಪಾಪಿಗಳೇ. ಮೊದ್ಲು ನಮ್ಮ ಅಪ್ಪರೆಲ್ಲ ಹಂಗೆ ಹೇಳ್ತಿದ್ರಿ, ಹಂಗೆ ಹೇಳಕ್ಕಲ್ರಿ. ವ್ರತ ಕೊಳೆತು ನಾರು ಮಾಂಸವನ್ನ ತಿನ್ನುವ ನಿಮಗೆ ಎಲ್ಲಿಂದ ಬಂತ ವ್ರತಾಚರಣೆ? ಹರಿವ್ಯರ್ಥ, ಹರಿವ್ರತ. ಓಹೋ, ಇದೆಲ್ಲ ಉಂಟಾ? ಅದೊಂದು ಪದ್ಧತಿ ಐತ್ರಿ ನಮ್ಗೆ. ಪದ್ಧತಿ? ಏನೆಲ್ಲ ಪದ್ಧತಿ? ಇದು ದಶಮಿಯಾಗ ಒಂದು ಊಟ ರೀ. ದಶಮಿಯಲ್ಲಿ ಒಂದು ಊಟ? ಏಕದ್ವಾಸಿ ದಿವಸ ನೀಹಾರ. ಏಕದ್ವಾಸಿ ದಿವಸ ನೀಹಾರ. ನೀಹಾರ ಸಾಯಿ ನೀರಿಗೆ ಅಲ್ಲ ರೀ, ಇದು ಏಕಾದಶಿಯ ದಿನದಂದು ನಿರಹಾರ. ನೀರೇ ನಿಮ್ಮ ಪಾಲಿಗೆ ಆಹಾರ. ಆಮೇಲೆ ದ್ವಾದಶಿ ದಿವಸ ನಾವು 2 ದಿವಸ 3 ದಿವಸ ಸೇರ್ಸಾಕೊಳ್ತೀವಿ. ದ್ವಾದಶಿ ಆ ದಿವಸ ಸಮ ತಕೊಳ್ತೀವಿ, ಎಲ್ಲ ದಿವಸ ಸೇರ್ಸ್ ತಕೊಳ್ತೀವಿ ನಾವು. ಮತ್ತೆ ಆ ದಿವಸ ನಾವು ಈ ಭಜನೆ ಎಲ್ಲ ಮಾಡ್ತೀವ್ರಿ. ಭಜನೆ? ಹೌದೌದೌದು. ಅದು ಪ್ರಾರಂಭ ಆಗಿದೆಯೇನೋ? ನಾವು ಸುತ್ತಗಟ್ಟೆ ಎಲ್ಲ ಕೂತ್ಕೊಂಡು ಭಜನೆ ಹೇಳ್ತೀವಿ. ಒಳ್ಳೆ ಭಜನೆ. ನಾವು 8 ಮುಂದೆ ಕೂತ್ಕೊಂಡು ಭಜನೆ ಹೇಳ್ತೀವಿ. ಹಾಗೆ ಸಮಯ ಆಗ್ತಿದ್ದಂಗ ಎಲ್ಲ ಒಬ್ಬೊಬ್ರೆ ಎದ್ಕೊಂಡು ಹೋಗ್ತಿರ್ತಾರ. ಇದ್ದವ್ರೊಳಗೆ ನಾವು ಒಳ್ಳೆ ಭಜನೆ ಮಾಡ್ತಿರ್ತೀವಿ. ಹೌದೇನೋ? ಹೌದೌದು. ಭಜನೆ ಹೇಗುಂಟು? ಅಡ್ಡಿಲ್ಲ 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 ಅಲ್ವಾ? ಏನ್ ತೊಂದ್ರೆ ಇಲ್ಲ. ಇಲ್ಲ ರೀ. ಹಾಗಿದ್ರೆ ಈ ದಿವಸ ನೀವು ಹೌದಾ ಊಟ ಮಾಡುವುದಿಲ್ಲ? ಇಲ್ಲ. ಇವತ್ತು ನಿಮ್ ತಿಥಿ ಯಾವ್ದ್ರಿ? ಅಧಿಕ ಪ್ರಸಂಗಿ. ನಾವು ಊಟ ಮಾಡ್ತೇವೆ, ಈ ದಿವಸ ನೀವು ಊಟ ಮಾಡುವುದಿಲ್ಲ. ಹೌದು, ಇದು ನಿಮ್ಮ ತಿಥಿ. ಎಂತ ತಿಥಿ? ನಿನ್ನ ಕರ್ಮ ನಿನ್ನ. ಈ ದಿವಸ
ದಶಮಿಯ ದಿನದಂದು ನೀವು ಊಟ ಮಾಡುವುದಿಲ್ಲ, ನಾವು ಊಟ ಮಾಡುತ್ತೇವೆ. ನಮ್ಮಲ್ಲಿ ವ್ರತ ಅನ್ನುವುದಿಲ್ಲವೇ ಇಲ್ಲ. ನಾಳೆ ದಿವಸ ಇದೆಲ್ಲ ಸೇರ್ಸ್ ತಕೊಂಡು ಹೋಗ್ತೀವಿ. ಸರಿ ಬಿಡು. ಹಾಗಿದ್ರೆ ನಾಳೆ ದಿವಸ ಸಹ ಪಂಕ್ತಿಯ ಭೋಜನ ನಮ್ಮೊಟ್ಟಿಗೆ ಕುಳಿತು ಊಟ ಮಾಡಿ ಹೋಗ್ತೀರಾ? ಆತ್ರಿ ಅಪ್ಪ. ಅದ ಆ ಕಡೆ ತೆಗೆದುಕೊಂಡು ನಮ್ಮ ಭಾಂಡಾರಕ್ಕೆ ಸೇರಿಸು. ಹೊಡಿಲ್ರಿ ಅಪ್ಪ. ಎಂತದ್ರಿ ಅಪ್ಪ? ಆ ಮಗು ಸಿಕ್ಕಿದ್ದು ಸಾಮಾನ್ಯ ಎಷ್ಟು ವರ್ಷಗಳ ಹಿಂದೆ? ಸುಮಾರು 14 ವರ್ಷದ ಹಿಂದಾಗಡೆ ರೀ. ಹೋಗು, ಹೋಗ್ಬೇಕೆ? ಹೋಗು. ಆಯ್ತು ಅಯ್ಯಪ್ಪ. ಮಗುವಿನ ಯಾವ ಕಾಲ ಬೆರಳನ್ನ ಛೇದಿಸಿದ್ದಾರೆ? ನಿಮ್ಮ ಎಡಗಾಲಿ ಯಾವುದು? ಕರ್ಮ, ನಮ್ಮ ಎಡಗಾಲಿ ಯಾವತ್ತೂ ಇದೆ. ಹಾಗಾದ್ರೆ ಎಡಗಾಲೆ. ಹಾಗಿದ್ರೆ ನೀ ಹೋಗು. ಆಯ್ತು, ನಡೆ. ಬಾಯ್ ಬಾಯ್. ಯಾರು ಕರೆದ್ರು ನಿನ್ನ ಇಲ್ಲಿಗೆ? ನನ್ನನ್ನ ನೀವು ಕರೀಲಿಲ್ಲನ್ರಿ? ಇಲ್ಲ, ನೀವು ಕರ್ದಾರಂತ ನಾ ಬರ್ಲಿಲ್ರಿ. ಮತ್ತ ನೀವೆಲ್ಲಾರು ಕರ್ದ್ರ ನಾ ಹೆಂಗ್ ಬರ್ಬೇಕಂತ ಯೋಚನೆ ಮಾಡ್ಕೊಂಡು ಮತ್ತೊಂದ್ಸಾರಿ ಬನ್ನೇನ್ರಿ. ಇನ್ನ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ. ಆಯ್ತು, ಅದು ಮುಟ್ಟಿಸುವ ಸ್ಥಳಕ್ಕೆ ಮುಟ್ಟಿಸೋ. ಆಯ್ತು, ನಡೆ. ಅಯ್ಯಪ್ಪ. ಸಚಿವನು ಬಾಳಡವಿಯಲ್ಲಿ ಕೊಲ್ಲೆ ಬಸುಳೆಯ ಬೇಳಿದರೆ ಚಾಂಡಾಲರಿ ಪರಿಗೈದರೆ ಎನ್ನುತ್ತ ದ್ವೇಷ ಮುಂತಾಳಿ ಮನದೊಳಗೆ ಚಿಂತಿಸಿದ. ಚಾಂಡಾಲರು ಪರಿಗೈದರೆ ಒಂದೊಂದು ದಿನ ಧರಣಿಯಲ್ಲಿರುವಂತ ಪೂಸರಿಗೆ ಮೃಷ್ಟಾನ್ನ ಭೋಜ ಅನ್ನುವುದ ಕರೆದುಕೊಂಡೆ. ನನ್ನ ಮಗ ಮದನ ಪ್ರಚಾರಕ್ಕೆ ಬರಲಿ, ಮಹಾರಾಜರ ಒಬ್ಬಳೆ ಮಗಳನ್ನ ವರಿಸಬೇಕು ಅನ್ನುವ ಕಾರಣಕ್ಕಾಗಿ ಬ್ರಾಹ್ಮಣರನ್ನು ಕರೆಸಿಕೊಂಡೆ. ಆಡುವ ಅಂಗಳದಲ್ಲಿ ಒಬ್ಬ ಬಾಲಕನನ್ನ ಕಂಡಾಗ ಹೇಳಿ ಕೇಳಿ ಅವನಪ್ಪ ತಿರುಕ. ಅಂತಹ ಬಾಲಕ ಮುಂದೊಂದು ದಿನ ಈ ಕುಂತಳಕ್ಕೆ ಅಧಿಕಾರಿಯಾಗಬಲ್ಲ ಅನ್ನುವ ಅಂಬಾಣ ಬ್ರಾಹ್ಮಣರು ನನ್ನ ಕಪಿ ಮುಷ್ಟಿಯಲ್ಲಿ ಇರಬೇಕು. ಕುಂತಳ ನನ್ನ ಮಗನೇ ಮಹಾರಾಜನಾಗಿ ಬರಬೇಕು. ಇದೇ ನನ್ನ ಗುರಿ, ಇದೇ ನನ್ನ ಮಹದಾಸೆ ಅನ್ನುವಾಗ ಬ್ರಾಹ್ಮಣರ ಅಂಬೋಣ ಹೀಗೆ ಹೇಳಿದರು. ಬ್ರಾಹ್ಮಣರು, ನೋಡು ಮಂತ್ರಿ ದುಷ್ಟಬುದ್ಧಿ, ಅವನ ಎಡಗಾಲಲ್ಲುಂಟು 6 ಬೆರಳು ಅನ್ನುವುದಾಗಿ, ಅವನ ಮೇಲೊಂದು ಕಣ್ಣಿಡು ಅಂತ ಹೊರಟೋದ್ರು. ಒಂದು ಕಣ್ಣಲ್ಲ 2 ಕಣ್ಣು ಇಟ್ಟವನಿದ್ದೇನೆ. ಚಾಂಡಾಲರನ್ನ ಕರೆಸಿ ಅವನನ್ನ ಕಾಡಿಗಟ್ಟಿದೆ, ಅವನ ತಲೆಯನ್ನ ಕಡೆದು ಬಂದಿರುವುದಾಗಿ. ಪಾಪಿ ಚಾಂಡಾಲರು ಅವನ 6ನೇ ಬೆರಳನ್ನ ಛೇದಿಸಿ ಗುರುವನ್ನಾಗಿ ತೋರಿಸಿದ್ದಾರೆ. ತಂದು ಸಾಕ್ಷಿ ಉಳಿಯಬಾರದು ಕಾರಣಕ್ಕಾಗಿ ಆ ಚಾಂಡಾಲರನ್ನ ಅಂದೇ ಕೊಂದು ಮುಗಿಸಿದೆ. ಚಾಂಡಾಲರು ನನ್ನನ್ನವನ್ನ ತಿಂದುಕೊಂಡು ನನಗೆ ಮೋಸಗೈದರು ಅಂತಾಯಿತು. ಬೆಳೀತಾ ಇದ್ದವನು ಚಂದ್ರಹಾಸ, ಚಂದನಾವತಿ ಅಧಿಕಾರಿ. ಇದು ಸತ್ಯವ ಅಸತ್ಯವ ತಿಳಿಯಲೇಬೇಕು. ಇಲ್ಲಿ ಅಧಿಕಾರ ಮಗ ಮಥನ ನೋಡಿಕೊಳ್ಳಿ, ಅವಕಾಶ ಕೊಡ್ತೇನೆ, ಚಂದನಾವತಿಗೆ ಸಾಕ್ತೇನೆ. ವೈಭವದಿ ಕರೆ ತಂದು ಬಜರಿಸಿ ನುಡಿದೋ. ಕ್ಷಮತಾನೆ ನಾವು ಕ್ಷೇಮರಿ ಅಪ್ಪಾರ, ನೀವು ಕ್ಷೇಮ ಅಲ್ರಿ? ಹೌದೌದು. ಒಂದು ಮಾತು ಮೊದ್ಲೇ ಹೇಳ್ಬೇಕಿತ್ತಲ್ರಿ, ಬರ್ತೇನೆ ಅನ್ನುವ ಹಾಗೆ. ನೀವು ಬರ್ತೇನೆ ಅಂತ ಮೊದ್ಲೇ ಗೊತ್ತಾದ್ರು ಹೊಂಡ ಕಡಿಸಿ ಹೇಳ್ತಿರ್ದೆ. ಯಾರಿಗೋದು? ಯಾಕ ಹೊಂಡ ತೆಗೆಯುವುದು? ಪುರಶೃಂಗಾರಕ್ರಿ ತಳಿರು ತೋರಣ ಅದನ್ನೆಲ್ಲ ಮಾಡ್ಲಿಕ್ಕೆ ಮರ ಕಡಿಸಿ ಹೇಳ್ತಿದ್ದೇನ್ರಿ. ಸದ್ಯಕ್ಕದೇನು ಬೇಡ, ಅವಸರವಾಗಿ ನಾನು ಬರ್ತಾ ಇದ್ದೇನೆ. ಒಂದಾಗ ಹೋಯ್ತು. ಒಂದು ವಿಷಯ ಕೇಳುತ್ತಲ್ಲ. ಯಾವುದು? ನಿನಗೆ ಮಗನಂತೆ. ಹೌದ್ರಿ, ದೇವ್ರ ದಯಾರಿ. ಕೇಳಿದ್ದು ಇಲ್ಲವೋ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ನೋಡುವ ತವಕ
ನಾವೆಲ್ಲ ಮೊದ್ಲಾಗಿ ನಮಸ್ಕಾರ ಮಾಡ್ಬೇಕಾದ್ದು. ಮತ್ತೆ ಮಂಕ್ರಪ್ಪನವ್ರು ಬಂದಾರೆ, ಅವ್ರು ಮಂತ್ರಿಗಳೇ ವಂದಿಸಿಕೊಂಡಿದ್ದೇನೆ. ತುಂಬಾ ಸಂತೋಷ. ನಿನಗೇನಾಯ್ತಾ? ಅಲ್ಲ, ಕೆಲವೊಂದು ಅಮಾವಾಸ್ಯೆ ಕುಡ್ದವ್ರೆಲ್ಲ ಇರ್ತಾರ್ರಿ. ಏನು ಅಮಾವಾಸ್ಯೆ ಕುಡ್ದವನ ನಾನು? ಅವ್ರು ಕಣ್ಣು ಬಿತ್ತು ಅಂತಂದ್ರೆ ನನ್ನ ಮಗ ಚಂದ್ರಾಸ ಚಂದದ ಗೊಂಬ ಹಾಳಾಗೋತನ್ರಿ. ನನ್ನ ಕಣ್ಣು ಕೆಟ್ಟದ್ದೇನೋ? ಹಾಗಲ್ರಿ, ಮತ್ತೆ ಆದ್ರೂ ಹೇಳ್ತೇನ್ರಿ. ಓ, ನಿಮ್ಮಲ್ಲಿಯ ಪದ್ಧತಿ ವಾಡ್ಕೆ ಅದನ್ನು ಬಿಡುವ ಹಾಗಿಲ್ಲ. ಹೆಸರು ಚಂದ್ರಹಾಸ. ಚಂದ್ರಹಾಸ, ಮಂತ್ರಿಗಳೇ ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದೀಯ. ಹೇಗೆ ನಿನ್ನ ಅನುಭವ? ಪ್ರಜೆಗಳ ಸಹಕಾರದಿಂದ ಸುವ್ಯವಸ್ಥಿತವಾದಂತ ಅಧಿಕಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೆ. ಅಪ್ಪನ ಆದರ್ಶ, ಅಪ್ಪನ ದಾರಿ ಬಿಡುವ ಹಾಗಿಲ್ಲ. ಮಕ್ಕಳಿಗೆ ಸಂಸ್ಕಾರ ಬೇಕೇ ಬೇಕು, ಬೇಕೇ ಬೇಕು. ತರೆಯ ದಿಗ್ವಿಜಯವನ್ನ ಪೂರೈಸಿದೆಯಂತೆ. ನಮ್ಮ ಕುಂತಳಕ್ಕೆ ಯಾಕೆ ಬರಲಿಲ್ಲ ನೀನು? ನೀವೆಲ್ಲ ಅಧೀನರು, ನಾವು ಸಾಮಂತರು, ನೀವು ಧೀಮಂತರು. ಅದೇ ಮಹಾರಾಜರು, ಅವರ ಮೇಲೆ ಅಪಾರವಾದಂತಹ ಗೌರವ ಉಂಟು ಅನ್ನುವ ಕಾರಣಕ್ಕಾಗಿ ನಮ್ಮ ನಾಡಿಗೆ ನೀನು ಬಂದವನಲ್ಲವೇ ಅಲ್ಲ. ಆಗ್ಲಿ ಈ ನಿಷ್ಠೆ ಹೀಗೆ ಇರಲಿ ಯಾವತ್ತೂ. ಮಗ ಚಂದ್ರಹಾಸ ಸುಧಾರಣೆ ಇಷ್ಟೊತ್ತಿಗೆ ಹೇಗೆ ಯಾವಾಗ ಹೋಯ್ತ್ರಿ? ಅರ್ತೆ ಬಿಟ್ಟೆ ಕುಳಿಂದ ಏನು ಗೌಪ್ಯವಾದಂತ ರಾಜಕೀಯ ವಿಚಾರವನ್ನ ನನ್ನ ಮಗ ಮಧನಿಗೆ ಹೇಳುವುದನ್ನು ಮರ್ತೇ ಬಿಟ್ಟೆ. ನಾನು ಮತ್ತೆ ಬರ್ತೇನೆ. ಸ್ವಲ್ಪ ಇಲ್ರಿ, ಏನೋ ಬಂದದ್ದು ಹೊಂಟದ್ದೇನ್ರಿ? ಹೌದು, ಹಾಗಾಗುದಿಲ್ಲ. ಬರುದ್ ಮಾತ್ರ ನಿಮ್ಮ ಇಷ್ಟ ರೀ. ಹೋಗುವುದು ನಾವು ಕಳ್ಸ್ಕೊಟ್ರೆ ಹೋಗ್ಬೇಕು. ಇಲ್ಲ ಇಲ್ಲ, ಆಗ್ಲಿಕ್ಕಿಲ್ಲ. ಈ ವಿಚಾರ ಮುಟ್ಟಿಸಲೇಬೇಕು. ನಿಮಗ್ ವಿಚಾರ ಮುಟ್ಸಕು ಅಂತ ಆದ್ರೆ ಅದಕ್ಕೆಲ್ಲ ತಲೆ ಬಿಸಿ ಮಾಡುದು ಬ್ಯಾಡ್ರಿ. ಏನು ಏನು? ನಮ್ಮಲ್ಲಿ ಆಳುಗಳಿದ್ದಾರೆ, ಹೇಳಿದ್ರೆ ಆಯ್ತು, ಹೋಗ್ ಬರ್ತಾರೆ. ನಿನಗ್ ಗೊತ್ತಿಲ್ಲವೇನೋ ಕುಳಿಂದ ಹಾಳು ಮಾಡುವುದು ಹಾಳಲ್ವೇನೋ? ಹಾಗಾಗಿ ನಮಗ ನಾವೇ ನಾನೇ ಆಳು ಬೇಡ ಅಂತ ಆದ್ರೆ ಬಿಡ್ರಿ, ನಾನೇ ಹೋಗಿ ಬರ್ತೇನೆ. ಹಾಳು ಮಾಡುವುದು ಹಾಳು, ನೀನೇ ಹೋದ್ರೆ ಅದು ಇನ್ನೂ ಹಾಳು. ನಿನಗೆ ಗೊತ್ತುಂಟಾ? ಅದ್ಯಾಕ್ರಿ? ನಾನು ಬಂದಿದ್ದೇನೆ ಅಪರೂಪಕ್ಕೆ. ನನ್ನೊಟ್ಟಿಗೆ ಮಾತುಕತೆ ಆಡೋರು ಯಾರಿದ್ದಾರೋ ಇಲ್ಲಿ? ಓದು ಸುಳ್ಳಲ್ರಿ, ಹಾಳು ಮಾಡಿದ್ದ ಹಾಳು, ನಾನು ಹೋದ್ರೆ ಹಾಗಾಗಿ ನಾನೇ ಹೋಗ್ತೇನೆ. ಕೊಟ್ಟು ನಾನೇ ಹೋಗಿ ಬರ್ತೆ. ಕೇಳದೇನೋ ನಿನ್ನ ಮಗನಾಡುವ ಮಾತನ್ನ? ಅಪ್ಪಣೆ ಕೊಟ್ರ ಅವನೇ ಹೋಗಿ ಬರ್ತಾನಂತೆ. ನನ್ನಂತರಂಗದಲ್ಲಿಯೂ ಹಾಗೆ ಇತ್ತು. ಹೋದ್ರೆ ಇವನೇ ಹೋಗಬೇಕು ಹೋಗಬೇಕು ಅನ್ನುವುದಾಗಿ. ಮಗು ಚಂದ್ರಹಾಸ, ನೀ ಹೋಗ್ತೀಯ ಅಂತಾದ್ರೆ ಹೋಗುವ ಸಿದ್ಧತೆ ಮಾಡ್ಕೊಳ್ತೀಯ? ಹೌದು. ಸರಿ ಸರಿ ಕುಳಿಂದ, ಅಂತೂ ನನ್ನ ಒಟ್ಟಿಗೆ ನೀ ಇರ್ತೆ ಅಂತಾಯ್ತು. ಕುತ್ತಿಗೆ ತಿಪ್ಲೇನ್ರಿ? ಯಾರು ಕುತ್ತಿಗೆ? ನಿಮ್ದಲ್ರಿ. ಮತ್ತ ಕೋಳಿ ಮೇಳಿಗೆ. ಓ, ಕಾಡು ಕೋಳಿಯ ಕುತ್ತಿಗೆ ಒಂದು ಎರಡು ಇರ್ಲಿ ಒಟ್ಟಿಗೆ, ಆಮೇಲೆ ಒಂದು ಎರಡು ಇರ್ಲಿ, ಕುಳಿತುಕೊಂಡು ಇಬ್ರು ವ್ಯವಸ್ಥೆ ಮಾಡು, ವ್ಯವಸ್ಥೆ ಮಾಡು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿವು ತನ್ನ ಸುತ ಮದನಂಗೆ ಮಿಗೆ ಬರಸಿ ನೇಮಿಸಿದ ಕಾರ್ಯಮೀ ಚಂದ್ರಹಾಸಂ ಮಹಾಹಿತ ನಮಗೆ. ಮೇಲೆ ನಮ್ಮ ಸೀಮೆಗರಸಾದ ಬಂ ಸಂದೇಹವಿಲ್ಲಿದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪ ಎಂದೀತ ನಮ್ ಕಳುವಿದೆನು ನಿನ್ನ ಬಳಿಗಿದನರಿವುದು. ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲಶೀಲವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀನೋಡುತ್ತಿರದೆ ಕೊಡು ವಿಷವ ಮೋಯಿಸುವಂತೆ ಬಾಲಕಗೆ ಉತ್ತರೋತ್ತರವುದು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದೇವು ತನ್ನ ಸುತ ಮದನಂಗೆ ಮಿಗೆ ಪರಿಸಿ ನೇಮಿಸಿದ ಕಾರ್ಯಮೀ ಚಂದ್ರಹಾಸೋ ಮಹಾಯಿತ ನಮಗೆ. ಮೇಲೆ ನಮ್ಮ ಸೀಮೆಗೆ ರಸಾದವ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನೆಂದೀತನು ಕಳುವಿದೆನು ನಿನ್ನ ಬಳಿಗಿದನರಿವುದು. ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲಶೀಲವಿತ್ತ ವಿದ್ಯ ವಯೋ ವಿಕ್ರಮಗಳ ನೀನೋಡುತ್ತಿರದೆ ಕೊಡು ವಿಷವ ಮೋಯಿಸುವಂತೆ ಬಾಲಕಗೆ ಉತ್ತರೋತ್ತರವುದು. ಕೇಳಯ್ಯ
ಬೇಳ್ವೆ ಕೇಳಯ್ಯ ಕೇಳಯ್ಯ ಬೇಳ್ವೆ ಕೇಳಯ್ಯ ಕೇಳಯ್ಯ ಬೇಳ್ವೆ ಚಂದಿರ ಘಾಸ ಪರಿಯ ಬೇಳದನ್ಯರಿಗೆ ನೀ ಗೈವೋದಿ ಕೃತಿಯೋ ಗುಟ್ಟಾಗಿ ಕೊಡುವ ಲೇಖವ ಇದ ಬಿಡಿದು ಥಟ್ಟನೆ ಹೊರಟು ಕುಂತಳವ ಸೇರುವುದು ಪಟ್ಟದೊಳಿಯ ಮದನನ ಮಾತ್ರ ಕರೆದು ಕೊಟ್ಟು ಬಾಗಿನಗೆ ಮುಂದಕ್ಕೆ ಶೋಭವುದು ಗುಟ್ಟಾಗಿ ಕೊಡುವ ಲೇಖವ ಇದ ಬಿಡಿದು ಥಟ್ಟನೆ ಹೊರಟು ಕುಂತಳವ ಸೇರುವುದು ಕೇಳಯ್ಯ ಕೇಳಯ್ಯ ಬೇಳ್ವೆ ಕೇಳಯ್ಯ ಮಂತ್ರಿಗಳೇ ಕುಂತಳವನ್ನು ಸೇರುವುದಕ್ಕಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಂಡೆ ಎನ್ನುವುದಾಯಿತು. ಹೌದು, ಸಂತೋಷವಾಯ್ತಪ್ಪ. ಗುಟ್ಟಾಗಿ ಕೊಡುವಂತಹ ಲೇಖನ ಅನ್ಯರಿಗೆ ಮಾತ್ರ ಈ ಗುಟ್ಟಿನ ವಿಚಾರ ತಿಳಿಯ ಕೂಡದು. ವಿಳಂಬ ಅಲ್ಲ, ತಟ್ಟನೆ ಬರಬೇಕು ಕುಂತಳಕ್ಕೆ. ನಮ್ಮ ನಾಡನ್ನ ಸೇರಿ ಪಟ್ಟವನ್ನೇರಿ ಕುಳಿತಿರುವಂತ ನನ್ನ ಮಗ ಮಧನ ಅವನ ಮಾತ್ರ ಕರಿಬೇಕು. ಸರಿ, ಹೋಗಿ ಈ ಲೇಖನವನ್ನ ಅವನ ಕೈಗೆ ನೀವು ಒಪ್ಪಿಸಬೇಕು. ಮುಂದೆ ನಿನಗೆ ಶುಭವಾಗುತ್ತದೆ, ನಿನ್ನ ಪಾಲಿಗೆ ಉತ್ತರೋತ್ತರವೇ ಲಭಿಸುತ್ತದೆ ಅನ್ನುವುದಕ್ಕೆ ಅನುಮಾನ ಬೇಡ. ತೆಗೆದುಕೋ. ಮಂತ್ರಿಗಳೇ, ಯಾವುದೋ ರಾಜಕೀಯ ರಾಷ್ಟ್ರ ಉಳ್ಳ ವಿಚಾರವಾದಂತ ಲೇಖನ ಅಂತ ಹೇಳ್ತಾ ಇದ್ದೀರಿ. ನೀವು ಗುಟ್ಟಾಗೇ ಬರೆದಿದ್ದೀರಿ, ನನ್ನನ್ನು ಗುಟ್ಟಾಗೇ ಕಳಿಸ್ತಾ ಇದ್ದೀರಿ. ಗುಟ್ಟಾಗಿಯೇ ಮಗ ಮದನನಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ನೀವೇ ನಿಮ್ಮ ಕೈಯಾರೆ ನನ್ನ ಉತ್ತರಿಗೆಗೆ ಕಟ್ಟಿದೆ ಅಂತಾದ್ರೆ ಗುಟ್ಟು ರಟ್ಟಾಗಲಾರದು. ಶಾಬಾಸು ಚಂದ್ರಹಾಸ. ನನ್ನ ಒಂದನೆಯ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣತೆಯನ್ನು ಪಡೆದಿದ್ದೀಯ ಸರಿ ಅನ್ನುವುದಕ್ಕೆ ಅನುಮಾನ ಬೇಡ. ಅಪ್ಪನ ಗಂಟು ಏನೇ ಇರಲಿ, ಗುಟ್ಟು ಏನೇ ಇರಲಿ, ಸಿಗಬೇಕಾದದ್ದು ಯಾರಿಗೆ? ಮಗನಿಗೆ, ಮಗನಾದವನಿಗೆ ಮಾತ್ರ. ಹೌದೌದು. ಹಾಗಾದ್ರೆ ಕೈಯಲ್ಲಿ ಒಪ್ಪಿಸುವುದಲ್ಲ, ನಿನ್ನ ಉತ್ತರೆಯಲ್ಲಿ ಈ ಲೇಖನವನ್ನ ಕಟ್ಟುತ್ತೇನೆ. ಶೀಘ್ರದಲ್ಲಿ ನಮ್ಮ ಕುಂತಳ ನಾಡನ್ನ ಸೇರು. ಹೋಗಿ ಬಾ, ನಿನಗೆ ಶುಭವು. ಹೋಗಿ ಬರ್ತೇನೆ. ಹೋಗಿ ಬಾ, ಹೋಗಿ ಬಾ. ಹೊಸ ಮಾವನ ಮನೆಗೆ ಹೋದಾಗುಂಟು ಚಂದ್ರಾಸ ನನ್ನ ಹಾಗೇನೇನು. ಹೋಗು ಹೋಗು, ಯಮನಾಲಯವನ್ನ ಆದಷ್ಟು ಬೇಗ ಸೇರು ಚಂದ್ರಹಾಸ, ಸೇರು. ಮುಂಬರಿದು ಬರುತ್ತಿರಲು ಮುಂಬರಿದು ಬರುತ್ತಿರಲು ಮುಂಬರಿದು ಬರುತ್ತಿರಲು ಕುಂತಳವೆಂಬ ನಗರೋದ್ಯಾನ ವನವು ಕುಂತಳ ಎಂಬ ನಗರೋದ್ಯಾನ ವನವು ಇದಿರ್ಕೊಂಬ ತೇರ ಇರುತ್ತಿರಲು ನೋಡಿದ ಅಂಬರವನು. ಇದಿರ್ಕೊಂಬ ತೇರ ಇರುತ್ತಿರಲು ನೋಡಿದ ಅಂಬರವನು. ಅಂಬರವನು
ಅವರಿಂದ ಆಣತಿಯನ್ನು ಪಡೆದೆ, ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದು ಉತ್ತಮವಾದಂಥ ಅಶ್ವವನ್ನಡರಿ ಮುಂದೆ ಸಾಗಿ ಬರ್ತಾ ಇದ್ದೇನೆ. ಬರುವಂಥ ಸಂದರ್ಭದಲ್ಲಿ ನಾನು ಕಂಡಂಥ ಶುಭ ಸಂಕೇತವೋ ಸರಿ, ಅದು ಯಾವುದದು? ಕರುವಿಗೆ ಹಾಲನ್ನು ಉಣಿಸುತ್ತಿರುವಂತಹ ಹಸುವನ್ನು ಕಂಡೆ, ತುಂಬಿದ ಕುಂಭದಲ್ಲಿ ಬರುತ್ತಿರುವಂತಹ ಸುವಾಸಿನಿಯರನ್ನು ಕಂಡೆ. ಅಂದರೆ ಈ ಚಂದ್ರಹಾಸನ ಬದುಕಿನಲ್ಲಿ ಮುಂದೊಂದು ದಿವಸ ಶುಭ ಆಗಲಿಕ್ಕುಂಟು, ಅನುಮಾನವೇ ಇಲ್ಲ. ಹಾಗೆ ಮುಂದುವರಿದು ಬಂದಿದ್ದೇನೆ. ಇದುವೇ ಚಂದನಾವತಿಯ ಗಡಿ ಪ್ರದೇಶ. ನಾವು ನೋಡಿದ್ದಲ್ಲ ಸ್ವಾಮಿ, ಕೇಳಿದ್ದು. ಚಂದನಾವತಿಯ ಗಡಿಯನ್ನು ದಾಟಿದಾಗ ಬರುವುದೇ ಕುಂತಳ. ನಾನು ಬಂದು ನಿಂತದ್ದೇ ಕುಂತಳ. ಇದು ಉಪವನ ಅಲ್ವ? ನನಗೂ ಅನೇಕ ಸಮಯ ಉಂಟು. ಸ್ವಲ್ಪ ಈ ಕಡೆಗೆ ವಿವರಿಸಿ ಇಲ್ಲಿಯ ಸೊಬಗನ್ನ ಸೌಂದರ್ಯವನ್ನ ನೋಡುವಂತ ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತಲ್ಲ. ನೋಡ್ತೇನೆ. ನೋಡಿ ವಿಸ್ಮಿತನಾಗಿ ಉಪವನ ನೋಡಿ ವಿಸ್ಮಿತನಾಗಿ ಉಪವನ ರೂಢಿಯೊಳು ಮಿಗಿಲಿನಿಬು ಅಮಮ ಉಪವನ ರೂಢಿಯೊಳು ಮಿಗಿಲಿ ನಿಪುದ ಮಮ ಅಮಮ 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 ಓಡದಿಯ ಮಂದಾನೀಲನಂತೆ ಓಡದಿಯ ಮಂದಾನೀಲನಂತೆ ನೋಡುವರೆ ಸೊಬಗು ನೋಡುವರೆ ಸೊಬಗು ಮನ ಮಾಡಿ ಮುಂದೆ ಸೆಯ ನಡೆ ತರುತ್ತಿರ ತರುವಿನೊಳಗಾಡುತ್ತೀಯ ಕಲಕಿ ವಾಣಿಯ ಕೇಳಿ ಸಂತಸದಿ ತರುವಿನೊಳ ಆಡುತ್ತೀಯ ಕಲಕೀರವಾಣಿ ಕಲಕೀರವಾಣಿ ಕೀರವಾಣಿಯ ಕೇಳಿ ಸಂತಸದಿ ಸಂಭ್ರಮದಿ ಸಡಗರದಿ ಆಹಾ ಓಹೋ ಆಹಾ ಗೇಮ್ ಸೊಗಸು ತೋರುವು ಇಲ್ಲಿ ತದಿನ ತೋಂದೈ ತದಿನ ತೋಂದೈ ತದಿನ ತೋಂದೈ ತದಿನ ತೋಂದೈ ಸೊಬಗು ತೋರುವುದಿಲ್ಲಿ ಸೊಗಸು ತೋರುವುದಿಲ್ಲಿ ಸೊಗಸು ತೋರುವುದಿಲ್ಲಿ ಏನ್ ಸೊಗಸು ಏನ್ ಸೊಬಗು ಏನ್ ಸೊಗಸು ಏನ್ ಸೊಗಸು ಸೊಬಗು ಸೊಗಸು ಸೊಗಸು ಸೊಬಗು ತೋರುವುದಿಲ್ಲಿ ನೇತ್ರ ಸಗ ಹರುಷವ ಕಾಂಬ ನೇತ್ರ ಸಗ ಹರುಷವ ಕಾಂಬ ತೆರ ನಿಲ್ಲಿ ನೇತ್ರ ಸಗ ಹರುಷವ ಹರುಷವ ಹರುಷವ
ವಾರಿಗನ್ನಡಿಯಂತೆ ಹೊಳಪಿಂದ ವಾರಿಗನ್ನಡಿಯಂತೆ ವಾರಿಗನ್ನಡಿಯಂತೆ ಹೊಳಪಿಂದ ವಾರಿಗನ್ನಡಿಯಂತೆ ವಾರಿಗನ್ನಡಿಯಂತೆ ಕಣ್ಗೆ ತೋರಿ ರಾಜಿಬುದೆಂದು ಬಲು ಚಂದ ಕಣ್ಗೆ ತೋರಿ ರಾಜಿಬುದು ರಾರಾಜಿಬುದು ರಾರಾಜಿಬುದೆಂದು ಬಲು ಚಂದ ಆಹಾ ಬಲು ಚಂದ ವಾರಿಗನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜಿಬುದೆಂದು ಬಲು ಚಂದ ಕಣ್ಗೆ ತೋರಿ ರಾಜಿಬುದೆಂದು ಬಲು ಚಂದ ಆಹಾ ಬಲು ಚಂದ ಅಂದ ಅಂದ ಕಡು ಚೋದ್ಯ ಅವರೇ ಅಮ್ಮಮ್ಮ ಮಂಟಪದಂತೆ 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 ಸುಮವಿಡಿದ ಗಿಡವು ತೋರಣದಂತೆ ಸುಮವಿಡಿದ ಗಿಡವು ತೋರಣದಂತೆ ಮಂಟಪದಂತೆ ತೋರಣದಂತೆ ಕಡು ಚೋದ್ಯಾರರಿ ಮಂಟಪದಂತೆ ಸುಮವಿಡಿದ ಗಿಡವು ತೋರಣದಂತೆ ಸುಮವಿಡಿದ ಗಿಡವು ತೋರಣದಂತೆ ಮಂಟಪದಂತೆ ತೋರಣದಂತೆ ಮಂಟಪದಂತೆ ಆಹಾ 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 ಎಂದಾಗ ಸೋತೋರು ಇಲ್ಲಿ Oh
ಬಲು ಚಂದ ಬಲು ಅಂದ ಬಲು ಚಂದ ಅಮ್ಮಮ್ಮ, ಅರೆ ಖಂಡಿತವಾಗಿ ಹೌದು. ಆಶ್ಚರ್ಯವೇ ಸರಿ. ಮಂತ್ರಿಗಳ ಕಾರ್ಯವನ್ನು ಹೊತ್ತು ಬಂದೇ ಈ ಕುಂತಳದ ಉಪವನ ಎಷ್ಟು ಚಂದ ಅಲ್ಲ, ಎಷ್ಟು ಅಂದ. ನೋಡುವವರಿಗೆ ಎರಡು ಕಣ್ಣು ಸಾಲದು ಎಂಬಂತೆ ಅಂತಹ ಚಂದದ ವರ್ಣನೆಯು ಸೌಂದರ್ಯವು ಪ್ರಕೃತಿ ಸೌಂದರ್ಯ ಸ್ವಾಮಿ. ಹಾಗಾಗಿ ನೇರವಾಗಿ ಬಂದಂತ ನಾನು ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಯಾರ ಚಿತ್ತವನ್ನಾದರೂ ತನ್ನ ಕಡೆಗೆ ಎಳೆಯುವಂತಹ ಕರ ಕೌಶಲ್ಯತೆಯನ್ನು ಈ ಉಪವನ ಹೊಂದಿದೆ, ಅನುಮಾನವೇ ಇಲ್ಲ. ಹಾಗಾಗಿ ಬಂದು ನೋಡ್ತಾ ಇದ್ದೇನೆ, ಕಣ್ಣಿಗೆ ಹಬ್ಬ. ಹಾಗಾಗಿ ಮುಂದುವರೆದಂತ ನಾನು ಸೊಬಗನ್ನು ಕಂಡದ್ದೇನು, ಆ ಕಡೆಯಲ್ಲಿ ಹರಿಯುತ್ತಿರುವಂಥ ಸರೋವರ. ಮತ್ತೆ ನಮ್ಮ ಮುಖ ನೋಡುವುದಕ್ಕೆ ದರ್ಪಣದ ಅಗತ್ಯವಿಲ್ಲ, ಅದರಷ್ಟು ಸ್ವಚ್ಛಂದ ರೀತಿಯಿಂದ ಹರಿಯುತ್ತಾ ಉಂಟು. ಅಲ್ಲಿ ವಿವರಿಸುವಂತಹ ಹಂಸ ಪಕ್ಷಿಗಳು, ಅದು ಹೋಗುವುದೇ ಒಂದು ಚಂದ, ನಾವು ಅದನ್ನು ನೋಡುವುದು ಇನ್ನೂ ಅಂದ. ಹಾಗಾಗಿ ಕೋಗಿಲೆಯ ಗಾಯನ, ನವಿಲಿನ ನಾಟ್ಯ ನೋಡುವವರಿಗೆ ಸಂತೋಷ ಅಲ್ಲದೆ ಮತ್ತೇನು, ರಸದೌತಣವೇ ಸರಿ. ಮುಂದುವರಿದಂತ ನಾನು ಇಲ್ಲಿ ನೋಡುವುದೇನು, ಭೂತಾಯಿಯೇ ಹಸಿರು ಸೀರೆಯನ್ನು ಉಟ್ಟು ನಲಿದಾಡ್ತಾ ಇದ್ದಾಳೆ ಎಂಬ ತೆರನಂತೆ ಭಾವಿಸ್ತಾ ಇದ್ದೇನೆ ನಾನು. ಹಾಗಾಗಿ ಇಷ್ಟೇ ಅಲ್ಲ, ಸೌಂದರ್ಯ ವೀಕ್ಷಣೆಯನ್ನು ಮಾಡಬೇಕು, ಇನ್ನು ಅನೇಕ ಕಡೆಯಲ್ಲಿ ನೋಡಬೇಕು. ಇನ್ನು ಇರುವುದು ಸ್ವಲ್ಪ ಸಮಯ ಅವಕಾಶ ಅಷ್ಟೇ. ಕಾಣುವಂತ ನದಿಯಲ್ಲಿ ಕೈಕಾಲು ಮುಖವನ್ನು ತೊಳೆದು ಮತ್ತೊಮ್ಮೆ ಪರಿಸರ ವೀಕ್ಷಣೆಯನ್ನು ಮಾಡಿ ಆ ಮರದ ದಿಬ್ಬದತ್ತಿದ ನನ್ನ ವಿಶ್ರಾಂತಿ ಸರಿಯಾದಂತ ಜಾಗ ಎನ್ನುವುದಾಗಿ ಕಂಡುಕೊಂಡಿದ್ದೇನೆ. ಅರೆ ಕ್ಷಣದಲ್ಲಿ ವಿಶ್ರಾಂತಿಯನ್ನು ಮಾಡ್ತೇನೆ. ಬಂದಳೋರ್ವಳೆ ವಿಷಯ ಒಂದು ಕಡೆಗೆ, ಬಂದಳೋರ್ವಳೆ ವಿಷಯ ಒಂದು ಕಡೆಗೆ, ಪುಷ್ಪ ಚಂದದಿ ಕೊಯ್ಯೋತಲಿ ನೋಡಿ ಹಿಗ್ಗಿದ ಆಗ ನೋಡಿ ಹಿಗ್ಗಿದ ಆಗ, ನೋಡಿ ಹಿಗ್ಗಿದ ಆಗ, ನೃಪ ಕುಮಾರನ ಕಂಡು ಪಾಡಿ ಪಾಡಿ ಪೂರ್ವದ ಪುಣ್ಯವ, ನೃಪ ಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯವ ಪುಣ್ಯವ ಪುಣ್ಯವ.
ಪುಣ್ಯವಾ ಆ ಆ ನಿದ್ರಿಪಗಿತನಾರು ಗಾಢ ನಿದ್ರಿಪಗಿತನಾರು ಈತನಾರು ಈತನಾರು ಲಕ್ಷಣದೊಳು ರೂಢಿಪಸುತನವುದು ಲಕ್ಷಣದೊಳು ರೂಢಿಪಸುತನವುದು ಗಾಢ ನಿದ್ರಿಪಯಿತನಾರು ಲಕ್ಷಣದೊಳು ರೂಢಿಪಸುತನವುದು ಲಕ್ಷಣದೊಳು ರೂಢಿಪಸುತ ಅವುದು 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 ಲಕ್ಷಣದೊಳು ರೂಢಿಪಸುತನವುದು ಲಕ್ಷಣದೊಳು ರೂಢಿಪಸುತನವುದು ನೋಡಿ ಹಿಕ್ಕಿದಳಾಗ ನೃಪಕುಮಾರನ ಕೊಂಡು ಪಾಡಿ ಪೂರ್ವದ ಪುಣ್ಯವ ಪಾಡಿ ಪೂರ್ವದ ಪುಣ್ಯವ ಪೂರ್ವದ ಪುಣ್ಯವ ಪೂರ್ವದ ಪುಣ್ಯವಾ
ಪುಣ್ಯವ ತಾಂ ತಾಂ ತದಿನ ತೈ ದೀಂ ದೀಂ ತದಿನ ತಾಂ ತಾಂ ತದಿನ ತೈ ದೀಂ ದೀಂ ತದಿನ ತಾಂ ತದಿನ ತೈ ದೀಂ ತದಿನ ತಾಂ ತದಿನ ತೈ ದೀಂ ತದಿನ ದಿತ್ತ ದಿನ ತಾಂ ದಿನ ತೈ ದಿನ ದಿನ ತೈ ತಾಂ ತದೀಂ ದೀಂ ತದೀಂ ತಾಂ ತದೀಂ ದೀಂ ತದೀಂ ತಾಂ ತದೀಂ ದೀಂ ತದೀಂ ತಾಂ ತದೀಂ ತದಿನ ಅದಲ್ಲದೆ ಹೋದರೆ ರಾಜಕುಮಾರಿಯಾದಂತಹ ಚಂಪಕಮಾಲಿಯನ್ನು ಒಗ್ಗೂಡಿಸಿಕೊಂಡು ಅವಳು ಹೇಳಿದಳೆನ್ನುವಂತಹ ಕಾರಣಕ್ಕಾಗಿ ಅವಳ ಜೊತೆಯಲ್ಲಿ ವನವಿಹಾರಕ್ಕೋ ಜಲಕ್ರೀಡೆಗೋ ಬಂದವಳು ನಾನು. ಈ ರಾಜಕುಮಾರಿಯರಿಗೆಲ್ಲ ಹಾಗೆ ಎಲ್ಲಿಯಾದ್ರೂ ಅವರು ಕರೆದಾಗ ನಾವು ಬರುವುದಿಲ್ಲ ಅಂತ ಹೇಳ್ತೇವೋ ನಮಗೆ ಅಹಂಕಾರ ಅಂತ ತಿಳಿದುಕೊಳ್ತಾರೆ. ಅವರು ಕರೆದವೇನದಾಗಿ ಅವ್ರ ಜೊತೆಯಲ್ಲಿ ನಾವು ಬಂದೆವು ಅಂತಾದರೆ ನಮ್ಮನ್ನು ತಾತ್ಸಾರವಾಗಿ ನೋಡ್ತಾರೆ. ಹಾಗಂತ ಜಲಕ್ರೀಡೆ ಎಲ್ಲವನ್ನು ಮುಗಿಸಿ ಹೂವನ್ನು ಕೊಯ್ಯಬೇಕೆನ್ನುವಂತಹ ಉದ್ದೇಶದಿಂದಾಗಿ ಅವರೆಲ್ಲವರು ಒಂದೊಂದು ಕಡೆ ಹೋದ್ರು. ನಾನೂ ಕೂಡ ಹೂವನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಈ ಕಡೆಯಲ್ಲಿ ಬಂದೆ. ಈ ಕಡೆಯಲ್ಲಿ ಹೂವನ್ನು ಕೊಯ್ಯುತ್ತಾ ಬರುವಂತಹ ಹೊತ್ತಿಗೆ ಮೇಲೆ ಒಂದು ಹೂ ಕಾಣಿಸ್ತಾ ಉಂಟಾ, ಅದನ್ನು ಕೊಯ್ಯಬೇಕೆನ್ನುವುದಾಗಿ ಈಗ ಬಂಡೆಯ ಮೇಲೆ ಕಾಲು ಇರಿಸ್ಬೇಕಂತ ಕಾಲು ಎತ್ತಿದ್ದು ಸ್ವಾಮಿ. ಒಮ್ಮೆಲೆ ಮಿಂಚು ಹೊಡೆದಾಗ ಆಯ್ತು ನನಗೆ. ಹೌದಪ್ಪ, ಈಗ ಮಿಂಚು ಹೊಡೆದಿದ್ರೆ ಎಲ್ಲಿಂದ? ಮೇಲಿನಿಂದ ಹೊಡಿಬೇಕು. ಇದು ಮಿಂಚು ಬಂದದ್ದು ಮೇಲಿಂದ ಅಲ್ಲ, ಇದು ಮಿಂಚು ಬಂದದ್ದು ಕೆಳಗಿನಿಂದ. ಕೆಳಗಿನ ಮಿಂಚು. ಹಾ, ಇದು ಯಾವ ಮಿಂಚು ಎಂಬುದಾಗಿ ಒಮ್ಮೆ ನೋಡ್ತೇನೆ. ಅಬ್ಬಬ್ಬಾ, ಇದೇನು ಸ್ವಾಮಿ, ಎಲ್ಲಿಯಾದ್ರೂ ನಾನು ಒಮ್ಮೆ ದೃಷ್ಟಿಯನ್ನು ಕೆಳಗೆ ಹಾಯಿಸದೆ ಹೋಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಒಂದು ಪ್ರಾಣಿ ಹಿಂಸೆ ಆಗಿ ಹೋಗ್ತಾ ಇತ್ತು, ಪ್ರಾಣಿ ಹತ್ಯೆಯಾಗಿ ಹೋಗ್ತಾ ಇತ್ತು. ಯಾಕೆ? ಜೀವ ಇರುವುದೆಲ್ಲವೂ ಪ್ರಾಣಿ, ಪ್ರಾಣ ಇರುವುದೆಲ್ಲ ಪ್ರಾಣಿ. ಹಾಗಾಗಿ ಇದು ಒಂದು ರೀತಿ ಪ್ರಾಣಿ, ಮನುಷ್ಯ ಪ್ರಾಣಿ. ಹೌದಪ್ಪ, ಇವನನ್ನು ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಯಾರಾಗಿರಬಹುದು ಇವನು? ಅಬ್ಬಬ್ಬಾ, ಎಷ್ಟು ಚಂದ ಇದ್ದಾನೆ. ಹಾಗಂತ ಇಲ್ಲಿವರೆಗೆ ನಾನು ಗಂಡಸರ ಮುಖವನ್ನು ನೋಡ್ಲಿಲ್ಲ, ನೋಡ್ಲೇ ಇಲ್ಲ ಅಂತ ಹೇಳಿ ಅಲ್ಲ, ಇಬ್ಬರ ಮುಖವನ್ನು ನೋಡಿದ್ದೇನೆ. ಒಂದು ನನ್ನ ಅಪ್ಪನ ಮುಖ, ಇನ್ನೊಂದು ನನ್ನ ಅಣ್ಣನ ಮುಖ. ಅಪ್ಪನ ಮುಖದಲ್ಲಿ ಮುಖ ತುಂಬ ಮೀಸೆಯೇ, ಮುಖವೇ ಕಾಣುವುದಿಲ್ಲ. ಅಣ್ಣನ ಮುಖದಲ್ಲಿ ಹಾಗಲ್ಲ, ಮೀಸೆಯೇ ಇಲ್ಲ. ಇದು ಹಾಗಲ್ಲ ಸ್ವಾಮಿ, ಇದು ಅಪ್ರತಿಮವಾದಂತಹ ಸೌಂದರ್ಯ. ಅಲ್ಲ, ಗಂಡಸರಲ್ಲಿ ಇಷ್ಟು ಚಂದದವರು ಇದ್ದಾರಾ ಅಂತ ಇವತ್ತು ತಿರುಗಾಟಕ್ಕೆ ಬಂದ ಮೇಲೆ ಗೊತ್ತಾಯ್ತು ನೋಡಿ. ಅದು ನನಗೆ ಗೊತ್ತಾಗಿದೆ ಇವತ್ತಂತೇಳಿ ಹೇಳಿ. ಅದೇ, ಹಾ, ಹೀಗೆ ಅವಕಾಶ ಸಿಕ್ಕದವು ಬಿಡಬೇಡಿ ನೀವು. ಹೌದೌದು, ತಿರುಗಾಟ ಮಾಡ್ಬೇಕು, ತಿರುಗಾಟ ಮಾಡ್ತಾ ಇರ್ಬೇಕು. ಬಹುಶಃ ಇವನು ಈ ಲೋಕದವನಲ್ಲ, ಇವನು ಬಹುಶಃ ದೇವಲೋಕದವನಾಗಿರ್ಬಹುದು, ಅಥವಾ ಇವನು ಪಾತಾಳ ಲೋಕದವನಾಗಿರ್ಬಹುದು. ಏನು ಯಾವ ಲೋಕವೇನು ಅಲ್ವಾ? ಇವನನ್ನು ನೋಡುವಾಗ ನನಗೆ ಯಾಕೆ ಸ್ವಾಮಿ ಹೀಗಾಗುದು? ಪೋಗೋಲನೂರು ಬಾದಿಗೆ ಪೋಗೋಲನೂರು ಬಾದಿಗೆ ಪೋಗೋಲನೂರು ಬಾದಿಗೆ ಬೆಚ್ಚುತ್ತಲಂದು ಹೋಗಲಾತನ ಬಳಿಗೆ
ಅಗನಾಚ್ಯುತ ಹಿಂದಕ್ಕಾಗಿ ಬರುವಳೊಮ್ಮೆ ಅಗನಾಚ್ಯುತ ನಾಚ್ಯುತ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ನಾ ಹೇಗೆ ತಾಳುವೆನೆಂದು ಬೇಗ ಸಾರುವಳು ಬೇಗ ಬೇಗ ಸಾರುವಳು ಬೇಗ ಬೇಗ ಸಾರುವಳು ಒಮ್ಮೆ ಅಗನಾಚ್ಯುತ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ಹೇಗೆ ತಾಳುವೆನೆಂದು ಬೇಗ ಸಾರುವಳು ಒಮ್ಮೆ ಅಗನಾಚ್ಯುತ ನಾಚ್ಯುತ ಹಿಂದಕ್ಕಾಗಿ ಬರುವಳೊಮ್ಮೆ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆ ಹೇಗೆ ತಾಳುವೆ ನಿಂತು ಬೇಗ ಸಾರುವಳೊಮ್ಮೆ ಅಗನಾಚ್ಯುತ ಹಿಂದಕ್ಕಾಗಿ ಬರುವಳೊಮ್ಮೆ ಹಿಂದಕ್ಕಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆ ನಿಂದು ಬೇಗ ಸಾರುವಳೊಮ್ಮೆ ನಾ ಹೇಗೆ ತಾಳುವೆ ನಿಂದು ಬೇಗ ಸಾರುವಳೊಮ್ಮೆ ಪೂಗೋಲ ನುರುಬಾದಿಗೆ ಪೂಗೋಲ ನುರುಬಾದಿಗೆ ಬೆಚ್ಚುತ್ತಲೆಂದು ಪೊಗಳತನ ಬಳಿಗೆ ಇವನನ್ನು ನೋಡ್ತಾ ಇರುವಾಗ ನನಗೆ ಯಾಕೆ ಹೀಗೆ ಆಗುದು ಅಂತ. ಹೌದಪ್ಪ, ಒಮ್ಮೆಲೆ ಮೈಯೆಲ್ಲ ಬಿಸಿ ಆಗುವುದು, ಒಮ್ಮೆಲೆ ತಣ್ಣಗಾಗುವುದು. ಯಾಕೆ ಹೀಗೆ? ಬಹುಶಃ ಹೀಗಿರ್ಬಹುದು. ಇದು ಕಾಜ್ವರ. ಹೊಸ ಜ್ವರ? ಹೌದು. ನೀವು ಕೇಳಲಿಲ್ವಾ? ಈ ಜ್ವರ, ಹಾ ಜ್ವರ, ಓ ಜ್ವರ, ಇದು ಹಾಗೆ. ಇದು ಕಾಜ್ವರ. ಕಾಜ್ವರ ಅಂತ ಹೇಳಿದ್ರೆ ಯಾವುದು? ಕಾಗಿ ಜ್ವರ? ಕಾಗಿ ಜ್ವರ ಅಲ್ಲ, ಇದು ಕಾಮಜ್ವರ. ಹಾ ಜ್ವರ ಅಂದ್ರೆ ಹಂದಿ ಜ್ವರ ಅಂತ ಅರ್ಥ. ಗೊತ್ತಾಯ್ತಾ? ಹಾ ಹೌದು. ಹಾಗಂತ ನಾನು ತೀರ್ಮಾನಿಸಿದ್ದೇನಪ್ಪ, ನನ್ನ ಜೀವನದಲ್ಲಿ ಮದುವೆ ಅಂತಿದ್ರೆ ಇವನನ್ನೇ. ಈಗ ನನಗೆ ಮದುವೆ ನಿಶ್ಚಯ ಆಗಿ ಆಯ್ತು. ಹೌದಾ? ಹೌದು, ಇವನ ಜೊತೆ ಮದುವೆ ಆಗುದಂತೇಳಿ. ಈಗ ಮದುವೆ ಆಗುದು ಹೌದು. ಇವನು ಯಾರು ಏನು ಅಂತ ನಾನು ತಿಳಿಬೇಕಲ್ಲ. ತಿಳಿಬೇಕಂತಾದ್ರೆ ಹೋಗಿ ಅವನನ್ನು ಎಬ್ಬಿಸುದಾ? ಬೇಡ 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 ಬೇಡ. ಹೆಂಡತಿ ಆದವಳು ಗಂಡನಿಗೆ ಯಾವಾಗಲೂ ಸುಖದಿಂದ ನಿದ್ರೆ ಮಾಡೋದಕ್ಕೆ ಬಿಡಬೇಕು. ನಿದ್ರೆ ಮಾಡಿದವರೆಲ್ಲ ಬಂದು ಬಂದು ಕಿರಿಕಿರಿ ಕೊಡುದು ಹಾಗಾಗಬಾರ್ದು. ಆಮೇಲೆ ಅದು ಕುಕ್ಕಿ ತಗೊಂಡು ಮತ್ತೆ ನಾನು ನೋಡಿ ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ಗಂಡಂದ್ರು ಹಾಗಾಗುದು ಬೇಡ. ಬೇರೆ ಏನ್ ಮಾಡುವುದು? ಆ ಕಡೆ ನೋಡಿದ್ರೆ ಸ್ವಾಮಿ, ಏನು ಅವನ ಉತ್ತರೆಯಲ್ಲಿ ಒಂದು ಗಂಟು ಕಾಣುತ್ತಾ ಉಂಟು. ತಿರುಗಾಟದ ಪ್ರಯಾಸಕ್ಕಾಗಿ ತಂದ ತಿಂಡಿ ಗಂಟಿರ್ಬೋದು. ತಿಂಡಿ ಗಂಟದು ಅದು ನೋಡಿದ್ರೆ ತಿಂಡಿ ಗಂಟಿನ ಹಾಗೆ ಕಾಣುದಿಲ್ಲ. ಮತ್ತೆ ಏನೋ ಒಂದು ಲೇಖನ ಇದ್ದ ಹಾಗುಂಟು ಸ್ವಾಮಿ. ಹೌದಾ? ಹೌದು. ಅದನ್ನ ಒಮ್ಮೆ ಬಿಡಿಸಿ ನೋಡಿದ್ರೆ ಇವನ ಪೂರ್ವಾಪರ ತಿಳಿಬಹುದಲ್ವಾ? ಎಲ್ಲಿ ಅವನು ಅಂತ ಹೇಳಿ ಪರಿಚಯ ಸಿಗ್ಬಹುದು. ಹಾಗಾದ್ರೆ ಈಗ ಬಿಡಿಸ್ಬೇಕಲ್ಲ, ಬಿಡಿಸುವವ್ರು ಯಾರು? ಈಗ ಒಂದು ಸಹಾಯ ಮಾಡ್ಬೇಕು. ಎಂತ ಮಾಡುದು? ಒಂದು ಗಂಟು ಬಿಡಿಸಿ ಕೊಡ್ತೀರಾ? ನಾವು ಇನ್ನೊಬ್ರು ಗಂಟಿಗೆಲ್ಲ ಕೈ ಹಾಕುದಿಲ್ಲ. ಹೌದಾ? ಈಗ ಅವರವ್ರ ಗಂಟೆ ಅವರವ್ರಿಗೆ ಉಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ವಾ? ಇನ್ನೊಬ್ರು ಗಂಟೆ ನಮ್ಗೆ ಹಾ ಬೇಡ ಬಿಡಿ. ನೀವು ಸಹಾಯ ಮಾಡದಿದ್ರೆ ನಮ್ಗೆ ದೇವ್ರ ಸಹಾಯ ಇದ್ರೆ ಸಾಕಾಗ್ತದೆ. ನಾನೇ ಪ್ರಯತ್ನ ಮಾಡ್ತೇನೆ. ಮನೆಗೆ ದೇವರೇ ಗತಿ. ನೀವೊಂದು ಧೈರ್ಯಕ್ಕೆ ಒಂದಿರಿ ನಮ್ಮ ಜೊತೆಯಲ್ಲಿ. ಆಯ್ತಾಯ್ತು. ಯಾರು ಬಂದ್ರ ಮೇಲೆ ಹೇಳ್ತಾರೆ. ಆಯ್ತಾಯ್ತಾಯ್ತು. ನನ್ಗೆ ಆಗುದಿಲ್ಲ ಸ್ವಾಮಿ, ನನ್ನಿಂದ ಆಗುದಿಲ್ಲ. ನೋಡಿ ಒಂದು ಪ್ರಯತ್ನ ಮಾಡಿ. ಅಲ್ಲಿ
ನಮಗೆ ಇದು ಹೊಸ್ತ ಇದೆಲ್ಲ ಈಗ. ಒಮ್ಮೆ ಪ್ರಯತ್ನಿಸ್ತೇನೆ ಅಂತ ನೋಡುವ, ಕೊನೆಯೇ ಪ್ರಯತ್ನ. ಬಂತು. ಹೋಯ್, ಇದು ಲೇಖನ. ಇದು ಯಾರು ಬರ್ದಿರ್ಬಹುದು? ಯಾರು ಬರೆದ ಲೇಖನ? ಯಾರು ನೋಡಿ ಬಿಡಿಸ್ತೇನಂತೆ, ನೋಡು, ಬಿಡಿಸಿದ್ರೆ ಗೊತ್ತಾಗ್ತದೆ ಈಗ. ಇದು 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 ಬೇರೆ ಯಾರ್ದಲ್ಲ, ಇದು ಇದ್ರ ಅಪ್ಪ ಬರೆದ ಲೇಖನ. ಹೌದಾ? ಅಯ್ಯೋ ಹೌದಪ್ಪ. ವಿಷಯ ಉಂಟು ನೋಡಿ. ಇದು ಅಪ್ಪ ಬರೆದ ಲೇಖನ ಅಂತ ಹೇಗೆ ನನಗೆ ಗೊತ್ತಾಯ್ತು? ಇದನ್ನು ಗುರುತಿಸೋದು ಬಹಳ ಸುಲಭ. ಮುದ್ರೆ ಉಂಟು, ಮತ್ತೆ ಮುದ್ರೆ ಉಂಟು. ಅದಕ್ಕಿಂತ ನಮ್ಮ ಅಪ್ಪನ ಅಕ್ಷರವೇ ಹಾಗೆ ಸ್ವಾಮಿ. ಈಗ ತಾನೇ ಕೆಸರಿನಲ್ಲಿ ಕುಳಿತಂತಹ ಕಾಗೆ ಬಿಳಿಯ ಬಟ್ಟೆಯ ಮೇಲೆ ಓಡಾಡಿದ್ರೆ ಹೇಗಿರ್ತದೆ ಗೊತ್ತಾಯ್ತು? ಕಾಗೆ ಕಾಲು, ಗುಬ್ಬಿ ಕಾಲು. ಹಾಗಲ್ಲ, ಅಷ್ಟು ದೊಡ್ಡ ದೊಡ್ಡ ಅಕ್ಷರ ಅಂತ ಅದರ ಅರ್ಥ. ಹಾಗೆ ಹೇಳಿದ್ ನಾನು. ಹಾಗಾದ್ರೆ ಓದುದಾ? ಶ್ರೀಮದ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ನಮ್ಮಪ್ಪಯ್ಯ ಸುಪ್ರೇಮದಿಂ ತನ್ನ ಸುತ ಮಿಗೆ ಮದನಂಗೆ ಬರೆಸಿ ನೇಮಿಸಿದ ಕಾರ್ಯ. ಅಂದ್ರೆ ಇದು ನಮ್ಮ ಅಣ್ಣನಿಗೆ ಬರೆದಂತ, ನಮ್ಮ ಅಪ್ಪ ನಮ್ಮ ಅಣ್ಣನಿಗೆ ಬರೆದಂತಹ ಲೇಖನ. ಈ ಚಂದ್ರಹಾಸವು ನಮ್ಮ ಸೀಮೆಗಳ ಸಾಧಕಂ. ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ. ಹೊತ್ತುಗಳೆಯದೆ ಬಂದ ಬಳಿಕ ಇವನ ಕುಲಶೀಲ ವಿತ್ತ ವಿದ್ಯಾವಯೋ ವಿಕ್ರಮಗಳ ನೀನು ನೋಡುತ್ತಿರೋದು ನೋಡಿ. ಒಮ್ಮೆ ತಡೀರಿ, ಹೊತ್ತುಗಳೆಯದೆ ಬಂದ ಬಳಿಕ ಇವನ ಕುಲಶೀಲ ವಿತ್ತ ನೋಡ್ತಿರೋದು ಕೊಡು. ತಪ್ಪಾಯ್ತಲ್ಲ ಇಲ್ಲಿಗ. ಅರರೆ ತಪ್ಪಿಯುವುದೊಂದಕ್ಷರದಿ, ಅರರೆ ತಪ್ಪಿಯುವುದೊಂದಕ್ಷರದಿ, ಬರೆಯುವಾಗವಸರದಿ ಕರರಾಪಿನ ಬರದಿ, ಅರರೆ ತಪ್ಪಿಯುವುದೊಂದಕ್ಷರದಿ. ಈ ಲೇಖನವನ್ನು ನಾನು ನೋಡದೆ ಹೋಗಿದ್ದಿದ್ರೆ ಎಂತಹದೊಂದು ಅನಾಹುತ ಆಗಿ ಹೋಗ್ತಿತ್ತು ಸ್ವಾಮಿ. ಎಂತಾಯ್ತು? ನಮ್ಮ ಅಪ್ಪ ಬರೆಯುವಂತಹ, ನಮ್ಮ ಅಪ್ಪನಿಗೆ ಹಾಗೆ ಅವಸರ ಒಂದು ರೀತಿಯಲ್ಲಿ ಗಡಿಬಿಡಿ. ಹೌದಪ್ಪ. ನಾನು ಇಲ್ಲಿ ಬಂದು ಇವನನ್ನು ನೋಡಿ ಹೇಳಿದ್ದಕ್ಕೂ ನನ್ನ ಅಪ್ಪ ಲೇಖನದಲ್ಲಿ ಬರೆದದ್ದಕ್ಕೂ ಒಂದಕ್ಕೊಂದು ಸಾಮ್ಯತೆ ಉಂಟು. ಇವನು ಮುಖ ನೋಡಿದ್ರೆ ಒಂದು ಅರಸು ಮನೆತನದ ಲಕ್ಷಣ ಕಾಣ್ತಾ ಉಂಟು ಅಂತ ನಾನು ಹೇಳಿದ ಹಾಗೆ ಇಲ್ಲಿ ಬರೆದಿದ್ದಾನೆ. ಮುಂದೆ ನಮ್ಮ ಸೀಮೆಗೆ ಅರಸಾದ ಪಂ ಅಂತ. ಹಾಗಾದ್ರೆ ಈಗ ಇಲ್ಲಿ ಬರೆದದ್ದೇನು? ಕೊಡು ವಿಷವ ಅಂತ. ಇದು ನಾನು ನೋಡಿದಿಲ್ಲ, ಅದು ನಮ್ಮ ಅಣ್ಣ ಮೊದಲು ನೋಡಿದಿದ್ರೆ ಖಂಡಿತವಾಗಿ ಈ ಲೇಖನವನ್ನು ಓದಿ ವಿಷ ಕೊಟ್ಟು ಇವರು ಉತ್ತರ ಕ್ರಿಯೆ ಆಗ್ತಿತ್ತು. ವಿಷ ಕೊಟ್ಟರೆ ಉತ್ತರೋತ್ತರ ಆಗ್ತದ, ಅದು ಉತ್ತರ ಕ್ರಿಯೆ ಆಗ್ತದೆ. ಹಾಗಾಗಬಾರ್ದು. ಅದು ವಿಷವಾ ಅಲ್ಲದು, ಅದು ವಿಷಯ ಅಂತ ಆಗ್ಬೇಕು. ಒಂದಕ್ಷರ ತಪ್ಪಿದೆ. ಈಗ ಒಂದಕ್ಷರ ಸರಿ ಮಾಡ್ಬೇಕಂತ ಆದ್ರೆ ನಮ್ಗೆ ಲೇಖನಿ ಬೇಕಲ್ಲ. ಲೇಖನಿ ಬಳಸುದು ನೀವು ಬಿಟ್ಟು ನಮ್ಮಲ್ಲಿ ಮತ್ತೆ ಯಾರು ಇಲ್ಲ. ಲೇಖನಿ ತರಲಿಲ್ಲ, ಲೇಖನಿ ತರಲಿಲ್ಲ. ಸುಳ್ಳು, ನನಗೆ ಗೊತ್ತುಂಟು. ನಿಮ್ಗೆ ಈಗ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ಕಿಚ್ಚ ಹೆಚ್ಚಂತ ಹೇಳುದು ಎಲ್ಲರೂ. ಹೆಣ್ಣು ಮಕ್ಕಳಿಗೆಲ್ಲ ಎಲ್ಲರಿಗಿಂತ ಹೆಚ್ಚು ಹೊಟ್ಟೆ ಕಿಚ್ಚಿರುವುದು ನಿಮಗೆ. ಈಗ ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಯಾಕೆ? ನಾನು ಬಂದು ಇವನು ಅಂದ ಇದ್ದಾನೆ, ಚಂದ ಇದ್ದಾನೆ ಅಂತ ಇವನನ್ನು ಹೊಗಳಿದ್ನಲ್ಲ, ಇವನು ಬದಲಾಗಿ ಇಲ್ಲಿ ಅದ್ರ ನಿಮ್ಮನ್ನು ಹೊಗಳಿದ್ದಿದ್ರೆ ಇಷ್ಟೊತ್ತಿಗೆ ನೀವೇ ಎದ್ದು ಬಂದು ಆ ಲೇಖನವನ್ನು ಬಿಡಿಸಿ ಅದನ್ನು ಸರಿಯಾಗಿ ನನಗೆ ಓದಿ ಹೇಳಿ ಸರಿ ಮಾಡಿ ನೀವೇ ಕಟ್ಟುತ್ತಿದ್ರೋ ಏನೋ. ಈಗ ನಾನು ಈಗ ನೀ ಹೋಗ್ಲಿ, ನಿನ್ನ ಮದುವೆ ಆದಿದ್ರೆ ಮನೆಯಲ್ಲಿ ಇದ್ದವಳಿಗೆ ಅಂತ ಕೊಡುದು ನನಗ. ಓ, ನಿಮ್ಗೆ ಮದುವೆ ಆಗಿದ? ಮದುವೆಗೆ 2 ಮಕ್ಕಳಿದೆ, ಇನ್ನೆಂತ ನೀವು ಹೋಗ್ಬಿಡುದು? ಹೌದಾ? ಆಯ್ತಾಯ್ತು. ಹಾಗಾದ್ರೆ ನಿಮ್ಮ ಲೇಖನಿ ಬೇಡ, ನನಗದ್ರ ಅವಶ್ಯಕತೆ ಇಲ್ಲ. ನಮ್ಗುಂಟಲ್ಲ ನೋಡಿ, ಕೈಯಲ್ಲಿ ನೋಡಿ ಉಗುರುಂಟು. ಯಾಕೆ ಈ ಉಗುರು? ನಮ್ಮ ಅಮ್ಮ ಹೇಳುದು ಯಾವಾಗ್ಲೂ, ಮಗಳೇ ಕೈಯಲ್ಲಿ ಉಗುರು ಬಿಡಬೇಡ, ಇನ್ನು ಕೈ ಬೆರಳಿನ ಉಗುರು ನೋಡಿದ್ರೆ, ಉಗುರಲ್ಲಿರುವಂತಹ ಕೊಳೆ ನೋಡಿದ್ರೆ 4 ತೆಂಗಿನ ಮರದ ಬುಡಕ್ಕೆ ಹಾಕಬಹುದು ಅಂತ ಹೇಳುದು. ಹೌದಪ್ಪ, ಹಾಗೆ ಹೇಳುದು. ನಾವು ಹೆಣ್ಣು ಮಕ್ಕಳು ಉಗುರು ಬಿಡಬೇಕು. ಯಾಕೆ? ಹೆಣ್ಣು ಮಕ್ಕಳ ಶೃಂಗಾರ ಪ್ರಾರಂಭವಾಗುವುದೇ ನಖದಿಂದ ಶಿಖ ತನಕ. ನಖಶಿಖ ಅಂತಾರಂತ ಹೇಳ್ತಾರೆ. ಉಗುರಿಗೆ ಹಚ್ಚುವ ಬಣ್ಣದಿಂದಲೇ ಹೆಣ್ಣು ಮಕ್ಕಳ ಶೃಂಗಾರ ಪ್ರಾರಂಭವಾಗುತ್ತದೆ. ಹಾಗಾಗಿ ಈ ಉಗುರು ಬಿಟ್ಟದೊಂದು ಒಳ್ಳೇದಾಯ್ತು. ಈ ಉಗುರು ಬಿಟ್ಟಿದ್ರಿಂದ ಏನಾಯ್ತು ನಿಮಗೆ? ಈ ಉಗುರಿನಿಂದ ನನ್ನ ಕಣ್ಣಲ್ಲಿದ್ದಂತಹ ಕಪ್ಪನ್ನು ತೆಗೆದು ವಿಷವಾ ಅಂತ ಇದ್ದದ್ದನ್ನ ವಿಷಯ ಅಂತ ಆಯ್ತು. ಅಂತ ಇಂಥದ್ದು ಆಗುವಂತಹ ದೊಡ್ಡ ಅನಾಹುತವನ್ನು ತಪ್ಪಿಸಿದ ಹಾಗಾಯ್ತು. ಇನ್ನೀಗ ಅದನ್ನು ಯಥಾಸ್ಥಾನದಲ್ಲಿ ಇಟ್ಟುಬಿಡಿ. ಯಥಾಸ್ಥಾನದಲ್ಲಿ ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತು, ನೀವು ಹೇಗೂ ನಮಗೆ ಉಪಕಾರಕ್ಕಾಗುವಲ್ಲ ಅಂತ ಗೊತ್ತಾಗ್ತದಪ್ಪ. ಬೇಡ, ನಿಮ್ಮ ಸಹಾಯ ಬೇಡ. ನೀವೇ ಬಿಡಿಸಿದ್ ನೀವೇ ಇಡ್ಬೇಕು. ನಾವೇ ಇಡ್ಬೇಕು.
ಇಲ್ಲ ಇಲ್ಲ ಇನ್ನೇನು ತೊಂದರೆ ಇಲ್ಲ, ಧೈರ್ಯದಾಗ ಇಟ್ಬಿಡಿ. ಹಬ್ಬ, ಇಲ್ಲಿಗೊಂದು ದೊಡ್ಡ ಕೆಲಸ ಮುಗ್ದ ಹಾಗೆ ಆಯ್ತು. ಇನ್ನು ಇವನನ್ನು ಯಾವಾಗ ನೋಡುದು ನಾನು? ಸುಂದರ ತವ ಮುಖ ಎಂದಿಗೆ ತೋರುವೆ, ಎಂದೇನು ತಲಿಸು ಮಗಂದಿನಿಯೋ. ಸುಂದರ ತವ ಮುಖ ಎಂದಿಗೆ ತೋರುವೆ, ಎಂದೇನು ತಲಿಸು ಮಗಂದಿನಿಯೋ. ಚಂದದಿ ಕೊಯ್ದಿಯ ಪುಷ್ಪವನೆಲ್ಲವಾ, ಚಂದದಿ ಕೊಯ್ದಿಯ ಪುಷ್ಪವನೆಲ್ಲವ ಇಂದು ಹಾಸನಿಗೆ ಚೆಲ್ಲಿದಳು. ಅಂಬುಜ ಮಿತ್ರ ಕೇಳೈ ಚಂದ್ರಹಾಸ ನಿದ್ರೆಯು ತೊಳೆದು ಮುಖ ತೊಳೆದು ಮುಕ್ಕುಳಿಸಿ ಕರ್ಪೂರ ವೀಳ್ಯವಗೊಂಡು ಬಳಿಕ ನಿಜವಾಗಿ ಮೇರಿ ವಿಶ್ರಾಂತಿ ಎಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ದು ಸತ್ಯ ಸ್ವಾಮಿ. ಆದ್ರೆ ಸ್ವಲ್ಪ ಸಮಯ ನಿದ್ರೆಯೇ ಬಂದೋಯ್ತು ನಮಗೆ. ಆದ್ರೆ ಮನುಷ್ಯನಿಗೆ ವಿಶ್ರಾಂತಿ ಎನ್ನುವುದು ಪ್ರಮುಖ. ವಿಶ್ರಾಂತಿ ಒಂದು ಸಿಕ್ತ ಮತ್ತು ಮುಂದಿನ ಕಾರ್ಯ ಎಷ್ಟು ಮಾಡಬಹುದು, ಏನೂ ಮಾಡಬಹುದು. ಇನ್ನು ತಡ ಮಾಡುವುದಲ್ಲ, ಮಂತ್ರಿಗಳ ಕಾರ್ಯ ಉಂಟಲ್ಲ ಅತ್ತ ಆ ಸಮಯದೊಳಗೆ ರಾಜ ಆಸನದಿ ಮದನದಿ ಮಾಸುಗುಣ ಏರಿನ ವಾಸವನ ತೆರದಿ, ಆ ಸುಗುಣ ಏರಿನಲು ವಾಸವನ ತೆರದಿ. ಬಳಿರೇ ಪರಾಕ್ರಮ ಗಂಟಿ ಇರುವಂತ ಸ್ಥಳ ಅಂತ ಕೇಳಿದ್ದೀರಿ? ಸುಬುದ್ಧಿ ಮಹಾರಾಜರಂತ ಕೇಳಿದ್ದೇವೆ. ನಿಮ್ಮ ಯಾರೇ ಹೆಸರೇ ಸಿಗ್ಲಿಲ್ವ ನಿಮಗೆ? ಹೋಯ್, ನಿಮಗೆ ಅಭ್ಯಾಸ ಆಗಿರ್ಬಹುದು, ಇದೇ ಸಮಯಕ್ಕೆ ಅವರೇ ಬರುವವರಾಗಿರ್ಬಹುದು. ಬಂದವ್ ಯಾರು ಜನ ಅಂತ ಸರಿಯಾಗಿ ನೋಡಿ ಒಂದ್ಸರಿ. ಮದನ ರಾಯರು ನಾವು ಬಂದಿದ್ದೇವೆ. ಮದನ ರಾಯರು? ಹೌದೌದೌದು ಸ್ವಾಮಿ. ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲ, ಇಲ್ಲಿಯ ಮುಖ್ಯಮಂತ್ರಿಗಳ ಏಕಮಾತ್ರ ಜ್ಯೇಷ್ಠ ಪುತ್ರ ಮಂತ್ರಿಗಳ ಮಗನ ಮದನ ರಾಯರು. ಹೌದೌದು. ಬಂದ ಕ್ಷಣದಲ್ಲಿ ಎಲ್ಲರೂ ಎದ್ದು ನಿಂತು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದನನೆಂಬ ಸುಗುಣ ಏರಿರಲು ಪೀಠವನ್ನು ವಾಸವನಂತೆ ಇರದಿ ಅಲ್ವೋ. ಎಲ್ಲವರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಮೊದಲಾಗಿ ಅರ್ಪಿಸ್ತಾ ಇದ್ದೇನೆ. ಕಾರಣ ನನ್ನ ಮೇಲಿರುವಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಹಾಗುಂಟು ಸ್ವಾಮಿ ಅವರದ್ದು. ಎಂದಿನಂತೆ ಓಲಗವನ್ನು ಕೊಟ್ಟು ವಿಶೇಷಗಳನ್ನು ವಿಚಾರಿಸಿದ್ದಾಯಿತು. ಸ್ವಾಮಿ, ಪ್ರಾಪಂಚಿಕವಾಗಿ ವಿಚಾರ ಮಾಡುವುದಿದ್ರೆ ಯೋಗ ಇದ್ದವನಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವನಿಗೆ ಯೋಗ ಇರುವುದಿಲ್ಲ, ಎರಡೂ ಇದ್ದವನಿಗೆ ಗ್ರಾಚಾರವೇ ಸರಿ ಇರುವುದಿಲ್ಲ. ಹೊಯ್, ನಮ್ದು 3ನೇ ಸಾಲು, ಗ್ರಾಚಾರವೇ ಸರಿ ಇಲ್ಲ, ಗ್ರಾಚಾರವೇ ಸರಿ ಇಲ್ಲ. ಒಳ್ಳೆ ಭಟ್ರ ಮನೆಗೆ ಹೋಗ್ಬೇಕಿತ್ತು. ತೋರಿಸ್ದೆ ನಾನು. ಹೇಳಿದ್ರು ಅವರು, ಹಿತಶತ್ರುಗಳ ಬಾಧೆ ಅಂದ್ರಪ್ಪ. ಮತ್ಯಾರಿಂದಲೂ ತೊಂದರೆ ಅಲ್ಲ ನಮಗೆ, ನಮ್ಮ ಅಪ್ಪಯ್ಯನಿಂದಲೇ ತೊಂದರೆ. ಹಾಯ್, ಹೌದೌದು. ನಿಮ್ಮಲ್ಲಿಯೇ ಕೇಳುದು ನಾನು, ಅಪ್ಪಯ್ಯನಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮ್ಮ ಅಪ್ಪಯ್ಯ ಆಶೀರ್ವಾದ ಮಾಡುವುದು ಹೇಗೆ? ಮಗನೇ ಒಳ್ಳೇದಾಗ್ಲಿ, ಶುಭವಾಗ್ಲಿ ಈಗೆಲ್ಲ ಹೇಳ್ತಾರೆ ಅಲ್ವಾ? ನಮ್ಮಪ್ಪಯ್ಯ ಹಾಗಲ್ಲ. ಹೋಗಿ ನಮಸ್ಕಾರ ಮಾಡಿದ್ರೆ ಸಾಕು. ಏ ಕ್ವಾಣ, ಏ ಗಣಗ ಹಂಪ, ಏ ಸಗಡಿ ಮಂಜ, ಏ ಅವಲಕ್ಕಿ ಸುಬ್ಬ, ನಡೆ ಇಲ್ಲಿಂದ ಅಂತ ಹೇಳುದು. ಒಳ್ಳೆ ಸಾಹಿತ್ಯ. ಹೌದಪ್ಪ. ಇಂತಿರ್ಪ ಸಂದರ್ಭದಲ್ಲಿ ಮೊನ್ನೆ ಒಂದು ದಿವಸ ವಿಶೇಷವಾದಂತಹ ಘಟನೆ ನಡೆದು ಹೋಯ್ತು. ಮಗನೇ ಮದನ ಎನ್ನುವ ಹಾಗೆ ಅಪ್ಪಯ್ಯ ಕರೆದ್ರು. ಹೋಗಿ ನಮಸ್ಕಾರ ಮಾಡಿದೆ. ಒಳ್ಳೇದಾಗ್ಲಿ ಮಗನೇ ಅಂತ. ಅಲ್ಲೇ ಹಾಳಾಗೋಯ್ತು ನೋಡಿ. ಯಾವತ್ತು ಇಲ್ಲದೆ ಇರುವ ಆಶೀರ್ವಾದ ಇವತ್ತು ಯಾಕೆ, ಏನಾಗಬೇಕು ಅಪ್ಪಯ್ಯ ಅಂತ ಕೇಳಿದೆ. ಒಂದು 4 ದಿವಸ ಊರು ಬಿಡುವವನಿದ್ದೇನೆ, ಅಲ್ಲಿಯವರೆಗೆ ಇಲ್ಲಿಯ ಆಡಳಿತ ಸೂತ್ರವನ್ನು ನೀನೇ ನೋಡಿಕೊಳ್ಬೇಕು ಅಂದ. ಪೀಠ ಸಿಕ್ಕಿದ್ದೇ ಸಿಕ್ಕಿದ್ದು, ಏರ್ದವ್ ಇಳಿಲೇ ಇಲ್ಲ. ಹೌದೌದು. ಮಾತೆ ಉಂಟಲ್ಲ, 20ಕ್ಕೆ ಯಜಮಾನಿಗೆ ಸಿಗಬಾರ್ದು, 70ಕ್ಕೆ ಎಮ್ಮೆ ಹಿಡಿಬಾರದು ಅಂತ ಹೇಳ್ತಾರಪ್ಪ. ನಮ್ಮಲ್ಲಿ ಹಿರಿತಲೆಯವರೆಲ್ಲ ಹೇಳಿದ್ರು, ಈ 20ಕ್ಕೆ ಯಜಮಾನಕ್ಕೆ ಸಿಕ್ಕಿದ್ರೆ ಭಾಳ ದಿವಸ ಉಳಿಯುವುದಿಲ್ಲ, ಮದನ ಬೇಡ ಬೇಡ ಅಂದ್ರು. ಆದರೂ
ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಯೋಚಿಸಿದಂತಹ ನಾನು ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಿ ನೋಡಿದೆ. ಮುಖ್ಯವಾಗಿ ಕಂಡದ್ದೇ ನಿರುದ್ಯೋಗ ಸಮಸ್ಯೆ. ತಕ್ಷಣದಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಿಬಿಟ್ಟು ಹೋಯ್ ಊರಲ್ಲಿರುವ ಎಲ್ಲ ಬಾವಿಗಳನ್ನು ಮುಚ್ಚಿಸಿಬಿಡಿ ಅಂದೆ. ನೀರಿಲ್ಲದೆ ಎಲ್ಲ ಪರದಾಡ್ತಾ ಇದ್ರೆ ಬಾವಿ ಮುಚ್ಚುದ. ಗಲಾಟೆ ಎದ್ದೋಯ್ತು. ಕುಡಿಲಿಕ್ಕೆ ನೀರಿಲ್ಲ. ಈಗ ಬಿದ್ದಿದೆ ಗಲಾಟೆ. ತಕ್ಷಣದಲ್ಲಿ ಮತ್ತೊಂದು ಆಜ್ಞೆ ಜಾರಿ ಮಾಡಿದ್ದೇನೆ. ಯೋಚನೆ ಮಾಡಬೇಡಿ, ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗೀರಿ ಅಂದೆ. ಹಾಳತ್ತು ಮುಚ್ಚುವುದು ಒಂದಷ್ಟು ಜನ ಮುಚ್ಚು ಕೆಲಸ, ಒಂದಷ್ಟು ಜನ ತೆಗಿಯು ಕೆಲಸ ಎಂಬಲ್ಲಿಗೆ ನಿರುದ್ಯೋಗ ಸಮಸ್ಯೆ ಒಂದು ಪ್ರಮಾಣದಲ್ಲಿ ಕಡಿಮೆ ಆದಂತಾಗಿದೆ. ಇನ್ನೂ ಕೆಲವು ಯೋಜನೆಗಳೆಲ್ಲ ನಮ್ಮ ಆಡಳಿತದಲ್ಲಿ ಬರ್ಲಿಕ್ಕುಂಟು. ನಿರೀಕ್ಷೆಯಲ್ಲಿರಿ ಅಂತ ಹೇಳಿದ್ದೇನೆ. ಯಾರಂತೆ ಬರ್ಲಿ ತ್ವರಿತಧಿ ನಾಡೆ ತಂದು ಹೊರಬಾಗಿಲೊಳಗಿರುವ ವರಚಂದ್ರಗಾದನನು ಕರವೀಡಿಯುತ್ತಲಿ ಕರೆತಂದು ಬೇಗವಾದಿತ್ತು ಪರಿಪರಿಯೊಳಗು ಪ್ರಚರಿಸಿ. ಓಯ್ ಸ್ವಾಮಿ, ಇದೇನಿದು ವಿಚಿತ್ರ? ಕರೆ ತಂದ್ರು, ನಮಗೂ ಉಪಚಾರ ಮಾಡ್ತಾರೋ, ನಮಗ್ ಪೀಠ ಕೊಡ್ತಾರೋ ಅಂತ ನೋಡಿದೆ. ಇವರೇ ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಸಮಸ್ಯೆ ಆಯ್ತಲ್ಲ. ಎಂತ ಸಮಸ್ಯೆ? ನಮಗೆ ಮೊನ್ನೆ ಪೀಠ ಸಿಕ್ಕಿದ್ದು, ಈಗ ಮತ್ತೆ ಯಾರೋ ಬಂದಪ್ಪ ಇವ. ನೀವು ಕೂತದ್ದೊಳೆ ಮಂಗನ ಮರಿ ಹಾಗೆ ಹಾಗಲ್ಲ, ನನ್ ತಲೆಬಿಸಿ ಆಯ್ತು. ಪೀಠ ಇಲ್ಲ ಬಂದವನು ಮುಖ ನೋಡಿದ್ರೆ ಪೀಠಕ್ಕೆ ಬಂದವರಲ್ಲ, ಪೀಠಕ್ಕೆ ಬಂದವಲ್ಲ, ಇವ್ ಊಟಕ್ಕೆ ಬಂದವ ಇವ. ನೋಡುವ ಮಾತಾಡಿ. ಓಯ್ ನಮಸ್ಕಾರ. ಒಂದಕ್ಕೆ ಎರಡು. ನೀವು ಮಾತ್ರ ಹೀಗ, ಎಲ್ಲವರು ಹೀಗ ಅಂದ್ರೆ ನಿಮ್ಮೂರಲ್ಲಿ? ಸ್ವಾಮಿ, ನಮಸ್ಕಾರ ಕೊಡುವುದಕ್ಕೂ ಕಾರಣ ಉಂಟು. ಮೊದ್ಲೆಲ್ಲ ನಾನು ಸಿಕ್ಕಿದವರಿಗೆಲ್ಲ ನಮಸ್ಕಾರ ಕೊಟ್ಟಿದ್ದೇನೆ. ಒಬ್ಬರು ಹಿಂತಿರ್ಕೊಡ್ಲಿಲ್ಲ. ಹೌದಾ? ಅವತ್ತೇ ಲೆಕ್ಕ ಹಾಕಿದ್ ನಾನು. ಏನು? ನಮಗೂ ಕಾಲ ಬರಲಿ ಮಕ್ಕಳಿಗೆ ಮಾಡಿಸುವ ಅಂತ. ಯಾವ ಮಕ್ಕಳಿಗೆ? ಅಲ್ಲ, ಹೇಳ್ದವ್ರ ಮಕ್ಕಳಿಗೆ. ಹಾಗೆ ಈಗ ಸರಿಯಾದ ಕಾಲ ಸ್ಥಾನ ಮಾನ ಎಲ್ಲ ಒದಗಿ ಬಂತ ಇಲ್ವಾ? ಒಂದಕ್ಕೆರಡು ಬಡ್ಡಿ ಸಮೇತ ಹಿಂತಿರ್ಕೊಡ್ತಾ ಇದ್ದೇವೆ. ಓ ಹಾಗೆ. ಹೌದೌದು. ಇದು ಸುಳ್ಳಲ್ಲ ಜನ. ನಾನು ಪರಿಚಯ ಆಗ್ಲಿಲ್ವಾ? ಇಲ್ಲ. ನಾನು ಚಂದನಾವತಿ ಅಧಿಕಾರಿ ಚಂದ್ರಹಾಸ ಎನ್ನುವುದಾಗಿ. ಚಂದ್ರಹಾಸ ಎಂದ್ರೆ ನಾನೇ. ಕೇಳಿಲ್ಲ. ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿಲ್ವೇನು? ಸತ್ಯ ಹೌದು, ನಿಮ್ಮಷ್ಟು ಪ್ರಚಾರದಲ್ಲಿಲ್ಲ. ಬರ್ಲಿಕ್ಕೆ ಬಹಳ ಕಷ್ಟ ತಮ್ಮ, ಕೆಲಸ ಮಾಡ್ಬೇಕು. ಆದ್ರೆ ಇವರೆಲ್ಲರ ಆಶೀರ್ವಾದ ಉಂಟು ಅಂತಾದ್ರೆ ಒಂದಲ್ಲ ಒಂದಿನ ಪ್ರಚಾರಕ್ಕೆ ಬರ್ತೇವೆ ನಾವು. ತದ್ದೊಂದು ನಿರೀಕ್ಷೆ ಇಟ್ಕೊಂಡ್ರೆ ಆಗ್ಲಿಲ್ಲ. ಆಶೀರ್ವಾದ ಮಾಡಬೇಕು ಅಂತಾದ್ರೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಕೆಲಸವೂ ಹಾಗೆ ಇರ್ಬೇಕಾಗ್ತದೆ. ಪ್ರಯತ್ನ ಸದಾ ಇರ್ತದೆ. ಹೌದೌದು. ಇದು ಸುಳ್ಳಲ್ಲ. ಚಂದನಾವತಿ ಮುಂದೆ ಹೇಳುದು ಬೇಡ, ಗೊತ್ತಾಯ್ತು. ಏನು ಹೆಚ್ಚು ಕಡಿಮೆ ನೋಡುವುದಕ್ಕೆ ನನ್ನ ಹಾಗೆ ಇದ್ದೀರಿ. ನನ್ನ ಅಪ್ಪನ ಎದುರಿಗೆ ಹೋದ್ರೆ ಇಲ್ವಾ, ಕೋಣ ಕಣ್ಕಂಪ ಎರಡು ಸಂಗಡಿ ಮಂಜೆ ಯಾವಲಕ್ಕಿ ಸುಬ್ಬ ನಡೆ ಇಲ್ಲಿಂದ ಅಂತ ಹೇಳಿದ್ರು. ನೇರವಾಗಿ ಇಲ್ಲಿಗೆ ಬಂದ್ರಿ ಅಲ್ಲ? ವಿಚಾರ ಮತ್ತೆ ವಿಷಯ ಉಂಟು. ಯಾವುದು ಕೇಳಿ. ಯಾವುದು? ನಿಮ್ಮ ಅಪ್ಪ ಏನೇ ಕರೆದರು, ಒಂದು ಲೇಖನವನ್ನು ಬರೆದರು, ಗುಟ್ಟಿನ ಲೇಖನ. ಅದನ್ನು ಮಗ ಮದನಿಗೆ ಕೊಡಬೇಕೆನ್ನುವುದಾಗಿ ಗುಟ್ಟಿನಲ್ಲಿ ನನ್ನ ಕಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಇದನ್ನು ನಾನು ಮುಟ್ಟುವುದಲ್ಲ, ನೀವೇ ತೆಗೆದುಕೊಳ್ಬೇಕು. ಅಪ್ಪನ ಗಂಟೆ ಏನಿದ್ರು ಮಕ್ಕಳಿಗೆ ಸೇರ್ಬೇಕು. ಗಂಟು ಬಹಳ ಬಿಗಿ ಉಂಟು ಮಾತ್ರ. ಹೋಯ್ ಏನ್ ಮಾಡ್ತಾ ಇದ್ದೀರಿ? ಬಿಡಿಸ್ತಾ ಇದ್ದೆ. ಓದುದು ಬೇಡವಾ? ಇದು ಗುಟ್ಟಾದ ಲೇಖನ. ಓ, ಗುಟ್ಟು ರೊಟ್ಟಾಗುವುದಾದ್ರೆ ಮೂರನೇವರಾದ ನಿಮ್ಮಿಂದ ನಿಮ್ಗೊಂದು ವ್ಯವಸ್ಥೆ ಆಗ್ಬೇಕಾ ಬೇಡ? ಆಗ್ಲೇಬೇಕು. ಯಾರಲ್ಲಿ ಮೂರನೇ ಮಾಡಿ 8ನೇ ಕೋಣೆ ಇವ್ರನ್ನೊಂದು ಒಳಗೆ ಹಾಕಿ 4 ಜನ ಕತ್ತಿ ಹಿಡ್ಕೊಂಡು ಹೊರಗೆ ನೋಡಿ. ಯಾಕೆ ಅಲ್ಲಿ ಯಾರು ಇದ್ರಂತೆ? ಏನಾಯ್ತು? ತೊಂದರೆ ಇಲ್ಲ. ಬಂದಿರುವವರು ಆ ಸಂಖ್ಯೆಗೆ ಹೊಂದಾಣಿಕೆ ಆಗುವಂತಿದ್ದಾರೆ. ಏನ್ ಹೇಳುವುದು ನೀವು? ಏನಾಯ್ತು ಅಂದ್ರೆ ಅದು ವ್ಯವಸ್ಥಿತವಾದ ಕೋಣೆ. ಹಾಗೆ 4 ಜನ ಕತ್ತಿ ಹಿಡ್ಕೊಂಡು ಹೊರಗೆ ನಿಂತ್ಕೊಳ್ಳಿ. ಮತ್ತೆ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಬೇಡವಾ? ಅಂದ್ರೆ 4 ಜನ ಅಂಗರಕ್ಷಕರು. ಅಂಗರಕ್ಷಕರನ್ನು ನಂಬಬೇಕು ನಾವು ಯಾವತ್ತು. ಇತ್ತೀಚೆಗೆ ಅವರಿಂದಲೇ ತೊಂದರೆ ಆಗುವುದು. ನಮ್ಮಲ್ಲಿ ಅಂಗರಕ್ಷಕರು ಯಾವತ್ತೂ ಆ ರೀತಿಯಾಗಿ ಮೋಸ ಮಾಡುವವರಲ್ಲ. ಹೌದಾ? ಒಂದೊಮ್ಮೆ ಹೆಚ್ಚು ಕಡಿಮೆ ಆಯ್ತಪ್ಪ, ಪರಿಹಾರದ ವ್ಯವಸ್ಥೆ ಉಂಟು. ಮತ್ತೆ ಯಾವಾಗ ಏನು ಎನ್ನುವುದನ್ನ ಅಪರಾಧಿಯನ್ನ ಹಿಡಿತರಿಸಿ ಒಂದು 20-25 ವರ್ಷ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಿ ಆಮೇಲೆ ನಾವು ತೀರ್ಮಾನ ಕೊಡ್ತೇವೆ. ಅಡ್ಡಿಲ್ಲ ನಿಮ್ಮ ಅಧಿಕಾರ. ಹಾಗಾಗಿ ಅಲ್ಲಿವರೆಗೆ ಅಲ್ಲಿ ವ್ಯವಸ್ಥೆ ಉಂಟು. ಈಗ ಅಲ್ಲಿ ನಮಗೆ ವ್ಯವಸ್ಥೆ ಉಂಟಾ? ಹೌದಾ? ಆದಿ ಹೇಳಿ ಕಳಿಸಿದಾಗ ಬನ್ನಿ. ಒಂದು ಲೇಖನ ಬರೆದ್ರಲ್ಲ, ನೋಡುವ. ನೋಡಿ
ಶ್ರೀಮತ್ ಸಚಿವ ಶಿರೋಮಣಿ. ನಿಮ್ಗೆ ಅಪರೂಪಕ್ಕೆ ಹೀಗಾಗುದ ಯಾವತ್ತೂ ಹೀಗೆ ಆಗ್ತದ? ಏನಾಯ್ತದ? ಅಲ್ಲ, ಒಂದು ಸಂತೋಷ ಅನುಭವಿಸ್ಲಿಕ್ಕೂ ಇಲ್ವ ನಾನು? ಇದು ಸಂತೋಷ ನಿಮ್ದಿದೆ. ಅಪ್ಪಯ್ಯ ಪ್ರಪ್ರಥಮವಾಗಿ ಲೇಖನ ಬರೆದಿದ್ದಾರೆ ನೋಡಿ. ನಿಮ್ ಸಂತೋಷ ಆಗುವ ವಿಚಾರ ಎಂತ ಉಂಟಲ್ಲಿ? ಶ್ರೀಮತ್ ಸಚಿವ ಶಿರೋಮಣಿ. ಯಾರಿಗೆ? ಎಷ್ಟು ಜ್ಯೇಷ್ಠವಾಗಿ ಶ್ರೇಷ್ಠವಾಗಿ. ಪ್ರಪಂಚದಲ್ಲಿ ಯಾವ ಅಪ್ಪನು ಯಾವ ಮಗನಿಗೂ ಈ ರೀತಿ ಹೊಗಲಿಕ್ಕಿಲ್ಲ. ಮತ್ತೆ ಹೌದಾ? ಹೌದು, ಅಷ್ಟು ಒಳ್ಳೆ ರೀತಿಯಲ್ಲಿ. ಮುಂದೆ ಅಂತ ಉಂಟು ನೋಡಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಮತ್ತೆ ಮರ ನಿಮ್ಗೆ ಸಚಿವ ಸ್ಥಾನವೇ ಕೊಡ್ಲಿಲ್ಲ, ನಿಮಗೆ ಸಚಿವ ಶಿರೋಮಣಿ ಅನ್ಲಿಕ್ಕೆ ಅಂತ ತಲೆ ಸರಿ ಇಲ್ವ ನಿಮ್ಮ ಅಪ್ಪನಿಗೆ? ನಿಮಗೆ ಹಾಗಾಯ್ತು, ನನಗೆ ಯಾಕೆ ಹೀಗಾಯ್ತು? ಬಿಡಿ, ಮಂತ್ರಿಗಳಿಗೆ ಇರುವ ಅಭ್ಯಾಸ ಅವ್ರನ್ನೇ ಅವರು ಹೊಗಳಿಕೊಳ್ಳುವುದು ಬಿಡಿ. ಆ ವಿಷಯ ಅಲ್ಲ. ಪ್ರಮುಖವಾಗಿ ನಮಗೆ ಲೇಖನದಲ್ಲಿ ಏನುಂಟು ಓದಬೇಕಲ್ಲ. ಒತ್ತುಗಡೆ ಇದೆ. ಬಳಿಕ ಬಂದಿವನ ಕುಲವಿತ್ತವಯೋ ವಿಕ್ರಮಗಳೇ ನೀ ನೋಡುತ್ತಿರದೆ ಕೊಡು ವಿಷಯ ಬಾಲಕಗೆ ಉತ್ತರವಾಗುವುದು. ಅನುಜಗಿವನು ಸಮಯನಿಸುವ ವರನಯ ಮನುಮತ ಪ್ರತಿರೂಪ. ಅನುಜಗಿವನು ಸಮಯನಿಸುವ ವರನಯ ಮನುಮತ ಪ್ರತಿರೂಪ. ಅನುಜಗಿವನು ಸಮಯನಿಸುವ ವರನಯ ಮನುಮತ ಪ್ರತಿರೂಪ. ಈತ ಮನುಮತ ಪ್ರತಿರೂಪ. ಧನ ಮಹಿಮನು ಇವನನ್ನು ಪೊಗಳಲವುದೇ. ಧನ ಮಹಿಮನು ಇವನನ್ನು ಪೊಗಳಲವುದೇ. ಅನುಜಯ ನೀಯುವೆನು ಅನುಜಯ ನೀಯುವೆನು. ಧನ ಮಹಿಮನು ಇವನನ್ನು ಪೊಗಳಲವುದೇ. ಅನುಜಯ ನೀಯುವೆನು ಅನುಜಯ ನೀಯುವೆನು. ಇದು ತಲೆಬಿಸಿ ಆಗೋಯ್ತಲ್ಲ, ಗಡ್ಬಿಡಿ. ಇದು ಲೇಖನ ಮದುವೆ ಆಗಬೇಕು. ಯಾರಿಗೆ ಮದುವೆ? ಯಾರಿಗೆ? ಇದು ತಂಗಿಗೆ ಮದುವೆ ಆಗಬೇಕು. ವಿಚಾರ ಮಾಡಬೇಕಾ ಬೇಡ? ಹೊಣೆಗಾರಿಕೆ ಉಂಟು ಹೆಗಲ ಮೇಲೆ. ಹೌದು. ಬಂದಿರುವಂತಹ ಹುಡುಗ ಸಂಸ್ಕಾರ ಉಂಟಾ? ಮಾತಾಡುವುದು ನೋಡಿದ್ರೆ ಉಂಟು ಅಂತ ಅರ್ಥ ಆಗ್ತದೆ. ಇನ್ನು ರೂಪದಲ್ಲಿ ನನ್ನಷ್ಟು ಚಂದ ಇಲ್ಲದೆ ಇದ್ರು ಸಾಮಾನ್ಯ ಅಡ್ಡಿಲ್ಲ. ನಿಮ್ಮ ತಂಗಿ ಸಾಕು. ನನ್ನ ತಂಗಿಗೆ ಸಾಕಮ್ಮ. ಇನ್ನು ಉಳಿದಂತಹ ಎಲ್ಲ ವಿಭಾಗಗಳಲ್ಲಿ ಅಪ್ಪಯ್ಯನಿಗೆ ಒಡ್ಡಿಲ್ಲ ಅಂತ ಆದಮೇಲೆ ನಾನು ಯಾಕೆ ತಲೆ ಬಿಸಿ ಮಾಡಬೇಕು? ಇದು ನಿಮಗೆ ಮದುವೆ ಮಾಡಿಸೋದಕ್ಕೆ ನಂಗೆ ಮದುವೆ ಮಾಡಿಸ್ಲಿಕ್ಕೆ ಬರುದಿಲ್ಲ ಮಾಡ. ಅಲ್ಲ, ಇದು ಮತ್ತಾಗೋದು ಬೇಡ, ಸಾಕು. ಇದು ಪರರ ಹಂಗಲಿ ಗೆಲ್ಲುವವನೇ ಮದನ. ನಮ್ಮಲ್ಲಿ ಪುರೋಹಿತರಿದ್ದಾರೆ. ಪುರೋಹಿತರನ್ನು ಬರ್ಲಿ ನೋಡವರು. ಕ್ರೀಡಾಕೂಟ ಮತ್ತೆಂತದ್ದು? ಪುರೋಹಿತರು ಬರ್ಲಿ ಅಂತ ಕೇಳಿದಾಗ ಆಯ್ತು ನನಗೆ. ನಾನು ಬಂದದ್ದು ಹೌದು. ಇಲ್ಲಿ ಯಾರು ಕಾಣಲಿಲ್ಲ, ಹೋಗ್ತಾ ಇದ್ದೆ ನಾನು. ಆಗಲ್ಲ, ನಾನು ನಿಮ್ಮ ಹಿಂದಿಂದ ಕರೀತಾ ಇದ್ದೆ. ಹಿಂದಿಂದ ಬಂದೆಯಾ? ಹೌದೌದು. ಪುರೋಹಿತ್ರೆ, ಇದು ನಿಮ್ಗೆ ವಿಷಯ ಗೊತ್ತಿಲ್ಲ. ನಮಸ್ಕಾರ. ಒಳ್ಳೇದಾಗ್ಲಿ. ಇದು ಅತಿ ಶೀಘ್ರವಾಗಿ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ನಿಮಗೆಲ್ಲ ಹೊಟ್ಟೆಗೆಚ್ಚು ಉಂಟು. ನನ್ನ ಮುಖ ದಿವಸ ಹೋದಾಗ ಅಗಲ ಆಗ್ತಾ ಉಂಟಲ್ಲ, ನಿಮ್ದೆಲ್ಲ ಒಳಗೆ ಹೋಗ್ತಾ ಉಂಟಲ್ಲ. ಹಾಗಾಗಿ ಮುಖದ ಮೇಲೆ ಮದುವೆ ಮಾಡಿಸ್ತೀಯ ನೋಡು. ಎಲ್ಲಿ ಚಪ್ಪರ ಹಾಕ್ತೀಯ ನೋಡು, ಎಲ್ಲಿ ಒಲೆ ಅಂತೇಳಿ ಬಾಯಿ ಮೇಲೆ ಹಂಡೆ ಇಡ್ತೀಯ, ಮೂಗಿ ಕಟ್ಟಿಗೆ ಹಾಕ್ತೀಯ. ಅದೆಲ್ಲ ಏನಾದ್ರು ವ್ಯವಸ್ಥೆ ಮಾಡ್ಬೋದು. ಕೈ ತೊಳೆಯುವ ವ್ಯವಸ್ಥೆ ಎಲ್ಲಿ ಮಾಡುವ? ದೊಡ್ಡ ವಿಷಯವಲ್ಲ. ನಾನು ಹೇಳ್ತೇನೆ ಬಾ. ಕೈ ತೊಳೆಯುವ ವ್ಯವಸ್ಥೆ ಅಲ್ವಾ? ನೀ ಬಾಯಿ ಕಳ್ಕೊಂಡ್ರೆ ಧಾ ಮಾಡ್ಕೊಂಡು. ಅದಲ್ಲ ಮತ್ತೆಂತದ್ದ? ನಿಮ್ಮ ಮುಖದಲ್ಲಿ ಅಂದ್ರೆ ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಅಧ್ಯಕ್ಷತೆಯಲ್ಲಿ, ನಿಮ್ಮ ಅಧ್ವರ್ಯದಲ್ಲಿ, ಮುಖ್ಯವಾಗಿ ಅದೆಲ್ಲ ಒಂದೇ. ನಮ್ಮ ಅಧ್ವರ್ಯದಲ್ಲಲ್ವಾ ಬಹಳಷ್ಟು ಮದುವೆ ಆಗಿದೆ. ದೊಡ್ಡ ವಿಷಯ ಅಲ್ಲ. ಇವತ್ತು ಯಾರಿಗೆ ಮದುವೆ ಅಂತ ಬೇಕಲ್ಲ? ನಿಮಗೆ ವಿಷಯ ಗೊತ್ತೇ ಇಲ್ಲ. ಏನೇನು ಹೇಳಿದಲ್ಲ? ಹೌದೌದು. ಇದು ಮೊನ್ನೆ ನಮ್ಮ ಅಪ್ಪಯ್ಯ ಒಂದು ಹೋದ್ರಲ್ಲ. ನನ್ನಿಂದೇನು ಬಹಳ ದೊಡ್ಡವಲ್ಲ ಅವ. ಆದ್ರೆ ಇಷ್ಟು ಬೇಗ ಹೀಗಾಗ್ತದೆ ಹೇಳೋ ಕಲ್ಪನೆ ಸಹ ನಮಗಿಲ್ಲ ಆಗಿತ್ತು. ವಿಷಯ ಗೊತ್ತಾಗುವಾಗ ಹೊತ್ತಾಗಿ ಹೋಯ್ತು. ಹೊತ್ತಾದ್ಮೇಲೆ ಅದ್ರ ಗೊತ್ತಾಯ್ತಲ್ಲ, 5 ಕ್ಷಣ ಮೌನಾಚರಣೆ.
ನಾನು ಮಾಡುದೇ? ಹೌದು, ನಿಮ್ಮಪ್ಪ ಹೋದಲ್ಲಿ ಮಾಡ್ಲೇಬೇಕು. ಪುರೋಹಿತ್ರೆ ಏನಾದ್ರು ಹೇಳ್ಬೇಡಿ, ಮತ್ತೆ ಏರ್ತದೆ ಈಗ. ನಿನಗೆ ಏರ್ಕೊಂಡೇ ಇರ್ತದೆ. ಅದಲ್ಲ, ಮತ್ತೆ ನಮ್ಮಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ. ಹಾಗೆ ಹೇಳು. ಅಪ್ಪಯ್ಯ ಹೋದ್ರಲ್ಲ ಅಂದ್ರೆ ತಿಳ್ಕೊಳ್ಬೇಕು. ಹೋದಂತಹವರು ಲೇಖನವೊಂದನ್ನ ಕೊಟ್ಟಿದ್ದಾರೆ. ಏನಂತ? ಲೇಖನದಲ್ಲಿ ವಿಷಯ ಇಷ್ಟೇ. ಹೇಗೆ? ತುಗುಳೆಯ ಬಳಿಕ ಮುಂದಿನ ಕುಲವಿತ್ತು ಕ್ರಮಗಳನ್ನು ನೀವು ಸ್ಥಿರ ಕುಳು ವಿಷಯ ಬಾಲಕ ವಿತ್ರೋತ್ತರಪ್ಪದು. ಮದನ, ನೀನು ಹೇಳಿದೆಯಲ್ಲ ಈಗ. ಹೌದು. ನಿನಗಾದ್ರೂ ಅರ್ಥ ಆಯ್ತಾ? ನನಗೆ ಅರ್ಥ ಆಗ್ಬೇಕು ಅಂತ ನಾನು ಹೇಳಿದ್ದಲ್ಲ. ಅಲ್ಲ, ನನಗೂ ಅರ್ಥ ಆಗ್ಲಿಲ್ಲ ಅಂತ ಕೇಳಿದ್ ನಾನು. ಎಂತದ್ದೇ ಇದು? ನಮ್ಮಲ್ಲಿ ಒಬ್ಬ ಮಂತ್ರ ಹೇಳ್ತಿದ್ದ ಮೊದ್ಲು, ಇತ್ತೀಚೆಗೆ ತಯಾರದ್ದವ ವಿದ್ವಾನ್ ಕಳಬಾಳ ಉದಯ ಹೆಗಡೆ ಅಂತ. ಅವ ಮಂತ್ರ ಹೇಳುವುದು ಹೀಗೆ. ಒಂದು 2 ವರ್ಷ ರಾಜಧಾನಿಯಲ್ಲಿ ಭಯಂಕರ ಮಂತ್ರ ಅವನದ್ದು, ದೇವಸ್ಥಾನದಲ್ಲಿ. ಪುರೋಹಿತ್ರೆ, ಯಾರ್ಯಾರ ಸುದ್ದಿ ನಮ್ಗೆ ಯಾಕೆ? ಅಲ್ಲ, ಮತ್ತೆ ಅದು ಹಾಗೆ ಆಯ್ತು ಅಂತ ಹೇಳಿದ್ದ. ಅದಲ್ಲ ಪುರೋಹಿತ್ರೆ, ಜೀವಮಾನದಲ್ಲಿ ಕಂಠಪಾಠ ಮಾಡಿತು ಅಂದ್ರೆ ಇದು ಒಂದೇ ಉಸಿರು ಬಿಟ್ಟರು ತಪ್ಪು ಹೋಗ್ತದೆ. ಅದು ನಿನಗಂತಲ್ಲ, ಈ ಹೆಚ್ಚಿಗೆ ಕಂಠಪಾಠ ಮಾಡಿ ಯಾರು ಹೇಳ್ತಾರೆ ನೋಡು, ಅವ್ರಿಗೆ ಆಗುವ ಸಮಸ್ಯೆ ಇದೆ. ಮಧ್ಯೆ ಯಾರಾದ್ರೂ ಬಾಯಿ ಹಾಕಿದ್ರ ಮತ್ತೆ ಮರ್ತು ಹೋಗುದೇ ಅದು ಅಲ್ವಾ? ಅದಕ್ಕೆ ಹೇಳು, ಕಂಠಪಾಠ ಮಾಡಬಾರ್ದು ಅಂತ ಹೇಳುದಲ್ಲ, ಕಂಠಪಾಠ ಮಾಡಬೇಕು, ಎಲ್ಲವನ್ನು ಮಾಡಬಾರ್ದು. ನಮ್ಮದ್ದೆಲ್ಲ ಕಂಠಪಾಠ ವಿಷಯವೇ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಸೃಷ್ಟಿ ಆಗುದು ಬಿಟ್ರೆ ಬರುವಾಗಿಂತದ್ದು ಹೇಳಬೇಕು ಅಂತ ಬರುವುದೇ ಅಲ್ಲ ನಾವು. ಅದು ಒಳ್ಳೇದಲ್ಲ. ಹೌದು, ಆಗಿರ್ಬೇಕು ಅಂತ. ಇದು ಪುರೋಹಿತ್ರೆ, ವಿಷಯ ಇಷ್ಟೇ. ಎಂತದ್ದು? ಓಲೆ ತಂದಂತ ಓಲೆಕಾರನಿಗೆ ತಂಗಿಯಾದಂತ ವಿಷಯನ್ನ ಕೊಟ್ಟು ಮದುವೆ ಮಾಡಬೇಕು. ಅಪ್ಪನಿಗಂತೂ 60 ಕಾಳಿತ್ತು, 6 ಮರಳು. ನಿನಗೆ ಪೂರ್ಣ ಮರಳಲ್ಲ. ಏನಾಯ್ತು? ಇಲ್ಲದೆ ಹೋದ್ರೆ ಮನೆಗೆ ಓಲೆ ಹಂಚು ಓಲೆಕಾರನಿಗೆ ಮಂತ್ರಿ ಮಗಳು ಕೊಟ್ಟು ಮದುವೆ ಮಾಡುವುದಾ? ಎಂತದ್ದಪ್ಪ ಇದು? ಇದೆಲ್ಲ ಮಾತಾಡಬೇಡಿ ಪುರೋಹಿತ್ರೆ. ನೀನು ಹೇಳಿದ ಹಾಗೆ ಅಲ್ವಾ? ಅಲ್ಲಪ್ಪ, ಮನೆ ಓಲೆ ಹಂಚಿ ಓಲೆಕಾರ ಅಲ್ಲ, ಮತ್ತೆ ಚಂದನಾವತಿ ಅಧಿಕಾರಿ ಚಂದ್ರಹಾಸನಿಗೆ. ಓ, ಅಲ್ಲಿ ಅಧಿಕಾರಿಯ? ಹಾಗಾದ್ರೆ ಒಳ್ಳೆ ಸಂಬಂಧ ಅಂತ ಆಯ್ತು. ಈಗ ಹೌದು, ಆ ಹುಡುಗನಿಗಾದ್ರೂ ಮದುವೆ ಅಂತ ವಿಷಯ ಗೊತ್ತುಂಟಾ? ಇಲ್ಲ, ಅವನಿಗೆ ಹೇಳ್ಬೇಕು ಅಂತ ಅಪ್ಪ ಬರಲಿಲ್ಲ. ಹಾಗಾದ್ರೆ ಈ ಮದುವೆ ಈ ವರ್ಷ ಆಗುವುದೂ ಇಲ್ಲ. ಎಂತದ್ದ ಮದುವೆ ಆಗು ಹುಡುಗನಿಗೆ ಮದುವೆ ಅಂತ ಗೊತ್ತಿಲ್ಲ ಅಂತ ಆದ್ರೆ ಮತ್ತೆ ಯಾರಿಗೆ ಮದುವೆ ಮಾಡಿಸುದು ನಾವು? ಅಲ್ಲ, ಅವ್ನು ಬಹಳ ದೂರ ಇಲ್ಲ, ಹೇಳೋಣ. ಎಲ್ಲಿದ್ದಾನೆ? 3ನೇ ಮಾಡಿ 420 ಇದ್ದಾನೆ. ಎಷ್ಟು ಒಳ್ಳೆ ಗುಣ ಮರ ನಿನ್ನತ್ತು. ನಿನ್ನ ಕೋಣೆಯನ್ನೇ ಅವನು ಬಿಟ್ಟು ಕೊಟ್ಟಿಯಲ್ಲ. ಬಂದಿರುವವರು ನಮ್ಮ ಅತಿಥಿಗಳಲ್ವಾ? ಸರಿಯಪ್ಪ, ಕರ್ಸಿ ಚಂದ್ರಹಾಸನ ಬರಲಿ. ಒಳ್ಳೇದಾಗ್ಲಿ. ಅಡ್ಡಿಲ್ಲ, ಹುಡುಗ ಅಡ್ಡಿಲ್ಲ. ಇದೇನಿದು? ಎಂತದ್ದು? ಅವನನ್ನು ನಿಲ್ಲಿಸಿಕೊಂಡು ಅವನ ಮುಖ ನೋಡಿ ಕೆಕ್ಕೆ ಅಂತ ಹೇಳ್ತಾ ಇದ್ರೆ ಅವನ ಅವಸ್ಥೆ ಏನಾಗ್ಬಹುದು? ನನ್ನ ಮುಖದಲ್ಲಿ ಎಂತ ಆಗಿದೆ ಅಂತ ತಲೆ ಬಿಸಿಲ್ಲ, ನಾವು ಹೆದರಿ ಹೋಗಿದ್ದಾನೆ. ಹೌದಾ? ಹಾಗಲ್ಲ ಪುರೋಹಿತ್ರೆ, ಅವನಿಗೆ ವಿಷಯ ಗೊತ್ತಿಲ್ಲಲ್ಲ, ಹಾಗಾಗಿ ನಗು ಬಂದದ್ದು. ಸಮಸ್ಯೆ ಏನಾಯ್ತು ಈಗ? ಅವನಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಹೇಳು? ಯಾಕೆ? ನೀ ಹೇಳದಕ್ಕೆ ಹೇಳಲ್ಲ. ಹಾಗಳ್ತಾ ನೀವು ನಮ್ಮೂರಿಗೆ ಬಂದದ್ದಕ್ಕಾಗಿ ನಿಮ್ಗೊಂದು ಕುಂಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬ್ರಾಹ್ಮಣ್ರೆ, ಇದು ನಿನ್ನ ಅಭ್ಯಾಸ ಅವನಿಗೆ ಉಂಟು ಅಂತ ಹೇಳಿದ್ದೆ. ಯಾರು? ಯಾಕೆ ಅವನಿಗೆ ಅಭ್ಯಾಸ ಇಲ್ವಾ? ಬೇರೆ ಯಾರು ಅಭ್ಯಾಸ ಅವನಿಗಿಲ್ಲ. ಮತ್ತೆ ಎಂತದ್ದ ಕುಂಟೆ ಕಟ್ಲಿಕ್ಕೆ ಹೋದ ದನವ ಕೋಣವ ಮರ? ಎಂತದ್ದದು? ಹಾಗಲ್ಲ ಪುರೋಹಿತ್ರೆ, ಅಲ್ಲ, ನೀವು ಮೊನ್ನೆ ನೀವೇ ಹೇಳಿದಲ್ಲ, ಏನು? ನೀವು ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ನಾನು ಕೇಳಿದೆ, ಪುರೋಹಿತ್ರೆ ಯಾವ ಕಡೆ ಹೋಗಿದ್ರಿ? ನಾವೊಂದು ಕುಂಟೆ ಕಟ್ಟು ಬನ್ನ ಅಂತ ಹೇಳಿಲ್ವಾ? ಅದು ಮಾತಿಗೆ ಹೇಳಿದ್ದು ಮಾರಾಯ. ಹಾಗಾಗಿ ನಾನು ಮಾತಿಗೆ ಹೇಳಿದ್ದು. ಹಾಗೆ ಹೇಳ ಗೊತ್ತಾಗುದಿಲ್ಲ ಅವನಿಗೆ. ವಿಷಯ ಬಿಡಿಸು. ಓ ಮಾರಾಯ, ಇಲ್ಲೇ ಬಿಡಿಸುವುದಲ್ವಾ, ವಿಷಯ ಬಿಡಿಸಿ ಹೇಳು ಅಂತ ಹೇಳಿದ್ದು. ಹಾಗೆ ಬೇಸರ ಮಾಡಬೇಡಿ, ಸ್ವಲ್ಪ ಅವಸರದಲ್ಲಿ ಸ್ವಲ್ಪ ಆಚೀಚೆ ಅವನಿಗೆ ಯಾವಾಗಲೂ ಇದು ನನ್ನ ತಂಗಿಯಾದಂತಹ ವಿಷಯವನ್ನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಲಾಗಿದೆ. ಇದೇನಿದು ವಿಚಿತ್ರ? ಅವ ಆಲೋಚನೆ ಮಾಡ್ತಾ ಇದ್ದೆ ಈಗ. ಯಾಕೆ? ಗುಟ್ಟಲ್ಲೇ ಬರೆದಂತ ಲೇಖನ, ನೀನು ಗುಟ್ಟಲ್ಲೇ ಓದಿತ್ತು, ಗುಟ್ಟಲ್ಲಿಯೇ ಮದುವೆ. ಅವೇನು ವಿಚಾರ ಮಾಡ್ತಾ ಇದ್ದಾನೆ? ಮಂತ್ರಿಯ ಮಗಳು ಬಹುಶಃ ಯಾವ ಸಂತೆಯಲ್ಲೂ ಮಾರಾಟ ಆಗುವುದಲ್ಲ, ನೋಡ್ಲಿಕ್ಕೆ ಬಹುಶಃ ಹೇಗಿರ್ಬೇಕು, ನಮಗೆ ಗುಟ್ಟಲ್ಲಿ ಕಟ್ಟಿ ಕಳಿಸ್ತಾರೆ ಅಂತ ಅವ ಯೋಚನೆ ಮಾಡ್ತಾ ಇದ್ದಾನೆ ಈಗ. ಹಾಗೆ ಯೋಚನೆ ಮಾಡಿದ ತಪ್ಪಲ್ಲ ಅಲ್ವಾ? ಬಲ್ಲವರು ಆಡಿದ ಮಾತಿಲ್ವೇ? ಬಲ್ಲವರು ಬಾಳ ಹೇಳಿದ್ದಾರೆ, ನೀ ಅಂತ ಹೇಳ್ತಾ ಹೇಳ. ಅನುಮಾನಂ ಪೆದ್ದ ರೋಗಂ ಅಲ್ವಾ? ಹೌದು. ಸಂಶಯಾತ್ಮ ಪರಿಸ್ಥಿತಿ ಕುಡಿ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ವಿಷಯ ಹೇಳುದು ಮಾತ್ರ ಹಾಗೆ. ತಂಗಿ ಅಲ್ವಾ? ನನ್ನ ನೋಡಿದ್ಮೇಲೆ ನನ್ನ ತಂಗಿ ನೋಡುದೇ ಬೇಡ. ಅವಳಿಗೂ ಸೊಂಟು ವಾರೆ. ಎಂತದ್ದ
ನಿನ್ ನೋಡುದು ಬೇಡ ಅಂತ ಹೇಳಿದ್ರೆ ಹಾಗಲ್ಲ ಸ್ವಾಮಿ, ಹೇಗೆ ಒಂದೇ ಪಡಿಯಚ್ಚಿನಲ್ಲಿ ಸಿದ್ಧವಾದ 2 ಗೊಂಬೆಗಳು ಎನ್ನುವ ರೀತಿಯಲ್ಲಿ ರೂಪದಲ್ಲಿ ಸಾಮ್ಯತೆ ಉಂಟು, ಲಿಂಗದಲ್ಲಿ ಭೇದ ಉಂಟು. ಹಾಗಾಗಿ ಇದು ಆದ್ರೂ ಅವನು ಅನುಮಾನ ಯಾಕೆ? ಹುಡುಗಿ ನೋಡ್ಲಿಲ್ಲ ಅಂತ ಆ ರಗಳೆ ಆಗುದು ಬೇಡ, ಆ ಕ್ರಮ ಬಿಡಬಾರ್ದು ನಾವು. ಹುಡುಗಿಯನ್ನು ತೋರಿಸುವ, ನೀನು ಕೂತ್ಕೋ ಮಾರ್ಲಿ, ಯಾಕೆ ಸುಮ್ಮನೆ ಎಂತದ್ದ ಆಟಾಡ್ತಿದ್ದಿಲ್ಲ ಇಲ್ಲಿ ಅಂದ್ರೆ ಹಾಗಲ್ಲ ಪುರೋಹಿತ್ರೆ, ತಂಗಿಯನ್ನು ಕರೆದದ್ದು ಓ ತಂಗಿ ಬಹಳ ಪ್ರೀತಿಯಿಂದ. ಹೌದೌದು ತಂಗಿ ಸಂತೋಷ, ಸಾಗರ ಸಾಗರ ಸಂತೋಷ. ಅವನಿಗೆ ಸಾಗರದಲ್ಲಿ ಸಂತೋಷ ಆಗುದು ಹೆಚ್ಚು, ಸಂತೋಷದ ಸಾಗರ ತೇಲಾಡ್ತಾ ಇದ್ದಾನೆ ಈಗ. ಹೌದೌದು ತಂಗಿ, ಯಾಕೆ ಸಂತೋಷ? ಕಾರಣ ಮತ್ತೇನು ಅಲ್ಲ, ಮದುವೆ 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 ಮದುವೆ. ಅಯ್ಯೋ ಮದುವೆಯಾ? ಅಪ್ಪ, ನನ್ನ ಕುತೂಹಲ ತಡೆದುಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮ ಮನೆಗೆ ಬರುವಂತಹ ಅತ್ತಿಗೆ ಹೇಗಿದ್ದಾಳೆ? ನನ್ನ ಹಾಗೆ ಉದ್ದಕ್ಕಿದ್ದಾಳ ಅಥವಾ ಗಿಡ್ಡಗಿದ್ದಾಳ, ದಪ್ಪ ಇದ್ದಾಳ ಅಥವಾ ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಇಲ್ಲ ನಮ್ಮ ಈ ಭಟ್ರ ಹೆಂಡತಿ ಕರ್ರಗಿದ್ದಾಳ? ನೀ ಎಲ್ಲಿ ನೋಡ್ದೆ? ನೀವು ಮೊನ್ನೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಿದ್ರಿ. ಅವಳು ಹೆಂಡತಿ ಅಲ್ಲ, ಮತ್ತೆ ಕೆಲಸದವಳು. ಅಲ್ಲಿ ಕೆಲಸದವಳು ಅಲ್ಲಿಗೆ ಕರ್ಕೊಂಡು ಹೋಗಿದ್ ನೀವು? ಕೆಲಸಕ್ಕೆ. ಹಾಗೆ ಹೇಗಿದ್ದಾಳೆ ಅತ್ತಿಗೆ? ನನಗೆ ನೋಡ್ಬೇಕೀಗ. ಅವಳು ಹೇಳಿ ತಪ್ಪಲ್ಲ. ಹೌದಪ್ಪ, ಎಲ್ಲಾ ತಂಗಿಯರು ಮದುವೆ ಅಂದ ಕ್ಷಣದಲ್ಲಿ ಅಣ್ಣ ಅತ್ತಿಗೆ ಹೇಗಿದ್ದಾಳೆ, ಬೆಳಗಿದ್ದಾಳೋ, ಕುಳಿಗಿದ್ದಾಳೋ, ಎತ್ತರ ಇದ್ದಾಳೋ, ತೆಳ್ಳ ಇದ್ದಾಳೋ ಎಲ್ಲ ಕೇಳುವುದು ಹೌದು. ಅತ್ತಿಗೆ ಮನೆಗೆ ಬಂದ್ಲ, ಒಬ್ಳು ಕೈಯಲ್ಲಿ ಸುತ್ತಿಗೆ, ಇನ್ನೊಬ್ಳು ಕೈಯಲ್ಲಿ ಮತ್ತೊಂದು. ಸುಧಾರಿಸ್ಲಿಕ್ಕೆ ಒಬ್ಬ ಅಣ್ಣ ಸಾಕಾಗುದಿಲ್ಲ, ಪಕ್ಕದ ಮನೆ ಅಣ್ಣ ಬರ್ಬೇಕು. ಕರಿಲ್ಲ, ಪಕ್ಕದ ಮನೆ ಅಣ್ಣ ಬಂದವ ಅವ ಅಣ್ಣ ಆದ್ರಡ್ಡಿಲ್ಲ, ಅವನೇ ಬಾವಾಗ್ಲಿಕ್ಕೆ ಕೊಟ್ರೆ ಕಷ್ಟ. ತಂಗಿ ಮದುವೆ ನನಗ ಅಲ್ವೇ? ಇವನಿಗೆ ಅಂತ ಮದುವೆ? ಮತ್ತೆ ಯಾರಿಗೆ? ಮದುವೆ ಭಟ್ರಿಗೂ ಅಲ್ಲ. ನಂಗೆ ಬೇಡ, ಅದು ಸಾಕು ನಮಗೆ. ಮತ್ತೆ ಯಾರಿಗೆ? ಮದುವೆ ನಿನಗೆ. ಅಯ್ಯೋ ಛೀ, ನನ್ಗೆ ಯಾಕಣ್ಣ ಇಷ್ಟು ಬೇಕು ಮದುವೆ? 10-20 ವರ್ಷ ಹೋಗ್ಲಾ? ಅಯ್ಯೋ ಆಗಲ್ಲ, ನನ್ಗೆ ಇಷ್ಟು ಬೇಕು ಮದುವೆ ಬೇಡ ಅಂತ. ಯಾಕೆ ಸಮಸ್ಯೆ ಏನಾಯ್ತು? ಅಯ್ಯೋ ನೀ ಅಪ್ಪ ಮನೇಲಿಲ್ಲ. ಅಪ್ಪ ನಿಂಗೆ ಮದುವೆ ಅಲ್ಲ, ನಿನಗೆ ಮದುವೆ ಅಲ್ಲ, ಆದ್ರೂ ಅಪ್ಪ ಇಲ್ಲದೆ ಮದುವೆ ಹಾಗೆ ಹಾಗೆ ಬಲ್ಲವರು ಆಡುವ ಮಾತಿಲ್ವೇನೆ? ಜ್ಯೇಷ್ಠರ ಭ್ರಾತೃ ಅದು ನಿನ್ನ ಬಾಯಲ್ಲಿ ಬರುವುದಿಲ್ಲ, ಸಿಗುವುದೂ ಇಲ್ಲ. ಅಂದ್ರೆ ಪಿತೃ ಸಮಾನ. ಹಾಗೆ ಅಣ್ಣನೇ ತಂದೆಯ ಸ್ಥಾನಕ್ಕೆ ಸಮಾನ ಅಂತ ಹೇಳಿದ್ರು. ನಾನೇ ತಂದೆಯ ಸ್ಥಾನದಲ್ಲಿ ನಿಂತು ವಿಜೃಂಭಣೆಯಿಂದ ಮದುವೆಯನ್ನು ಮಾಡ್ತೇನೆ. ಹೌದಾ? ಹೌದೌದು. ಆಯ್ತು, ಮದುವೆ ಆಗ್ಬೇಕಂತಾದ್ರೆ ಈಗ ಅದೇ ಸಮಸ್ಯೆ. ಒಳಗೆ ಹುಡುಗ ಯಾರು ಅಂತ ಸಮಸ್ಯೆ. ನೋಡುವ ಏನು ಅಲ್ಲಿಯಾ? ಆ ಕಡೆ ಇದ್ದಾನ? ಇಲ್ಲಿ ಬಾ, ಇಲ್ಲಿ. ನಿನ್ಗೆ ಏನಾಗಿದೆ? ಏನಾಯ್ತು? ನನ್ಗೆ ಈ 10ನೇ ಸಂಬಂಧ ನನಗ್ ಬೇಡ. ಈ 10ನೇ ಸಂಬಂಧ ನನಗ್ ಬೇಡ. ನೀವ್ ಯಾಕೆ ಇಲ್ಲಿ? ನಾ ಎಲ್ಲಿ ತಿರುಗೇನು ಮಾರಾಯ? ನಾ ಹುಡುಗನ್ ತೋರಿಸುದು ಬೇಡವಲ್ಲಿ? ತೋರಿಸು. ನೀವ್ ಇಲ್ಲಿ ಕಾಣುದು ಹೇಗೆ? ಅವ್ ಹಿಂದೆ ಇದ್ದಾನ, ನನಗೆ ಕಲ್ಪನೆ ಇಲ್ಲ ಮಾರಾಯ. ಓಹೋ ಅಣ್ಣ ನೋಡಿ, ಅವನ ತೆಗಿರಿ ಹೊಡೆದ್ಯಾ? ಎಂತ ಆಯ್ತಾ? ನಿನಗೇನು ಸಮಸ್ಯೆ ಆಯ್ತು? ಪುರೋಹಿತ್ರೆ, ಓ ದೇವ್ರು ದೊಡ್ಡವ ಪುರೋಹಿತ್. ಅಲ್ಲ, ದೇವ್ರು ಯಾವತ್ತೂ ದೊಡ್ಡವ್ರು, ಯಾವ ಸಣ್ಣದಾಗುವುದೇ ಇಲ್ಲ. ಮಾನವದ್ರು ಮರ್ಯಾದೆ ಉಳಿತಲ್ಲ. ಯಾಕಪ್ಪ, ಎಂತಾಯ್ತು? ನನ್ನ ತಂಗಿ ತಂಗಿ ಮದುವೆಗೆ ಮೊದಲೇ ಓಡೋದ್ಲಲ್ಲ. ಸಂತೋಷ ಪಡ್ಬೇಕು ನೀನು. ಯಾಕೆ? ಮದುವೆ ಆದ್ಮೇಲೆ ಓಡಿ ಹೋಗ್ಲಿಲ್ಲಲ್ಲ. ಎಂತ ಮಾತಾಡ್ತೀಯ? ಅವಳು ಓಡಿ ಹೋದ ಹಾಗೆಯ? ಮೌನಂ ಸಮ್ಮತಿ ಲಕ್ಷಣಂ. ಓ ಹಾಗೆ ಒಪ್ಪಿದ್ದಾಳೆ ಅಂತ ಅರ್ಥ. ಹೌದಾ? ಈಗ ಮುಂದೆ ಇನ್ ತಡ ಮಾಡ್ಲಿಕ್ಕಿಲ್ಲ, ಶೀಘ್ರ ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು. ಹಾಗಾಗಿ ಯಾರಲ್ಲೇ ಹುಡುಗಿಯನ್ನು ಶೃಂಗಾರ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಶೃಂಗರಿಸಿದರ ಬಲೆಯರುಳಿದು ಮಂಗಳ ಮುಖಿಯರು ಮನವಲಿದು, ಶೃಂಗರಿಸಿದರ ಬಲೆಯರುಳಿದು. ಇದು ಅಲ್ಲಿ ಸ್ವಾಗತ ಗೊಂಬೆ ಅಲ್ವ? ಇದು ಬರುವವರಿಗೆಲ್ಲ ಹೀಗೆ ಮಾಡೋದು.
ಭಟ್ರೆ ಹಾ? ಕೆರೆದ್ರೆ ಭಟ್ರೆ ಹಾ ಜೋರು ತುರಿಸ್ತಾ ಉಂಟು, ಸೆಕೆ ದಿವಸ ಅಲ್ಲ, ಕೆರೀತಾ ಇದ್ದೆ. ಮತ್ತೆ ಕೆರೆದದ್ದು ಮತ್ತೆ ಕೆರೆದದ್ದಲ್ಲ, ಕರೆದದ್ದು. ಹೌದೇ ಭಟ್ರೆ ಹಾ ಬಂದೆ. ಅಲ್ಲ ಮರ ಅದನ್ನ ತಂಗಿರು ಎಷ್ಟು ಜನ? ಒಬ್ಬಳೆ. ಇದ್ಯಾವ್ದಿದ? ಇವಳು ನಮ್ಮನೆಯವಳೆ. ಅಂದ್ರೆ ತಂಗಿಯ ಕೇಶ ಶೃಂಗಾರ ಮಾಡುವ ಹಾಗೆ ಹೇಳು. ನಮ್ಮನೆ ಒಳ್ಳೆ ಬರ್ತ ಬೇರೆ ಗೊತ್ತೈತಲ್ಲ. ಹಾ ಏಯ್ ನಾನು ಹೇಳಿದ್ದೇನು, ಏನು ಹುಡುಗಿ ಬರ್ಲಿ ಅಂತ ಹೇಳಿದ್ದು. ಹಾಗಾಗಿ ಬಂದೆ. ನೀ ಹುಡುಗಿಯ? ಎಂತ ಹೇಳೋದು ನೀವು? ನೀನು ನೋಡಿದ್ರೆ 4 ಮಕ್ಕಳ ತಾಯಿ ಆಗಿದ್ದೆ. ವಿಷಯ ಆಗ್ಲಿಲ್ಲ ಹೇಳಿದ್ ನಾನು. ಅಂದ್ರೆ ನಾನು ಹೇಳುದು ಮದುವೆ ಆಗು ಹುಡುಗಿ ಶೃಂಗಾರ ಮಾಡ್ಕೊಂಡು ಬರ್ಲಿ ಅಂತ ಹೇಳಿದ್ರೆ ನೀ ಬರುದಾ? ಹಾಗಂತ ನೀವು ಮಾತನಾಡುವ ಬಾಯಿಂದ ಹೇಳಬಾರ್ದ ಭಟ್ರೆ. ಇಷ್ಟೊತ್ತು ಎಲ್ಲಿ ಹೇಳಿದೆ? ಶೃಂಗರಿಸಿದರ ಬಲೆಯರೊಲಿದು ಮಂಗಳ ಮುಖಿಯರು ಮನವಲಿದು. ಶೃಂಗಾರ ಆಯ್ತು, ಇಂತರ ಮಾಡು ಸರಿಯಲ್ಲ. ಮುಹೂರ್ತ ಹತ್ತಿರ ಬರ್ತಾ ಉಂಟು. ಹಾರ ಹಾರ ರಾಮಣ್ರೆ ಹಾರ. ನಾನು ಎಲ್ಲಿ ಬಂದೆ ಈಗ? ಮದುವೆ ಮನೆಗೆ ಬಂದ, ಹುಚ್ಚರ ಸಂತೆಗೆ ಬಂದ, ಒಂದು ಗೊತ್ತಾಗ್ತಾ ಇಲ್ಲ. ಸರಿ ನೋಡ್ಕೊಳ್ಳಿ. ನಾ ಅದೇ ಹೇಳುದು ಮರ, ಅಂತ ಹೇಳಿದ್ರು ಇವ್ರಿಗೆ ಅರ್ಥವೇ ಆಗುದಿಲ್ಲಲ್ಲ ಮರ. ಏ ಇಲ್ಲಿ ಬಾರಪ್ಪ, ನಿನಗೆ ಈ ಹಾರಿದ್ಯಾಕೆ? ಹಾರ ಹಾರ ಅಂದ್ರಲ್ಲ. ಓ ನಾನು ಹೇಳಿದ್ದೇನು, ಮುಹೂರ್ತ ಹತ್ತಿರ ಬರ್ತಾ ಉಂಟು, ಹಾರ. ಹಾರ ಅಂದ್ರೆ ಯಾವುದು? ಯಾವುದು? ನಿನ್ನ ಹತ್ರ ಹಾರ್ಲಿಕ್ಕೆ ಹೇಳಿದಲ್ಲ ನಾನು, ಹೂವಿನ ಹಾರ ಅಂತ ಹೇಳಿದ್ದು. ಅದು ಬಿಟ್ಟು ಹಾರ್ತಾ ಇದ್ದಾನೆ ಇವ. ಹಾ ಅಲ್ಲ ಅವ ಹಾರ್ಲಿ, ನೀನ್ ಯಾಕೆ ಹಾರುವುದು? ಮನೆಯವ್ರು ಹಾರಿದ್ರಲ್ಲ ಹಾಗ. ಮನೆಯವ್ರು ಹಾರಿದ್ರಲ್ಲ, ಅವಳು ಹೇಳುದು ನೋಡ್ರಿ ಯಾಕೆ ಅನುಮಾನ ಬರ್ತಾ ಉಂಟು ನನಗೆ. ನೀನು ಹೇಳುದಕ್ಕೂ ಅವಳು ಹೇಳುದಕ್ಕೂ ಏನೋ ಒಂದು ಇಲ್ಲಲ್ಲ. ಇಲ್ಲ. ತಗೊಳ್ಳೆ ಬೇಗ 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 ಇಲ್ಲಿ ಕೊಡು. ಸರಿ ಉಂಟು ನೋಡ್ಕೊಳ್ಬೇಕು. ಒಟ್ರಾಸಿ ಅಲ್ಲ, ಅವಸರ ಆದ್ರೂ ತಿಳ್ಕೊ. ಅದು ಏನ್ ಮಾಡ್ಬೇಕು ಹಾಗೆ ಮಾಡಿದ್ರೆ ಮಾತ್ರ ಚಂದ ಆಗ್ತದೆ. ನೀ ಎಂತ ಮನುಷ್ಯ ಮಾರ್ಯ. ನನಗೆ ಅವಸರ ಆಯ್ತು, ನಾನು ಇವನಿಗೆ ಬಿಟ್ಟು ಅವನಿಗೆ ಕೊಟ್ಟೆ. ಅವ್ ಬಂದು ನೋಡಿದ್ಯಾ ಒಳ್ಳೆ ಹಪ್ಪರಕ್ಕೆ ಕೈ ಹಾಕೊಂಡು ಎಂತ ಮಾರ್ಯ ಹುಡುಗ. ಈಗಲೇ ಎಷ್ಟು ಚುರುಕಾದ್ರೆ ಇನ್ನೊಂದು ವರ್ಷ ಬಿಟ್ರೆ ಹೇಗಾಗೋ. ಏಯ್ ಹಾರ ಕೊಡಬಿಟ್ಟು ನೀನು ಹಾಕ್ಲಿಕ್ಕೆ ಹೋಗ್ತೀಯಾ ಮಂಗನ ಮರಿ? ಕೆಲಸ ಉಂಟು ನಿನಗೆ, ಹಾಗೆ ಬಿಟ್ರೆ ಆಗುದಿಲ್ಲ. ಮಕ್ಕಳಿಗೆಲ್ಲ ಕೆಲಸ ಕೊಡ್ಬೇಕು. ಹುಡುಗಲ್ಲಿ ಎತ್ತಿ ಎತ್ತಿ. ಹಾಗೆ ಅಲ್ಲ, ಈ ಕೈ ಬಿಡು. ಹಾ ಹಾಗೆ ಹಾಗೆ. ಈಗ ಏನು ಗೊತ್ತಾಯ್ತಾ? ಅಂತರ್ಪಟ ಇರ್ಕೊಳ್ಬೇಕು. ಏ ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಎಂತ ಹೇಳೋದು ನೀವು? ಹುಡುಗಿ ಹೊರಗ? ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ಹುಡುಗಿ ಹೊರಗೆ, ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ಹುಡುಗಿ ಹೊರಗೆ, ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ನನಗೆ ಗೊತ್ತುಂಟು. 3 ಕಾಸಿನವಳೆ ಎಷ್ಟು ಮದುವೆ ಮಾಡಿಸ್ತೇವ ನಾನು, ನನ್ನ ಹೇಳ್ಕೊಡ್ತೀಯ? ಹುಡುಗಿ ಹೊರಗೆ, ಹುಡುಗಿ ಸಾಧ್ಯ. ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಎಂತಾಯ್ತು? ಪುರೋಹಿತೆ ಸಿಟ್ಟು ಮಾಡ್ಕೊಳ್ಬೇಡಿ. ಸಿಟ್ಟು ಬಾರ್ದು ಇರ್ತದೆ ಮಾರ ಯಾರ ಮಾತಿಗೆಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನಾನು ಕೇಳಿ ನೀನೇ ಕೇಳಾಗಿದ್ರೆ ರಗಳೆ ಬೇಡ, ನೀನೇ ಕೇಳು. ನೀ ಎಂತ ಕೇಳ್ತಾ ಇದ್ದೆ ಅಲ್ಲಿ? ನಾನು ಹೇಳಿದ್ದೆ, ನೀನು ಮಾಡಿದ್ದೇನು? ಹುಟ್ಟಿನ ವಿಚಾರ ಅಲ್ವಾ? ಗುಟ್ಟಲ್ಲ, ನಿನ್ ಗುಟ್ಟು ನೋಡಿದ್ರೆ ಬೇರೆ ಲೆಕ್ಕ ಆಗ್ತಾ ಉಂಟಪ್ಪ. ನಾನು ಹೇಳಿದ ಹಾಗಲ್ಲ. ಇದು ಎಂತದ್ದು ನಿಮ್ಗೊಬ್ರಿಗೂ ಅರ್ಥ ಆಗಿಲ್ವಾ? ಇದು ಅಂತರ್ಪಟ್ಟ ಹೌದಾ? ಇಬ್ಬರು ಒಳಗಡೆ ಇದ್ದಾರೆ, ಹಾಗಾಗ್ತದ ಅದು. ಹಾಗಾಗಿ ಅಂತರ್ಪಟ್ಟ ಹೊರಗೆ ಬರಲಿ ಹುಡುಗಿ ಅಂತ ಹೇಳಿದ್ದು. ಓ ಹಾಗೆ ಹಾಗೆ ಮೇಲೆ ಸ್ವಲ್ಪ ಇದು ಹೇಗೆ ಕೇಳಿದ್ರೆ, ಹುಡುಗಿಯ ಮುಖ ಹುಡುಗ ನೋಡಬಾರ್ದು, ಹುಡುಗನ ಮುಖ ಹುಡುಗಿ ನೋಡಬಾರ್ದು. ಮತ್ತೆ ಯಾವ ಕರ್ಮಕ್ಕೆ ಮದುವೆ ಆಗುದು? ಅದು ಎಲ್ಲಿವರೆಗಂತ ಉಂಟು ಮಾರಾಯ? ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ. ಮತ್ತೆ ಅವ್ರಿಗೆ ಯಾವ ಪುರುಷತೆ ಉಂಟು ಆವಾಗಲ್ಲಿ ನೋಡ್ತಿರಲ್ಲ ನಮಗೇನು ಅಲ್ವಾ? ಸುಮುಹೂರ್ತೆ ಸಾವಧಾನ, ಸುಲಗ್ನೆ ಸಾವಧಾನ, ಮುಖ ನೋಡಿ ಮಾಲೆ ಹಾಕು. ಮದುವೆ ಒಂದು ಆಯ್ತಲ್ಲ, ಮದುವೆ ಆಯ್ತಲ್ಲ. ಯಾರು ಹೇಳಿದ್ದು? ಶುರುವಾದಷ್ಟೇ, ಇನ್ನು ಕ್ರಮ ಉಂಟು.
ತಾಳಿ ತಾಳಿ ಬೇಡ ಪುರೋಹಿತ್ರೆ ಏರ್ಸ್ಬೇಡಿ ಈಗ. ಏನೋ ಎಲ್ಲ ಮುಗಿದಾದ್ಮೇಲೆ ತಾಳಿ ತಾಳಿ ಅಂದ್ರೆ ಏನ್ ತಾಳುವುದು? ಅದಲ್ವಾ ತಾಳಿ ಕರಿಮಣಿ. ಓ ಕರ್ಮಣಿ. ಕರ್ಮಣಿ ಅಲ್ಲ ಕರಿಮಣಿ. ಕರಿಮಣಿ ಹೌದು. ಈಗ ಎಲ್ಲುಂಟು? ನೀ ಹೇಳಿದ್ದು ಹೋದ್ ಮರ ನನ್ನ ಹತ್ರ. ನಾ ಇಲ್ಲಿಟ್ಟು ಬಂದ ಗೊತ್ತಾಗ್ಲಿಲ್ಲ. ಸ್ನಾನಕ್ಕಂತ ಬಾವಿ ಕಟ್ಟಕ್ಕೆ ಹೋದ್ ಅಲ್ಲೇ ಬಿಟ್ಟು ಬಂದ. ಎಂತ ಕತೆ ಅಂತ ಇಲ್ಲೇ ಉಂಟು. ಅದು ನಮ್ಮ ಕೈಗೆ ಏನೇ ಸಿಕ್ಕಿದ್ರೆ ಮೊದಲು ಹೋಗಿ ಸೊಂಟಕ್ಕೆ ಅಲ್ವಾ, ಹಾಗೆ ನೆನಪಾಗಲೇ ಇಲ್ಲ. ಏನೇ ಇರಲಿ, ಒಂದು 5 ಜನ ಮುತ್ತೈದರು ಮಾಂಗಲ್ಯ ಮುಟ್ಟೋ ಕ್ರಮ ಉಂಟು. ಯಾರಾದ್ರೂ ಒಂದು 5 ಜನ ಬಂದು ಮುಟ್ಟಿ. 5 ಜನ ಬನ್ನಿ. ಕೊಡಿ ಭಟ್ರೆ ಕೊಡಿ ಭಟ್ರೆ ಕೊಡಿ ಭಟ್ರೆ. ದಿವಾಳಿ ಭಟ್ರೆ ದಿವಾಳಿ ಭಟ್ರೆ ದಿವಾಳಿ ಭಟ್ರೆ ಕೊಡಿ ಭಟ್ರೆ. ಮಾಂಗಲ್ಯ ಮುಟ್ಲಿಕ್ಕ ನೀ ಮುಟ್ಟುವುದಾ? ಮತ್ತೆ ನಿನಗೆ ಮುಟ್ಟು ಹಕ್ಕು ಉಂಟಾ? ಯಾಕೆ? ನಿನಗೆ ಮೇಲೂ ಇಲ್ಲ ಕೆಳಗೂ ಇಲ್ಲ. ಓಯ್ ಎಂತ ಹೇಳುದು? ಕತ್ತಿನಲ್ಲಿ ಕರಿಮಣಿ ಇಲ್ಲ, ಕಾಲು ಉಂಗುರ ಇಲ್ಲ, ನಿನಗೆ ಮದುವೆ ಆಗ್ಲಿಲ್ಲ, ನೀನು ಮುತ್ತ ಇದೀಯಾ? ಬ್ರಾಹ್ಮಣರೇ ನನಗೆ ಮದುವೆ ಒಂದೇ ಆಗ್ಲಿಲ್ಲ. ಮತ್ತೆಲ್ಲ ಆಗಿದ? ಹಾಗಲ್ಲ, ನಿಶ್ಚಿತಾರ್ಥ ಆಗಿದೆ. ಮುಂದೆ ಬರ್ತದೆ ಮುಂದೆ ಬರ್ತದೆ ಮುಂದೆ ಬರ್ತದೆ ಮುಂದೆ ಬರ್ತದೆ. ಹೀಗೆ ತಿರುಗು. ಅರಗಲೇ ಬೇಡ, ಇಲ್ಲೇ ನಿಂತು ಅವರು ನಿಮ್ಮ ಮಾಂಗಲ್ಯದಲ್ಲಿ ನೀವು ಕೈ ಹಾಕೊಳ್ಳಿ, ನಾವು ಮುಂದುವರಿಸ್ತೇವೆ. ಹೌದು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತೂನಾಂ ಕಂಠೆ ಭಕ್ತಾಂ ಶುಭಗೆ ತಂ ಜೀವ ಶರದ ಶತಂ ಕಟ್ಟೋ. ಈಗ ಹೀಗೆ ಮಾಡಮ್ಮ. ಅಲ್ಲೆಲ್ಲಿ ಹೋಗುದು? ಇಲ್ಲೇ ಮಾಡ್ಬೇಕು. ಅರ್ಥವೇ ಆಗುದಿಲ್ಲ ಮಕ್ಕಳಿಗೆ. ನೀವು ಚುಕ್ಕಿದ್ಯಲ್ಲ, ನೀ ಮಾಡು ನೀ ಮಾಡು. ಸರಿಯಲ್ಲ ಪುರೋಹಿತ್ರೆ ಮಂಟಪದಲ್ಲ ಹೇಸಿಗೆ ಅದೆಲ್ಲ. ಬ್ರಾಹ್ಮಣರೇ ನೀ ಎಲ್ ಬೇಕಾದ್ರೆ ಮಾಡಿ ಸಾಯ್ತೇನೆ. ನೀನು ಮಾನ ಮರ್ಯಾದಿಲ್ಲ ನಿನಗೆ. ನೀ ಮಾಡ್ಲಿಕ್ಕೆ ಮದುಮಗಳ ನೀನು ಮದುಮಗಳೇ ಮಾಡ್ಬೇಕು, ಮದುಮಗರೇ ಮಾಡ್ಬೇಕು. ಹುಡುಗಾಟಿಗೆ ಎಲ್ಲ ಅರ್ಥ ಆಗ್ಲಿಲ್ವಾ? ನನ್ನ ಗ್ರಾಚಾರ ಮಾರಾಯ. ಕೈ ಹೀಗೆ ಮಾಡು ಮಾರೈತಿ. ಆಗಿದ್ರು ಹೇಳ್ಬಾರ್ದು ನೀವು. ಹಾಗೆ ತೋರಿಸ್ತಿಲ್ಲ ಮತ್ತೆ ಹಾಗೆ ಅದು. ಈಗ ನಾನು ಮಾಡುವುದು ನೀನು ಹಾಗೆ ಮಾಡುದು. ಹಾಗೆ ಮಾಡಿ ಹೀಗೆ ಹೀಗೆ. ಈಗ ನಾನು ಹೇಳ್ದ ಹಾಗೆ ಹೇಳುತ್ತಾ ಸುತ್ತ ಬರ್ಬೇಕು. ಸರಿ ಸರಿ. ನೀವು ಮಧ್ಯೆ ನಿಂತ್ಕೊಳ್ಳಿ. ನಾ ತುಳಸಿ ಕಟ್ಟೆಯ ಮಧ್ಯೆ ನಿಲ್ಲಕ್ಕೆ ಸುತ್ತ ಬರ್ಬೇಕು. ಹಿಂದೆ ಬಂದ್ರೆ ಆಯ್ತು. ಹಾಗೆ ಹಾಗೆ ಬರ್ಬೇಕು. ಆಯ್ತಾ? ಆದಿ ಧರ್ಮೇಚ ಅರ್ಥೇಚ ಪರಮನೇಚ ಹಿಂದ್ವಾ. ನೀವೆಲ್ಲಿ ಹೊರಟದ? ನೀವೆಲ್ಲಿ ಹೊರಟದು? ಸುತ್ತ ಬರ್ಬೇಕು ಅಂದ್ರೆ ಸುತ್ತ ಬರ್ಲಿಕ್ಕೆ ಹೇಳಿದ ಮದುಮಕ್ಕಳ ಹತ್ರ ನೀವೆಲ್ಲಿ ಹೊರಟೆ? ಒಳ್ಳೆ ಗೊಂಬೆ ಹೋದಾಗ ಒಂದು ಟೀ ಮಾಡ್ಕೊಂಡು ಎಂತ ತಿನ್ನದು? ನೀವು ನನ್ನ ಹತ್ರ ಬರಬೇಡ ಅಂತ ಹೇಳಿದ್ರ? ಒಂದು ವಿಷಯ ಹೌದು, ನಿನ್ನಲ್ಲಿ ಬರಬೇಡ ಅಂತ ಹೇಳಲಿಲ್ಲ. ಅದಕ್ಕೆ ನಾನು ಧರ್ಮೇಚ್ಛ ಅರ್ಥೇಚ್ಛ ಹೇಳಿ ನಿನಗೆ ಪರಮನೇಚ್ಛ ಹೇಳಿದ್ದ. ನಾನು ಅಂದ್ರೆ ಬಂದೆ ಅಲ್ಲ ಅಂತ. ನಾ ಬರಬಾರ್ದ? ನಿನಗೆ ಗೊತ್ತಾಗಿಲ್ಲ, ನೀ ಬಂದೆ ಅಂತ ತಿಳ್ಕೊಳ್ಳುವ. ನಿನ್ನೊಟ್ಟಿಗೆ ಅವಳು ಯಾಕೆ ಬರುವುದು? ನನಗೆ ಅದೇ ಸಮಸ್ಯೆ ಆಗಿದೆ ಈಗ. ಅವಳನ್ನ ಕೇಳಿ. ನಮ್ಮ ಮನೆಯವ್ರು ಮುಂದೆ ಹೋದ್ರಲ್ಲ, ಮತ್ತು ಮನೆಯವರು ಹೇಳ್ತಾ ಇದ್ದಾಳೆ ಅವಳು ಏನು ಅಂದ್ರೆ ಯಜಮಾನ. ಯಜಮಾನ. ಅದೇ ಹೋಗಿ ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ರಾಜಚಲಾಮಿ ರಾಜಕರ್ತವು ಹಾಗೆ ಬಂದು ಹೀಗೆ ಕೂತ್ಕೊಳ್ಳಿ. ಯಾರಲ್ಲಿ ಕಾಮಿನಿರನ್ನಳೆ ಸೋಮ ಸುಂದರಗೆ ಕಾಮಾರಿಗೆ ಸುರ ತೋಮ ವಂದಿತಗೆ ಕಾಮಿತ ವರದಗೆ ಕರುಣಾಗರಿಗೆ ಬಾಮಿನಿಯರು ಪ್ರೇಮದಿ ಪಾಡುತ್ತ ಹೇಮಗಾರತಿಯ ಬೆಳಗೀರೆ ಶೋಭಾನೆ. ಅಯ್ಯಪ್ಪ ಅಯ್ಯಪ್ಪ ಉಪಕಾರ ಆಯ್ತು ಮರ. ನಾವೊಂದು ತಕ ಬಂದಿತ್ತಲ್ಲ. ನನಗೇನು ಕಬ್ಬಿಣದ ಕಾಯಿಲೆ ಉಂಟಾ? ಅಲ್ಲ ಮತ್ತೆ ಈ ಸುತ್ತಿಗೆ ಕೊಟ್ಟದ್ದು ಯಾರು ಹೇಳು? ಅವ್ರ ಮೂಲ ಆಯುಧ ಅದು. ಅವ್ರು ಬಿಡುಗಡೆ ಹಿಡ್ಕೊಂಡು ತಿರುಗುದು ಅದನ್ನು ಅವರು. ಎಂತದ ನೀವು ಎದೆ ಹಿಡ್ಕೊಂಡು ಹೀಗೆ ಮಾಡ್ತಿದ್ರಲ್ಲ? ಅಯ್ಯೋ ನಮ್ಮ ಗ್ರಾಚಾರವೇ ಅದಲ್ಲ ಮಾರಾಯ. ನಾನು ಮಂತ್ರ ಹೇಳ್ತಿದ್ನೋ. ಮಂತ್ರ ಸುಮ್ಮನಿರು ನೀವು. ಏನೋ ಕೇಳಲೇ ಇಲ್ಲ. ಕೇಳುವುದು ಹೇಗೆ? ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ಮಂತ್ರ ಕೇಳುವುದಿಲ್ಲ. ವಾದ್ಯದಲ್ಲಿ ಮಂತ್ರ ಎನ್ನುವುದು ಲೀನವಾಗಿ ಹೋಗ್ತದೆ. ಹಾಗೆ ಅದು ಹಾಗೆ ಅದು ಗೊತ್ತಾಗುದಿಲ್ಲ ಎಲ್ಗೋ. ಈಗ ಮದುಮಕ್ಕಳಿಗೆ ಉಡುಗೊರೆ ಕೊಡುವ ಕ್ರಮ ಉಂಟು. ಯಾರು ಕೊಡ್ತಾರೆ ನೋಡಿ? ನಮ್ಮಲ್ಲಿ
ಇಲ್ಲಿ ತಲೆಯವರು ಹೇಳಿದ್ರು. ಏನಂತ? ಸುಳ್ಳಲ್ಲ, ಬ್ರಹ್ಮಪ್ರಸಾದ ಮೊದಲಾಗಬೇಕು. ವಿಷಯ ಹೌದದು. ಹೌದು, ಬ್ರಹ್ಮಪ್ರಸಾದವೇ ಮೊದಲಾಗಬೇಕು. ಅದನ್ನು ನಾವೇ ಕೊಡಬೇಕು ಅಂತ ಆಯ್ತು ಈಗ ಕುಲ ಪುರೋಹಿತರಿಂದ. ಹೌದು, ನಾನೇನು ತರಲೂ ಇಲ್ಲ ಮಾರಾಯ. ಎಂತ ಮಾಡೋದು ಈಗ? ಪಟ್ಟೆ ತರಿಸುದ? ನೀ ತರಿಸ್ಕೊಟ್ರೆ ನಾ ಕೊಟ್ಟಾಗುದಿಲ್ಲಲ್ಲ, ನಮ್ಮದನ್ನು ನಾವು ಕೊಡಬೇಕಲ್ಲ. ಇದೇ ಬಿಟ್ಟು ಬೇರೇನೂ ಇಲ್ಲ. ಇದು ನಮ್ಮ ಅಪ್ಪಯ್ಯನ ಪಟ್ಟೆ, ಇದನ್ನು ಅಟ್ಟದ ಮೇಲೆ ಇಟ್ಟೆ. ಇದರಲ್ಲಿ ಉಂಟು 100 ಬಟ್ಟೆ. ಇದನ್ನು ಕೊಟ್ಟರೆ ನಾನು ಕೆಟ್ಟೆ, ಕೊಡೋದು ರೂಪಾಯಿ ಇಲ್ಲ. ಏನೇ ಇರಲಿ, ಮದುಮಕ್ಕಳಿಗೆ ಪುರೋಹಿತರಿಂದ ಉಡುಗೊರೆ ಆಗಿದೆ. ಓ ಹಾ, ಅಲ್ಲೇನು ಹೇಳ್ತಾ ಇದ್ದಾರೆ, ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಗಬೇಕು ಅಂತ. ತರಿಸುವುದು ಬೇಡ, ನಾವು ಕೊಟ್ಟದ್ದೇ ನಮಗೆ ಬಂದ್ರೆ ಸಾಕು, ಮನೆಗೆ ಹೋಗ್ಬೇಕಲ್ಲ. ಹಾಗಾಗಿ ಅದೇ ಕೊಡಿ ಸಾಕು. ಆಶ್ಚರ್ಯ, ಪರಮಾಶ್ಚರ್ಯ. ಆಗ ಹೇಳಿದ್ಲು ಅವಳು, ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತೇಳಿ. ಇಷ್ಟು ಬೇಗ ಗಾಳಿಗೆಲ್ಲ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಹೌದು, ಏಯ್ ಹೇಳಿ, ಕೈ ಎತ್ತು, ಆಚೆಗೆ ಎತ್ತು. ಮರ್ಯಾದೆ ಬಿಟ್ಟವಳೆ, ನನ್ನೊದ್ದಿನಿಗೆ ಯಾಕೆ? ಬ್ರಾಹ್ಮಣ್ರೆ, ಮುಂದೆ ಬಂದದ್ದು ನಿಮ್ದ? ದಕ್ಷಿಣೆ ಅಡಿಲ್ಲ. ಮುಂದೆ ಬಂದದ್ದು ನಿಮ್ದ? ನಮ್ಮದಲ್ಲ. ಇನ್ನು ಮುಟ್ಟಿಯೆಲ್ಲ ಮಡಿ ಕಡ್ದಲ್ಲ, ಈಗ ಮಡಿ ಪೂರ್ತಿ ಹೋಯ್ತು. ನೀನು ಮುಟ್ಟದೇ ಬೇಡ, ಅದೇ ಮಾಡ್ಕೊಳ್ತೆ. ಮಂತ್ರದಲ್ಲೇ ಶುದ್ಧ ಮಾಡಿಬಿಟ್ಟೆ. ಹಾಗೆ ಸ್ನಾನ ಮಾಡುವುದಿಲ್ಲ ನೀವು? ಸ್ನಾನ ಮಾಡ್ತೋ ಅನಿವಾರ್ಯಕ್ಕೆ. ಹಾಗೆ ಸ್ನಾನ ಏನು, ಸ್ನಾನವನ್ನು ಮಂತ್ರದಲ್ಲೇ ಮಾಡಲಿಕ್ಕೆ ನಾವು ವಿದ್ವಾನ್ ಕಡ್ಬಾಳುವುದೇ ಕಡೆಯ. ಈಗಲೇ ಶುರು ಮಾಡ್ಕೊಂಡು ಹಾಗೆ ಹೋಯ್ತು ಇವರು. ಇವ್ರಿಗೆ ಸಂಬಂಧವೇ ಇಲ್ಲ ಮರೆಯ. ಅಲ್ಲೇ ಕೂತ್ಕೊಳ್ಳಿಯ, ಹೇಳಬೇಡಿ, ಕಡ್ಕೊಳ್ಳಿ. ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಯಿತು. ಎಲ್ಲಿಂದ ಹೋಯ್ತು ಅಲ್ಲಿ ಬಂದು ಸೇರಿತ್ತು. ಇನ್ನೀಗ ಊಟ 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 ಆಯ್ತಾ? ಊಟ ಊಟ ಮಾಡಿ ಮಾಡಿ ಹೀಗಾದದ್ದು ಹಾಗಲ್ಲ. ಹೇಳಿ ಹೇಳಿ ಹೇಳಿ. ವರ್ಷ ಇಬ್ಬರಿಗೆ ಕೊಟ್ಟು 6 ಕಾಲ ಆಗಲಿ. ಹಾಗಲ್ಲ, 6 ಕಾಲ ಅಂದ್ರೆ ಏನು? ಈಗ 4 ಕಾಲ ಉಂಟಲ್ಲ, 6 ಆಗಲಿ ಅಂದ್ರೆ ಒಂದು ಮಗು ಆಗಲಿ. ಹಾಗೆ ಒಳ್ಳೇದಾಗಲಿ. ಈಗ ಅಣ್ಣನ ಸ್ಥಾನ, ತಂದೆಯ ಸ್ಥಾನ ಎಲ್ಲ ನಿನ್ನದೇ ಅಲ್ವಾ? ಒಂದು ಒಳ್ಳೆ ಆಶೀರ್ವಾದ ಮಾಡು. ನೀನ ಕೈ ಎತ್ತಿದ್ದೆ, ಈ ಆಶೀರ್ವಾದ ಮಾಡುದಾ? ನಾನು ನಿಮ್ಮ ಹಾಗೆ ಸಂಸ್ಕೃತದಲ್ಲೇ ಆಶೀರ್ವಾದ ಹೇಳಪ್ಪ. ಅದಕ್ಕೆಂತದ್ದು? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನೀವು ಏನೋ ಹೇಳ್ತಂತ ಲೆಕ್ಕ ಹಾಕಿದ್ ನಾನು. ಈಗ ಆಗುತ್ತೆ ಅಂತದ್ದು ಮತ್ತೆ ಆಗಿದ್ರೆ ಮದುವೆ ಆಯ್ತಲ್ಲ. ಮದುವೆ ಕಲ್ಯಾಣ ಎಲ್ಲ ಬೇರೆ ಬೇರೆಯಾ? ನಂಗೆ ಗೊತ್ತಿಲ್ಲ, ಎಲ್ಲ ಒಂದೇ. ಅದು ಹೌದಾ? 100 ಕಾಲ ಚೆನ್ನಾಗಿ ಬಾಳಿ. ಪುರೋಹಿತರು ಹೇಳುವಾಗೆ ಆಗ್ಲಿ. ಎದ್ದೇಳಿ, ಇಲ್ಲೇ ನಿಂತು ಎಲ್ರಿಗೊಂದು ಕೊಡಿ. ಸರ್ವಭ್ಯೋ ನಮಃ. ಸರ್ವಭ್ಯೋ ನಮಃ. ಸರಿ, ಈಗ ನೀನು ಮಧ್ಯಕ್ಕೆ ಬಾ. ತಂಗಿಯನ್ನ, ತಂದೆಯ ಸ್ಥಾನ ಅಣ್ಣನ ಸ್ಥಾನದೇ ಅಲ್ವಾ? ಈಗ ತಂಗಿಯನ್ನ ಎತ್ತಿ ಕೊಡುವ ಕ್ರಮ ಉಂಟು. ಅವಳನ್ನೇ ಎತ್ತಿ ಕೊಡುದಲ್ಲ ಮಾರಾಯ, ಕೈ ಎತ್ತಿ ಕೊಡುವ ಕ್ರಮ ಅಂತ. ಅವನ ಕೈಯಲ್ಲಿ ಇವಳ ಕೈ ಇಟ್ಟು 4 ಒಳ್ಳೆ ಮಾತಾಡಿ ಕಳಿಸ್ಕೊಡ್ಬೇಕು. ಹೇಳು. ನಾನು ಮಾತಾಡ್ತೇನೆ, ಹಾ, ನೀವು ಮಧ್ಯ ಬಾಯಿ ಹಾಕ್ಲಿಕ್ಕಿಲ್ಲ. ಯಾಕೆ? ನಂಗೆ ಭಾವ ಬರ್ತದೆ. ಭಾವ ಬಂದಾಯ್ತಲ್ಲ ಈಗ. ಅದಲ್ಲ, ಅವನೇ ಭಾವನೆ. ಅದು ಬರಲಿ ಬರಲಿ, ತೊಂದರೆ ಇಲ್ಲ. ಇದು ಕರ್ಮ ಅವರಿಂದ. ಇದು ಮದುವೆ ಮನೆ ಬೇರೆ ಮನೆ. ಇದು ನೀನು ಒಬ್ಬೆ ಹಾಕೋದು ಯಾಕೆ? ದುಃಖ ಅಮ್ಮಳಿಸ್ತದೆ. ಇದು ಅಮ್ಮಳಿಸೋದು, ಇದು ಕರ್ಮ ಅಮ್ಮಳಿಸೋದು. ಅವ ಅಣ್ಣ ದುಃಖ ಬರಲಿ ಅನೇ ಬರಲಿ, ನೀವು ಒಬ್ಬೆ ಹಾಕ್ತೀಯ ಮರ ಐತಿ. ಅಣ್ಣ ನೀನು ದುಃಖ ಸಾಕು ಮಾರಾಯ. ನಗಾಡ್ ತಗೊಂಡು ಕಳ್ಸ್ಕೊಡ್ಬೇಕು. ನಿಮ್ಗೂ ಒಂದು ತಂಗಿದ್ರು ಗೊತ್ತಾಗ್ತಿತ್ತು ಪುರೋಹಿತ. ನಗಾಡ ಎಷ್ಟು ಬಾರಿ ಹೇಳುತ್ತಾ? ಅವು ಮಾಡೋದು ಯಾಕೆ ಮಾಡುವುದು? ಅವು ನಗಾಡ್ಲಿ, ಮನೆ ಕುಳಿತುಂಟಲ್ಲಿ ಮಂಗನ ಮರಿ. ಏನು ನೋವಾಗ್ಬೇಕು ನಿನಗೆ? ಅಣ್ಣ ನೀ ನಗಾಡೋದು ಬೇಡ, ಉಳಿದು ಬೇಡ ಮಾರಾಯ. ಒಂದು ಮಾಡಿ ಸಾಕಾದ್ರು. ಮಾತಾಡು. ಮಾತಾಡು.
ಭಾವ, ನನ್ನ ತಂಗಿಯನ್ನ ಪ್ರೀತಿಯಿಂದ ಸಾಕಿ ಸಲಹಿದವರು ಮೇಲೆ ಇಟ್ರೆ ಇರುವೆ ಕಚ್ಕೊಂಡು ಹೋಗ್ತದೋ, ಕೆಳಗೆ ಇಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೋ. ಎಂತ ಬದಲಾವಣೆ ನೋಡಿ ಈ ವರ್ಷ. ಇವನು ಯಜಮಾನ ಕೇಳಿ ಪೂರ್ತಿ ಹೀಗೆ ಆದದ್ದೆ. ಭಾವ, ಪ್ರೀತಿಯಿಂದ ಗಿಣಿಯಂತೆ ಸಾಕಿರುವಂತಹ ನನ್ನ ತಂಗಿಯನ್ನ ನಿನ್ನ ಕೈಗೆ ಕೊಡ್ತಾ ಇದ್ದೇನೆ ಭಾವ. ಅಂದ್ರೆ ಅವ್ರು ಗಿಡಗಿದಾರ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ನೀರಿಲ್ದೆ ಹಾಗೆ ಬೇಕಾದ್ರೂ ಹಾಕು. ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಭಾವ. ತಂಗಿಗೆ ಒಳ್ಳೆ ಮಾತಾಡಿ. ನಿನ್ನ ಮನಸ್ಸಿಗೆ ನೋವಾಗಬಾರದು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಪ್ರೀತಿಯಿಂದ ನಿನ್ನನ್ನು ನೋಡಿಕೊಂಡವರು. ಹೌದಪ್ಪ, ನೀವು ಒಂದ್ ದಿವಸ ಬಿಟ್ಟಿರಲಿಲ್ಲ. ಇದೇ ಅಂಗಳದಲ್ಲಿ ಆಟವಾಡಿ ಬೆಳೆದವರು ನಾವಿದ್ದೇವೆ. ಹೌದಾ? ದೇವಸ್ಥಾನಗಳಲ್ಲಿ ಅಂತ ಬಂದ್ರಿ ಮನೆ ನೀವು. ತಂಗಿ, ನಿನ್ನ ಕಾಲಿಗೆ ನೋವಾಗಬಾರದು ಎನ್ನುವ ಕಾರಣಕ್ಕಾಗಿ ರತ್ನಗಂಬಳಿಯ ಮೇಲೆ ನಿನ್ನನ್ನು ನಡೆಸಿದ್ದೆ. ಹೌದಪ್ಪ, ಅನುಕೂಲ ಉಂಟಲ್ಲ. ಹಂಸ ತೂಲಿಕಾ ತಲ್ಪದಲ್ಲಿಯೇ ಮಲಗಿದವಳು ನೀ. ತಂಗಿ, ಇವತ್ತು ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗ್ತಾ ಇದ್ದೀಯಲ್ಲ ತಂಗಿ. ನಿನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಎಂತೆಲ್ಲ ಹೇಳ್ತೀಯಲ್ಲ ಮಾರಾಯ. ಏನಾಯ್ತು? ಒಬ್ಬರ ಮದುವೆ ಆಗಿ ಇನ್ನೊಬ್ರ ಮನೆಗೆ ಹೋಗುದಾ? ಹಾಗಲ್ಲ, ನಾನು ಹೇಳಿದ್ದೆ ಅರ್ಥ ಆಗ್ಲಿಲ್ಲ. ಹೇಗೆ ಹೇಳು? ನನ್ನ ತಂಗಿ ಈಗ ಇವರನ್ನ ಒಬ್ಬರನ್ನ ಮದುವೆ ಆದ್ಲಾ, ಇವ್ರ ಮದುವೆ ಆದ್ರ ಈಗ ನಮ್ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗುದಿಲ್ವಾ? ಆಲೋಚನೆ ಮಾಡಿ. ಭಯಂಕರ ಅರ್ಥ ಮಾರಾಯ. ನಿನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ 15 ದಿವಸ ಬೇಕು. ಹೇಳು. ಹೋದಂತಹ ಸಂದರ್ಭದಲ್ಲಿ ತಂಗಿ, ನಿನ್ನ ಗಂಡನ ಮನೆಯಲ್ಲಿ ನಿನಗೆ ಕಷ್ಟ ಉಂಟಾದ್ರೂ ಆಗಬಹುದು, ನೋವು ಉಂಟಾದ್ರೂ ಆಗಬಹುದು, ಸಹಜ. ಹಾಗೇನಾದ್ರೂ ಉಂಟಾಯ್ತು ಅಂತಾದ್ರೆ ಯೋಚನೆ ಮಾಡಬೇಡ ತಂಗಿ. ಅಲ್ಲಿಂದ ಓಡ್ ಬಂದ್ಬಿಡು ತಂಗಿ, ಓಡ್ ಬಂದ್ಬಿಡು. ಅಪ್ಪ, ಏಕಾಚಾರವೇ. ಇಂಥ ಪ್ರಕರಣ ಮೊದಲೇ ಹೆಚ್ಚಾಗ್ತಾ ಉಂಟು. ಈಗ ಇದಕ್ಕೆ ಅವನು ಪುಷ್ಟೀಕರಿಸ್ತಾ ಇದ್ದಾನೆ. ಕಷ್ಟ ಓಡ್ ಬಂದ್ಬಿಡು. ಓಡ್ ಬರು ಹೇಳುದೇ ಬೇಡ. ಈಗ ಅವರೇ ಬರ್ತರು. ಆ ಕಾಲ ಬಂದಿದೆ. ಅಲ್ಲ ಪುರೋಹಿತರ, ಕಷ್ಟ ಆದ್ರೂ ಅಲ್ಲೇ ಇರ್ಬೇಕ ನನ್ನ ತಂಗಿ. ಕಷ್ಟ ಆಗುದಿಲ್ಲ ಮಾರಾಯ ಅವಳಿಗೆ. ಕಷ್ಟ ಆಗಲಿ ಸುಖ ಆಗಲಿ ಗಂಡ ದೇವರು, ಗಂಡನ ಮನೆಯ ದೇವರ ಮನೆ, ಹಾಗೆ ತಿಳ್ಕೊಂಡು ಸಹಬಾಳ್ವೆ ಮಾಡು ಅಂತ ಹೇಳ್ಬೇಕು. ಪುರೋಹಿತರು ಹೇಳಿದಾಗೆ ಒಳ್ಳೆ ರೀತಿಯಲ್ಲಿ ಕೈ ಹಿಡ್ಕೊಂಡು ಇನ್ನು ಉಳಿದ ಕಾರ್ಯಕ್ರಮ ಆ ಕಡೆ ಉಂಟು. ವಿಶ್ರಾಂತಿ ಪಡೆಯಿರಿ ಸ್ವಲ್ಪ. ಓ, ನಾನು ನಿಮ್ಮನೆಗೆ ಬರ್ಬಹುದಾ? ನಮ್ಮನೆಗ ಒಮ್ಮೆ ಒಮ್ಮೆ ನೀವು ನಮ್ಮ ಮನೆಗೆ ಬರ್ತೀರಾ? ನಾ ಬರುದಿಲ್ಲ. ನಿಂಗೆ ಏನು ಸಮಸ್ಯೆ ಇರಲ್ಲ. ಜಾತಕ ತೋರಿಸ್ಬೇಕಿತ್ತು. ಜಾತಕ ನೋಡುವುದಿದ್ರೆ ನಮ್ಮ ಮನೆ ಬರುವುದು ಬೇಡ. ನಿಮ್ಮ ಮನೆಗೆ ನಾನು ಬರುವುದೂ ಇಲ್ಲ. ಮತ್ತೆ ದಾರಿಯಲ್ಲಿ ಸಿಕ್ಕು ಜಾತಕ ನೋಡ್ತೆ. ತಲೆ ಬಿಸಿ ಇಲ್ಲ. ಹೌದು, ಬರ್ತೇನೆ. ಒಳ್ಳೆದಾಗಲಿ. ಹೋಗಲ್ಲೇ ನಿಮ್ಮ ಆ ಕಡೆ ಇಟ್ಕೊಳ್ಳಿ. ಪುರೋಹಿತರೆ, ಬಹಳ ಸಂತೋಷವಾಯ್ತು. ಶೀಘ್ರಾತಿ ಶೀಘ್ರವಾಗಿ ನನ್ನ ಕರೆಯನ್ನ ಕೇಳಿ ಶೀಘ್ರಾತಿ ಶೀಘ್ರವಾಗಿ ಇಲ್ಲಿವರೆಗೆ ಬಂದು ಶೀಘ್ರಾತಿ ಶೀಘ್ರವಾಗಿ ಮದುವೆಯನ್ನ ಚಂದಗಾಣಿಸಿ ಕೊಟ್ಟವರು ನೀವು. ಹೌದು, ಧನ್ಯವಾದಗಳೊಂದಿಗೆ ಮತ್ತೆ ಸಿಗುವ. ಇಲ್ಲಿ ಬಾ. ಅದು ನಿನ್ನಂತರ ಬಹಳ ಜನ ಇದ್ದಾರೆ. ಬರುವವರೆಗೆ ನೀವೇ ಬರಬೇಕು, ನೀವು ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತೇಳುವುದು. ಕಾರ್ಯಕ್ರಮ ಆದಮೇಲೆ ಕಾರ್ಯಕ್ರಮ ಒಳ್ಳೆಯದಾಗಿದೆ, ಧನ್ಯವಾದ. ನಿಮ್ಮ ಧನ್ಯವಾದ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಬ್ರಾಹ್ಮಣರು ಕೇಳುವುದಲ್ಲ, ಮರ್ಯಾದೆ ಬರಲಿಲ್ಲ. ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಿಗಿದು ಬಿಗಿದು ಕೊಡಿ. ಅಣ್ಣ, ನೀವು ಒಂದಣೆ ಕೊಡೋದು ಬೇಡ, ನಮ್ಮ ಸೇವೆ ಆಗಲ್ಲ. ಲೆಕ್ಕ ಮಾಡುವುದು ಬೇಡ, ಬಾಚಿ ಬಾಚಿ ಕೊಡಿ ಅಂತ ಕಡಿಮೆ ಬಿತ್ತಂತೆ. ಯೋಚನೆ ಮಾಡುವ ಅಗತ್ಯ ಇಲ್ಲ. ನೆಲಮಾಳಿಗೆಯಲ್ಲಿ 3 ಕೊಪ್ಪರಿಗೆ ಉಂಟು, ಎಬ್ಸಿ ಹೊಂಡ ಬೀಳ್ತಾರೆ. ಬ್ರಾಹ್ಮಣರು ಬಂದು ಬೀಳ್ತಾರೆ, ಮಣ್ಣು ಹಾಕಿ ಮುಚ್ಚಿಬಿಡಿ. ರಗಳೇ ಇಲ್ಲ. ಬ್ರಾಹ್ಮಣರು ಬೀಳ್ತಾರೆ, ಮಂಡಕ್ಕಿ ಮುಚ್ಚಿ. ಬ್ರಾಹ್ಮಣರು ಬರುವ ಮೊದಲೇ ಮಂಡ ಹಾಕಿ. ಸರಿ ಆಯ್ತಂತೆ. ಎಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕಲ್ಲ ಅವರು. ಹೋಗಿ ನೋಡುವೇನು ಸಚಿವನ ವೇಗದೊಳಗೆ ಇಷ್ಟೊತ್ತಿಗೆ ಚಂದ್ರಾಸನ ಹೋಗಿ ಹಾರಿರಬೇಕು. ಕುಳಿಂದನ ಕರವನ್ನ ಕಟ್ಟಿದ್ದೇನೆ, ಹೋಗಿ ನೋಡ್ತಾನೆ. ಅವನು ಏನು ಕಣ್ಣು ತೋರುವುದಿಲ್ವ ಅವನಿಗೆ? ಯಾವ ಸತ್ತವ ಮರ? 3 ಕಾಸ್ತವ. ಯಾವ ಸತ್ತವ ಅಂತ ಗೊತ್ತಾಗ್ತಾ ಇಲ್ಲ. ಹೌದಿಲ್ವ ಮರಯ್ಯ? ಅರೆ ಮಂತ್ರಿಗಳ ಅಲ್ಲ, ಎಲ್ಲಿಂದ ಬಂದದ್ದು, ಎಲ್ಲಿಗೆ ಹೊರಟದ್ದು ತಾವು? ನಮ್ಮ ಕುಲ ಪುರೋಹಿತರು ನೀವು. ಏನಾಯ್ತು ಸ್ವಾಮಿ? ನಾ ಹೊಟ್ಟೆ ತುಂಬಾ ಊಟ ಮಾಡ್ಕೊ ಬರ್ತಿದ್ದೆ ಮರ, ನೀಂತಾಗಿದ್ದ. ಎಲ್ಲಿಂದ? ಅಯ್ಯೋ, ಎಂತ
ಮಾತಾಡ್ತೀಯ ಎಲ್ಲಿಂದ ಕೇಳಿದ್ರೆ ಮತ್ತೆ? ನಿಮ್ಮ ಮನೆಯಿಂದ ಬಂದದ್ದು ನಾನು. ನಮ್ಮ ಮನೆಯಲ್ಲಿ ಏನು ವಿಶೇಷ ಸ್ವಾಮಿ? ಬಹಳ ವಿಶೇಷ ಅಂದ್ರೆ? ಅಯ್ಯೋ ದೇವ್ರೆ, ಸುಮ್ಮನೆ ಹೇಳುದಲ್ಲ. ಮತ್ತೆ? ಮಗ ಮದನ ಬಹಳ ಚುರುಕಿದ್ದಾನೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾನೆ. ನನ್ನ ಮಗ ವಿಶೇಷ ಏನು ಕೇಳು. ನಿನ್ನ ಮಗಳನ್ನ ಆ ಚಂದ್ರಹಾಸ್ತಿ ಕೊಟ್ಟು ಮದುವೆ ಮಾಡೇ ಬಿಟ್ಟ. ಒಳ್ಳೆ ಊಟ, ಒಳ್ಳೆ ವ್ಯವಸ್ಥೆ. ಗೂಡದಿ ಬರೆದಾಂ ಕಳುಹಿದ ಲೇಖನ, ಗೂಡದಿ ಬರೆದಾಂ ಕಳುಹಿದ ಲೇಖನ ನೋಡದೆ ಈ ಪರಿಯ, ಲೇಖನ ನೋಡದೆ ಈ ಪರಿಯ ಮಾಡಿದ ನೀನು ಕುಲಾದ ಮಧುರನೆ ಮೂಡನೆಯಾದೆಯಲ್ಲ. ರಣಗಾಂಪ, ಅವಲಕ್ಕಿ ಸೊಬ್ಬ, ಸಗಣಿ ಮಂಜ, ಕೂಡದೆ ಬರದೆಯ ಪತ್ರ ನೋಡಿದ್ದೇನು ಮಾಡಿದ್ದೇನು. ಜಾತನೊಡನೆ ಬೇಡವಿಂತು ಮಾತನಾಲಿಸೀಗ, ಬರೆದ ರೀತಿಯಂತೆ ನಾಗೈದಿರುವೆ ಕಾತಿಗೊಳ್ಳುವುದೇಗೆ ತರವೇ. ಜಾತನೊಡನೆ ಬೇಡವಿಂತು ಮಾತನಾಲಿಸು. ದನಕ್ ಬಡದಾಗ ಬಡಿತಾ ಇದ್ದೀರಲ್ಲ, ಏನ್ ತಪ್ಪು ಮಾಡಿದ್ದೇನೆ ಅಂತ ಬೇಡವಾ? ನೀವು ಲೇಖನದಲ್ಲಿ ಏನು ಬರೆದಿದ್ದೀರೋ ಅದನ್ನೇ ಮಾಡಿದ್ದೇನೆ. ಕುಲಮಾರಿಯ ನೀನಿಲ್ಲದಿರೋ, ಕುಲಮಾರಿಯ ನೀನಿಲ್ಲದಿರೋ ಕಾಡಿಗೆ ಚಲಿಸೈ ಶಟನೆಂದು, ಕಾಡಿಗೆ ಚಲಿಸೈ ಶಟನೆಂದು ಬಲುತರ ದುರ್ಭಾಷಣಗಳು ನಿಂದಿಸಿ ಮುಳಿಸಿಂದಿರಲೊಂದು. ನಮ್ಮ ಕುಲದಲ್ಲಿ ಯಾಕೆ ಹುಟ್ಟಿಕೊಂಡು ಸತ್ಯೋ ನೀನು? ಕುಲಕ್ಕೆ ಕುಡಲಿಯ ಕಾವು ಅನ್ನುವ ಹಾಗೆ ಹುಟ್ಟಿಕೊಂಡು ಬಿಟ್ಟೆ. ಏ ಕುಲಮಾರಿಯೇ, ಮುಖ ತೋರಿಸಬೇಡ. ಒಬ್ಬ ಶಟನ ಹಾಗೆ ಭಿಕ್ಷೆಯನ್ನು ಎತ್ತುತ್ತ ನಡ ಕಾಡಿಗೆ. ಕೊಡುವುದಾಜ್ಞೆ ಈಗಲೇ ನಗೆ ನಡೆವೆ ನೈಕಾನನಗೆ ಹೀಗೆ, ಕೊಡುವುದಾಜ್ಞೆ ಈಗಲೇ ನಗೆ ನಡೆವೆ ನೈಕಾನನಗೆ ಹೀಗೆ. ಬಿಡದೆ ಜನಕ ಗೈದ ನೇಮ ಒಡನೆ ವನಕ್ಕೆ ಪೋದರಾಮ, ಬಿಡದೆ ಜನಕ ಗೈದ ನೇಮ ಒಡನೆ ವನಕ್ಕೆ ಪೋದರಾಮ. ಜಾತನೊಡನೆ ಬೇಡವಿಂತು ಮಾತನಾಲಿಸು. ನಿಮಗೆ ಸಮಾಧಾನ ಆಗ್ತದೆ ಅಂತಾದ್ರೆ ಖಂಡಿತವಾಗಿ ಕಾಡಿಗೆ ಹೋಗ್ತೇನೆ. ಅಪ್ಪ, ಪುರಾಣದಲ್ಲಿ ಆಗಿ ಹೋದಂತಹ ಅನೇಕರು ನಮ್ಮ ಪಾಲಿಗೆ ಆದರ್ಶರೆನಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶ್ರೀರಾಮಚಂದ್ರ ತಂದೆಯ ಮಾತನ್ನ ಈಡೇರಿಸುವುದಕ್ಕಾಗಿ ಕಾಡಿಗೆ ಹೋದ, ವನವಾಸವನ್ನು ಅನುಭವಿಸಿದ. ಗೊತ್ತುಂಟ? 12 ವರ್ಷ 14 ವರ್ಷ ಅಪ್ಪಯ್ಯ. ಗಣಗಾಂಪ, ಹುಲಕ್ಕಿ ಸುಪ್ಪ, ಸಗಣಿ ಮಂಜ ನೆನಪಾಗುದಿಲ್ಲ. ಅದನ್ನು ಮರ್ತು ಬಿಟ್ಟಿಯೇನೋ. ಪ್ರಪಂಚದ ಪಾಲಿಗೆ 14 ವರ್ಷ ಆದರ್ಶ ಪುರುಷ ಎನಿಸಿಕೊಂಡ. ನಾನು ನಿಮ್ಮ ಮಾತನ್ನ ಈಡೇರಿಸುವುದಕ್ಕಾಗಿ ಕಾಡಿಗೆ ಹೋಗ್ತೇನೆ ಅಪ್ಪಯ್ಯ. ನಾನು ಈ ವರ್ಷದ ಆದರ್ಶ ಪುರುಷ ಆಗ್ಲ ಅಪ್ಪಯ್ಯ. ಖಗಕುಲ ದೀಪನಿಗಿಣಿಯೇ ಜಡಮತಿ ಮಗಳ ನೀಯುವರೇ, ಜಡಮತಿ ಮಗಳ ನೀಯುವರೇ. ನಾನು ಸುವನು ಬದುಕುತ್ತ ಪೊಗು ಪೊಗು ಅರಣ್ಯವನು. ರಾಮನ ಯೋಗ್ಯತೆ ಏನು ಪಾಪಿ, ನಿನ್ನ ಹಣೆ ಬರಹ ಏನೋ. ಏನು ಪುರಾಣದ ಕತೆ ಹೇಳಲಿಕ್ಕೆ ಹೊಲ್ಟಿಯ? ನಿನ್ನ ಕಡ್ದೆ ಹತ್ತನೆ. ಸಿಟ್ಟಿಗೊಲಿದು ರಾಮ ಜನಕ ನಷ್ಟಗೈದ ಸತಿಯ ಸುತರ, ಸಿಟ್ಟಿಗೊಲಿದು ರಾಮ ಜನಕ ನಷ್ಟಗೈದ ಸತಿಯ ಸುತರ. ಅಷ್ಟನೊರೆಯೇ ಕಾಯ ಸ್ಥಿರವೇ ತಟ್ಟನೆನ್ನ ಕಡಿಯರಗುವೆ. ಜಾತನೊಡನೆ ಬೇಡವಿತ್ತು ಮಾತನಾಲಿಸು. ನಮಗೆ ಸಂತೋಷ ಆಗ್ತದೆ ಅಂತಾದ್ರೆ ಅದಕ್ಕೂ ನಾನು ಸಿದ್ಧಪ್ಪ. ಅದ್ರ ಒಂದು ನೆನ್ಪಿಟ್ಕೊಳ್ಳಿ. ಹೇಳೋ, ಬಲ್ಲವರಾಡಿದ ಮಾತೇ ಹಾಗೆ. ಏನದು? ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ಹೇಳಿದ್ರು.
ಒಂದು ಸಿಟ್ಟು ಬಂದು ಬಾವಿಗೆ ಹಾರಿದ್ರೆ 10 ಸಿಟ್ಟು ಬಂದ್ರು ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ. ಆಲೋಚನೆ ಮಾಡಿದೋಳಿ. ಇನ್ನೊಂದು ಸಂದರ್ಭದಲ್ಲಿ ಜಮದಗ್ನಿ ಮಹರ್ಷಿಗಳು ಸಿಟ್ಟಿಗೆ ಮನ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನ ಕಳೆದುಕೊಂಡ್ರು. ಅವರಿಗೆ ಬದುಕಿಸುವಂತಹ ಯೋಗ್ಯತೆ ಇತ್ತು, ತೊಂದರೆ ಆಗ್ಲಿಲ್ಲ. ನಿಮ್ಗೆ ಇರುವ ನಾನು ಒಬ್ಬನೇ ಮಗ, ಸ್ವಲ್ಪ ಆಲೋಚನೆ ಮಾಡಿ ಕಡೀರಿ ಅಪ್ಪಯ್ಯ. ಸ್ವಲ್ಪ ಬಾಯಿ ಮುಚ್ಚ. ಇಲ್ಲ ಅಪ್ಪಯ್ಯ, ಏನು ಪುರಾಣದ ಕತೆ ಹೇಳಿ ಹೇಳಿ ನೆನಪು ಮಾಡ್ತಾನಪ್ಪ ಅಪ್ಪಿ. ಲೇಖನ ಬರೆದವ ನಾನು, ಬರೆದ ಹಾಗೆ ಮಾಡಿದ್ದೀಯಾ? ಹೌದು. ಎಲ್ಲುಂಟು ಲೇಖನ? ಇಲ್ಲ ಉಂಟಪ್ಪ. ನಾನು ಲೇಖನದಲ್ಲಿ ಬರೆದ ಹಾಗೆ ಮಾಡಿದ ಪಾಪಿಯ ನೀನು. ಅಪ್ಪಯ್ಯ ಕೊಯ್ಯು ನಿನ್ನ ಕೊಯ್ಯು ಮುರಿದು ಹಾಕ್ತಾನೆ ಪಾಪಿ ಇವತ್ತು. ನೋಡು, ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಶ್ರೀಮದ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನಮ್ಮಪ್ಪಯ್ಯ. ಪ್ರಚಾರ ಮಾಡು ಪಾಪಿ. ಅಧಿಕ ಪ್ರಸಂಗಿ ಸುಪ್ರೇಮದಿ ತನ್ನ ಮಗ ಮದನಂಗೆ ಮಿಗೆ ಬರೆಸಿ ನೇಮಿಸಿದ ಕಾರ್ಯವಿ ಚಂದ್ರಹಾಸ ಮಹಾಹಿತ ಮಹಾಹಿತನೆ ಮಹಾ ಅಹಿತ ಮಹಾ ಅಹಿತ ಮಹಾಹಿತ ಮಹಾಹಿತ. ಇದು ಯಾವ ಸಂಧಿ? ಯಾವ ಸಂಧಿ? ಸವರ್ಣ ದೀರ್ಘ. ಅಪ್ಪಯ್ಯ, ನಿಮ್ ಸವರ್ಣ ದೀರ್ಘ ಸಂಧಿ ಒಳಗೆ ನನ್ನ ಬೆನ್ ಸಂಧಿ ಒಂದು ಹೋಯ್ತಲ್ಲ. ಇನ್ನು ಬೆನ್ನು ಮೂಲ ಮುರಿತಾನಪ್ಪ ಅಪ್ಪಿ. ನೀವು ಇನ್ನು ಮುಂದೆ ಸಂಧಿಯಲ್ಲೆಲ್ಲ ಬರೀಲಿಕ್ಕೆ ಹೋಗ್ಬೇಡಿ ಅಪ್ಪಯ್ಯ. ಎಂಬೀತ ನಮ್ಮ ನಿನ್ನ ಬಳಿಗೆ ನಾ ಕಳುಹಿದೆನು. ನೀ ಅರಿಯುವುದು, ನೀ ಅರ್ಥೈಸಿಕೊಳ್ಳುವುದು, ನೀ ಜೀರ್ಣಿಸಿಕೊಳ್ಳುವುದು, ನೀ ಪಚನ ಮಾಡಿಸಿಕೊಳ್ಳುವುದು. ಪಚನ ಆಗ್ತಾ ಉಂಟಾ? ಎಮ್ಮ ಸೀಮೆಗೆ ಅರಸಾದ ಹೊತ್ತುಗಳಿಯದೆ ಬಂದಿವನ ಕುಲ ವಿದ್ಯಾ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಬಾಲಕಿಯ ಉತ್ತರೋತ್ತರ ಬಪ್ಪುದು. ಲೇಖನ ಬರೆದವನು ನಿನ್ನಪ್ಪಯ್ಯ. ನಾನ್ ತಪ್ಪಲಿಕ್ಕೆ ಸಾಧ್ಯ ಉಂಟೇನೋ ಪಾಪಿ? ಓದಿ ಅಪ್ಪಯ್ಯ. ಹೊತ್ತುಗಳೆಯದೆ ಬಂದ ಇವನ ಕುಲ ವಿದ್ಯಾ ವಿಕ್ರಮ ಕೊಡು ವಿಷಯ, ಕೊಡು ವಿಷಯ, ಕೊಡು ವಿಷಯ, ಕೊಡು ವಿಷಯ. ನೀರ್ ಬೇಕೇನಪ್ಪಯ್ಯ? ಇಷ್ಟಕ್ಕೆಲ್ಲ ಬಿತ್ತ ಪ್ರಕೋಪ ಮಗನೇ. ಅಮ್ಮನನ್ ಕರಿಲ್ಲ ಬೇಡವೋ? ಅವಳಿಗೆ ಮೊದ್ಲೇ ದಮ್ಮು. ವೈದ್ಯರಿಗೆ ಹೇಳ. ಅಯ್ಯೋ ವೈದ್ಯರು ಬೇಡವೋ? ಹೆಣ ಹಣ ಎರಡನ್ನೂ ಒಯ್ತಾರೆ. ನಂಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಮಗನೇ. ಬೇಕಾದಾಗ ಕರ್ಸ್ಕೊಳ್ಳಿ ಅಪ್ಪ. ಆಗಲೂ ಮಗನೇ. ವಿಷವ ಮೋಯಿಸುವಂತೆ ಕೊಡುವುದೆನಲಿ ತಂಗೆ ವಿಷಯ ಮೋಯಿಸುವಂತೆ ಕೊಡುವುದೆಂಬಿ ಲೇಖ. ವಿಷವ ಮೋಯಿಸುವಂತೆ ಕೊಡುವುದೆನಲಿ ತಂಗೆ ವಿಷಯ ಮೋಯಿಸುವಂತೆ ಕೊಡುವುದೆಂಬಿ ಲೇಖ. ವಿಷಯವಿದು ವಿಧಿಕೃತವೋ ಬರೆದೆನ್ನ ಕರದೋಷವೋ. ವಿಷಯವಿದು ವಿಧಿಕೃತವೋ ಬರೆದೆನ್ನ ಕರದೋಷವೋ. ಶಶಿಹಾಸನ ವಂಚನೆಗಳು. ವಿಷಯವಿದು ವಿಧಿಕೃತವೋ ಬರೆದೆನ್ನ ಕರದೋಷವೋ. ಶಶಿಹಾಸನ ವಂಚನೆಗಳು. ಏನು ನನ್ನ ಕರದೋಷವ ಅಲ್ಲ, ಇದು ವಿಧಿಯ ಕೈವಾಡವೋ. ಅಲ್ಲದೆ ಹೋದರೆ ಆ ಶಶಿಹಾಸನ ವಂಚನೆಯೋ ಅಲ್ಲ ಮನ ಮೋಸವೋ ಇದ್ದೇ ಇರಬಹುದು. ಹಾಗಾದ್ರೆ ಸೂನು ದೋಷಿಗನಲ್ಲವೇ ಅಲ್ಲ, ಅವನನ್ನೇ ಬಡಿದೆ, ಅವನನ್ನೇ ಬೈದು ಭಂಗಿಸಿದೆ. ನನ್ನ ಮಗ ಯಾವ ಕಾರಣಕ್ಕೂ ತಪ್ಪು ಮಾಡಿದವನಲ್ಲವೇ ಅಲ್ಲ. ಇಷ್ಟಕ್ಕೆಲ್ಲ ಕಾರಣ ಆ ದುಷ್ಟ
ದುಷ್ಟನೀತನ ಕೊಂದು ಅಟ್ಟೆ ಶೈಮಿನಿಗೆ ಚಂದ್ರಹಾಸ ಇಷ್ಟಕ್ಕೆಲ್ಲ ಕಾರಣ ಅನ್ನೋದಾದ್ರೆ ಅವನನ್ನ ಶ್ರೀ ಹಾಡಲೇಬೇಕು. ಅವ ಸತ್ತ ಅಂತಾದ್ರೆ ನನ್ನ ಮಗಳು ವಿಷಯ ಏನಾಗ್ತಾಳೆ? ವಿಧವೆಯಾಗಿ ಹೋಗುತ್ತಾಳೆ. ಮುಂಡೆಯಾದ ರಾಗಲವಳು ಉಂಡು ಬಿದ್ದಿರಲಿ, ಮೂಳೆಯನ್ನೇ ಸೇರಿ ಬದುಕಲಿ. ಹಾಗಾದ್ರೆ ಈ ಕುಂತಳ ಅನ್ನುವುದು ನನ್ನ ಕಪಿ ಮುಷ್ಟಿಗೆ ಸಿಲುಕಲೇಬೇಕು. ಇಲ್ಲಿಯ ಸರ್ವ ಸಂಪತ್ತು ನನ್ನದ್ದಾಗಲೇಬೇಕು. ಇದೇ ದುಷ್ಟ ಬುದ್ಧಿಯ ಕುತಂತ್ರ, ಇದೇ ನನ್ನ ಗುರಿ. ಹಾಗಿದ್ರೆ ಅವನಿಗೊಂದು ಗತಿ ಕಾಣಿಸಬೇಕು ಅಂತಾದ್ರೆ ಮಗನೇ ಮದನ ಹೊರತೇನೋ ಮಗನೇ, ನಿನಗೆ ಬೈಯುವುದಕ್ಕೆ ಮುಂದಾಗ್ಬಿಟ್ನಲ್ಲೋ, ನೋವಾಯ್ತೇನೋ ಮಗನೇ. ಬಿಡಿಯಪ್ಪಯ್ಯ, ಸುಧಾರಿಸ್ಕೋ ಮಗನೇ. ಇದು ಅಂತೂ ಮದುವೆ ಮಾಡಿ ಪೂರೈಸಿದೆ. ಇದು ತಂಗಿ ಭಾವ ಎಲ್ಲಿ ಹೋದ್ರೂ ನೋಡ್ಬೇಕಿತ್ತಲ್ಲೋ. ಕರ್ಸೋ ಕರ್ಸೋ ಅವರನ್ನ. ಭಾವ ತುಂಬಾ ಸಂತೋಷ ಮಗಳೇ. ಕುಲು 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 ಅಂತ ನಗುತ್ತಾ ಇದ್ದೀಯ. ಇದು ಹೆಣ್ಣು ಹಂಸಕ್ಕೆ ಗಂಡು ಹಂಸ. ಮಲ್ಲಿಗೆ ಬಳ್ಳಿಗೆ ಮಾಮರ ಎಲ್ಲ ವ್ಯವಸ್ಥೆ ಆಯ್ತು ಅಲ್ವಾ? ಅಂತೂ ಹಾಲು ನೀರು ಒಂದಾಯ್ತು, ಬಟ್ಲು ಮಾತ್ರ ಬೇರಾಯ್ತು ಮಗಳೇ. ಯಾಕಪ್ಪ ಹಾಗೆ ಹೇಳ್ತೀರಿ? ಅಂದ್ರೆ ನೀವಿಲ್ಲ ಅನ್ನುವಂತಹದ್ದು ಒಂದು ಬಿಟ್ರೆ ಅಣ್ಣ ಮದುವೆಯನ್ನ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಏನು ಮಾಡುವ, ಈ ಮದುವೆಗೆ ನಾ ಇರಬೇಕಿತ್ತು. ಅವನಿಗೆ ಕಾಲ್ಗೆ ಏನಾಯ್ತೆ? ಅದು ಯಾವಾಗ ಶುರುವಾಯ್ತು ಅದನ್ನ ಕಾಲ್ಗೆ? ಹೋದ್ರಲ್ಲ ಅವತ್ತಿಂದ. ಇದು ಮದುವೆ ಹೇಗಾಯ್ತು? ನಾ ಬೂತೋ ನೀ ಬೂತೋ. ನಾ ಬೂತೋ ನೀ ಬೂತೋ. ಹಿಂದಾಗ್ಲಿಲ್ಲ ಮುಂದಾಗ್ಲಿಕ್ಕಿಲ್ಲ. ನಾ ಬೂತ್ನೂ ಅಲ್ಲ, ನೀ ಪ್ರಯತ್ನೂ ಅಲ್ಲ. ಅಂದ್ರೆ ಎನ್ನುವ ರೀತಿಯಲ್ಲಿ ವಿಶೇಷವಾಗಿ ಅಪ್ಪಯ್ಯ ಮದುವೆಯಲ್ಲಿ ಏನು ಕೇಳ್ತೀರಾ? ಹೇಗೆ? ಯಾವರಿಗೂ ಯಾವುದಕ್ಕೂ ಕೊರತೆ ಆಗ್ಲಿಲ್ಲ ಅಪ್ಪಯ್ಯ. ಮುಖ್ಯವಾಗಿ ಬ್ರಾಹ್ಮಣರೆಲ್ಲ ಬಂದಿದ್ರು. ಊಟದ ವ್ಯವಸ್ಥೆ ಹೇಗಾಯ್ತು? ಎಷ್ಟು ಊಟ ಮಾಡಿದ್ದಾರೋ ಅಷ್ಟೇ ಬಾಳೆಲ್ಲಿ ಬಿಟ್ಟು ಹೋಗಿದ್ದಾರೆ ಅಪ್ಪಯ್ಯ. ಅಂದ್ರೆ ನಾಯಿಗೆ ಹಾಕ್ಲೋ ಬಾಯಿಗೆ ಹಾಕ್ಲೋ, ನಾಯಿಗೆ ಹಾಕ್ಲೋ ಬಾಯಿಗೆ ಹಾಕ್ಲೋ, ಒಂದು ಹೆಚ್ಚಾದದ್ದನ್ನು ಬಿಟ್ಟು ಹೋಗಿದ್ದು. ಹೌದೇನೋ? ಇನ್ನು ದಕ್ಷಿಣೀಯ ವ್ಯವಸ್ಥೆ. ದಕ್ಷಿಣ ವ್ಯವಸ್ಥೆ ಹೇಗಾಯ್ತು? ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು ನಮ್ಮಿಂದ ಕೊಡಲ್ಪಟ್ಟಿದೆ. ಕಡಿಮೆ ಬಿತ್ತೇನೋ? ಕಡಿಮೆ ಬಿತ್ತು ಅಂತ ಸುದ್ದಿ ಬಂತು. ಅಯ್ಯೋ, ಮರ್ಯಾದೆ ಪ್ರಶ್ನೆ ಅಲ್ವೇನೋ? ಯೋಚನೆ ಮಾಡ್ಲೇ ಇಲ್ಲ. ನೆಲಮಾಳಿಗೆಯಲ್ಲಿ 3 ಕೊಪ್ಪರಿಗೆ ಇಟ್ಟಿದ್ರಲ್ಲ ಅಪ್ಪಯ್ಯ, ಅದನ್ನು ತೆಗೆದು ಬ್ರಾಹ್ಮಣರಿಗೆ ಹಂಚಿದ್ದೇನೆ. ಪುಣ್ಯಾತ್ಮ, ಯಾವಾಗ ನೋಡಿದ್ಯೋ ನೀನು? ದಿವಸ ನಿನ್ ಬೆನ್ನಿಂದ ಬಂದಿದ್ದ ಅಪ್ಪಯ್ಯ, ಅದನ್ನು ನೋಡ್ಬಿಟ್ಟ್ಯಾ? ಅದನ್ನು ತೆಗೆದು ಬಿಟ್ಟ್ಯಾ? ಬ್ರಾಹ್ಮಣಿಗೆ ಕೊಟ್ಟ್ಯಾ? ಕೊಟ್ಟೆ ಅಪ್ಪಯ್ಯ. ಕಡಿಮೆ ಬಿತ್ತೇನೋ? ಮನೆಗೆ ಒಂದ್ ಸ್ವಲ್ಪ ಕಡಿಮೆ ಬಿತ್ತು. ಮರ್ಯಾದೆ ಹೋಗ್ಲಿಕ್ಕೆ ಬಿಡ್ಲೇ ಇಲ್ಲ. ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ನೋಡಿ ವಿಚಾರ ಮಾಡಿದಾಗ ಅರ್ಥ ಆಯ್ತು, ಹಳೇ ತಾಮ್ರದ ಪಾತ್ರಕ್ಕೆಲ್ಲ ಒಳ್ಳೆ ಬೆಲೆ ಉಂಟು ಅಂತ. ಒಂದು ಬಿಡದೆ ಎಲ್ಲ ಮಾರಾಟ ಮಾಡಿ ಹಾಕಿದ್ದೇನೆ ಅಪ್ಪಯ್ಯ. ಅದನ್ನು ಮಾರಾಟ ಮಾಡಿಬಿಟ್ಟೆ. ಸತ್ಯ, ಆ ಹೊತ್ನಲ್ಲಿ ಹಳೆ ತಲೆ ನಿನ್ನ ಅಪ್ಪಂದಲ್ಲಿಗಿದ್ದ ಅಂತಾದ್ರೆ ನನ್ನನ್ನೂ ಮಾರಾಟ ಮಾಡ್ಬಿಡ್ತಿದ್ಯಲ್ಲೋ ನೀನು. ಇಲ್ಲ ಅಪ್ಪಯ್ಯ, ಸುಮ್ನಿರಿ ನೀವು. ನಿಮ್ಮನ್ನೆಲ್ಲ ಯಾರು ತೆಗೆದುಕೊಳ್ತಾರೆ? ಅಂದ್ರೆ ನಾ ಅಷ್ಟು ಕನಿಷ್ಠನ ಯಾವುದಕ್ಕೂ ಬೇಡದೆ ಹೋದವ. ನಿಮ್ಮನ್ನ ಖರೀದಿಸುವ ಶಕ್ತಿ ಯಾರಿಗೂ ಉಂಟು ಅಂತ. ಹೀಗೆ ಅಂತೂ ಮರ್ಯಾದೆ ಉಳಿತು. ವಿಜೃಂಭಣೆಯಿಂದ ಮದುವೆ ಮಾಡಿ ಪೂರೈಸಿದೆ. ಮಂತ್ರಿಯಾಗಿ ಕೆಲವಷ್ಟನ್ನು ಕೂಡಿಟ್ಟೆ. ಅಂತೂ ತಂಗಿ ಮದುವೆ ಆಯ್ತು. ಇನ್ನೇನಾದ್ರು ಸ್ವಲ್ಪ ಕೆಲವಷ್ಟು ಉಂಟು ಅಂತಾದ್ರೆ ನಿನ್ನ ಮದುವೆಗೆ ಇನ್ನು ಕೆಲವು ಉಳಿತು ಅಂತಾದ್ರೆ ನಿನ್ನ ಅಪ್ಪನ ವೈಕುಂಠ ಸಮಾರಾಧನೆಗೆ ಅಂತ ಆಯ್ತು. ಹೇಗೆ ಅಪ್ಪಯ್ಯ? ನಂಗೆ ಸದ್ಯ ಮದುವೆ ಬೇಡ ಅಪ್ಪಯ್ಯ. ಕೇಳ್ದೇನೆ ಮಗಳ, ಕೇಳ್ದೇನೆ. ಅವನಿಗೆ ಸದ್ಯ ಮದುವೆ ಬೇಡ ಅಂದ್ರೆ ಅಪ್ಪನ ವೈಕುಂಠ ಸಮಾರಾಧನೆ ಮೊದಲಾಗ್ಲಿ ಅಂತ ಹೇಳ್ತಾರೆ. ಕೇಳ ಅವನನ್ನ. ಹಾಗಲ್ಲ ಅಪ್ಪಯ್ಯ, ಯಾಕೆ ನೀವು ತಪ್ಪಾಗಿಯೇ ಭಾವಿಸಿಕೊಳ್ಳು. ಮತ್ತೆ ನೀ ಹೇಳಿದ್ದೇನೋ? ಹಾಗಲ್ಲ, ಒಂದೊಮ್ಮೆ ತೊಂದರೆ ಆಯ್ತು ಅಂತ ಆದ್ರೂ ಮದುವೆ ಆದ್ರೂ ಮುಂದೆ ಹಾಕ್ಬಹುದು. ನಾವು ವೈಕುಂಠ ಸಮಾರಾಧನೆ ಮುಂದೆ ಹಾಕ್ಲಿಕ್ಕೆ ನನಗೆ ಪಂಚಾಯಿತಿ ಆಗಲೇಬೇಕು. ಹಾಗಲ್ಲ ಅಪ್ಪಯ್ಯ, ತೊಂದರೆ ಆಗದಿರ್ಲಿ ಎನ್ನುವ ಕಾರಣಕ್ಕಾಗಿ ಈ ಮಾತನ್ನು ಹೇಳಿದ್ದು ಬಿಟ್ರೆ ಕೆಟ್ಟ ಉದ್ದೇಶ ಯಾವುದೂ ಇಲ್ಲ. ಓ ಅಪ್ಪಯ್ಯ, ನಿಮ್ಗೆ ವಿಷಯ ಗೊತ್ತಿಲ್ಲ. ಏನದು? ನನ್ನ ಬೆಳವಣಿಗೆ ಅಂದ್ರೆ ಹಾಗೆ ಅಪ್ಪಯ್ಯ. ಮಹಾರಾಜರಿಗೆ ಎಲ್ಲವುದಕ್ಕೂ ನಾನೇ ಬೇಕು. ಮಾತಾಡುವುದಕ್ಕೆ, ಆಲೋಚನೆ ಮಾಡುವುದಕ್ಕೆ, ಸಲಹೆ ನೀಡುವುದಕ್ಕೆ ಎಲ್ಲವುದಕ್ಕೂ ನಾನೇ ಬೇಕು ಅಪ್ಪಯ್ಯ. ಹಾಗಾಗಿ ಅಲ್ಲಿಂದ ನನಗೆ ಕರೆ ಬಂದಿದೆ ಎನ್ನುವಂತಹ ವಿಷಯವನ್ನ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳುತ್ತಾ ಅಲ್ಲಿಗೆ ಹೋಗಲೇಬೇಕಾದದ್ದು ಅನಿವಾರ್ಯ ಎನ್ನುವ ಹಾಗೆ
ಏನು ಹೋಗಿ ಬರ್ಪೆ. ಇದು ಯಾವ ಭಾಷೆಯೋ ಪುಣ್ಯಾತ್ಮ? ಹಳೆಗನ್ನಡ. ಓಹೋ, ಅದೆಲ್ಲ ಕಲ್ತು ಬಿಟ್ಟಿಯೇನೋ? ಏನ್ ಚುರುಕಾಗ್ಬಿಟ್ಟಿಯೋ ಮಹಾರಾಜ. ಅಪ್ಪಯ್ಯ ಏನೋ ಬರ್ಪೆಂ. ಹೋಗಿ ಬಾರೋ ಮಹಾರಾಜ. ಏನು ಅಪ್ಪ, ನನ್ನ ಸಖಿಯರೆಲ್ಲ ಕರೀತಾ ಇದ್ದಾರೆ, ನಾನು ಹೋಗ್ತೇನೆ, ಹೋಗಿ ಬರ್ತೇನೆ, ಹೋಗ್ತೇನೆ. ಚಂದ್ರಹಾಸ ಮಾವಯ್ಯ, ಮಗನನ್ನ ಮಹಾರಾಜರು ಕರೀತಾ ಇದ್ದಾರೆ. ಅವರನ್ನು ಸಖಿಯರು ಕಳೆದಂತ ಹೋದ್ಲು. ನೋಡುವುದೆಲ್ಲೋ, ಹೋಗಿ ಬರ್ತೆ ಹೇಳುವುದು ಎಲ್ಲೋ. ನಮ್ಮನ್ನ ಕರೀಲಿಕ್ಕೆ ಯಾರು ಇಲ್ವಲ್ಲ. ನಿನ್ನ ಕರೀಲಿಕ್ಕಿದ್ದವ ಮಾವ. ಮಾವ ಕರೆಯುವುದು ಅಳಿನೇ ಅಲ್ವೇನೋ? ಅಂತೂ ಮದುವೆಯಾಗಿ 4 ದಿನಗಳೇ ಸಂದು ಹೋಗುವಂತಹ ಕಾಲ ಹತ್ತಿರ ಬರ್ತಾ ಇದೆ. ನಮ್ಮಲ್ಲಿಯ ಪದ್ಧತಿ ವಧು-ವರರು ಸೇರಾಗಿ ಕೆಲವೊಂದು ದೇವಾಲಯಕ್ಕೆ ಹೋಗಲೇಬೇಕು. ಗಣಪತಿಯ ದೇವಸ್ಥಾನ ಹೋಗಿ ಬಂದಿದ್ದೇವೆ, ಸುಬ್ರಹ್ಮಣ್ಯ ದೇವಸ್ಥಾನ ಹೋಗಿದ್ದೇವೆ, ಇದು ಚಟಕೇಶ್ವರನ ದೇವಸ್ಥಾನ ಹೋಗಿ ಬಂದಿದ್ದೇವೆ, ಇದು ಸ್ಮಶಾನದ ಗಡಿಯಲ್ಲಿರುವಂತಹ ಕಾಳಿಕಾ ಮಾತೆಯ ಗುಡಿಗೆ ಅಲ್ಲಿ ಯಾರು ಹೇಳಿಲ್ಲ, ನಾವು ಹೋಗ್ಲಿಲ್ಲ. ಹೋಯ್ತು ಹೋಯ್ತು ಹೋಯ್ತು. ಏನಾಯ್ತು ಮಾವಯ್ಯ? ನಿನ್ನ ಅತ್ತೆಯೂ ಹೇಳಿಲ್ವೇನೋ ಪುಣ್ಯಾತ್ಮ? ಯಾರು ವಿಚಾರವನ್ನು ಹೇಳಿಲ್ಲ. ಓ, ಮದುವೆ ಮನೆ ಅಂತ ಹೇಳುವುದು ಪಟ್ಟೆ ಸೀರೆ ಉಟ್ಕೊಂಡು ದಸಪಸ ಅತ್ತ ಇತ್ತ ಅಡ್ಡಾಡುವುದೇ ಆಗಿ ಹೋಯ್ತು. ಕಾಳಿಕಾ ಗುಡಿಗೆ ಹೋಗ್ಲಿಲ್ಲ ಅಂತಾದ್ರೆ ಕೆಂಡದ ಮಳೆಯನ್ನೇ ಸುರಿಸುತ್ತಾಳೆ. ಕಾಣುವಂತಹ ಕುಂತಳ ಪೋದೆಯಾಗಿ ಹೋಗ್ತದೆಯಪ್ಪ. ಮಾವಯ್ಯ, ಚಿಂತಿಸುವುದು ಬೇಡ. ಮದುವೆಯಾಗಿ ಇಂದು 4ನೇ ದಿವಸ. ಅಂದ್ರೆ ಕಳೆದು ಹೋಗಲಿಲ್ಲ ಅಂತ? ಇಲ್ಲ. ಹಾಗಿದ್ರೆ ವಿಳಂಬ ಮಾಡಬೇಡ ಚಂದ್ರಹಾಸ. ಆದಷ್ಟು ಬೇಗ ಪೂಜಾ ಪರಿವಾರದೊಂದಿಗೆ ಅಲ್ಲಿಗೆ ಹೋಗಿ ಆ ತಾಯಿಗೆ ಪೂಜೆನ ಸಲ್ಲಿಸಿ ಆದಷ್ಟು ಬೇಗ ಬರಬೇಕು ನೀನು. ಇದು ದಂಪತಿ ಛೆ, ಕಾಳಿಕಾ ಗುಡಿಗೆ ಮಾತ್ರ ವರ ಮಾತ್ರ ಹೋಗುವ ಪದ್ಧತಿ ನಮ್ಮಲ್ಲುಂಟು. ಹೌದಾ? ನೀನು ಓರ್ವನೇ ಹೋಗಬೇಕು. ಹೋಗು ಹೋಗು, ಬೇಗ ಹೋಗು, ಬೇಗ. ನೇಚರನು ಅಂಬುದಿಗಿಳಿಯುವ ಸಮಯದಲ್ಲಿ ಸ್ಮಶಾನದ ಕಾಳಿಕಾ ಗುಡಿಗೆ ಬರನೋರ್ವ ವ್ಯಕ್ತಿ ಹಿಂದು ಮುಂದು ನೋಡದೆ ಅವನ ಶಿರಚ್ಛೇದನ ಕುರುಹನ್ನ ತಂದು ತೋರಿಸಿ ಹೋಗಿ. ಕಾಳಿಕಾ ಮಾತೆ ಮಂದಿರಕ್ಕೆ ಯಾಕೆ? ಮಾವ ಹೇಳಿದ್ದಾರೆ. ಅಯ್ಯೋ, ಅವ್ರಿಗೆ ಬೇರೆ ಕೆಲಸವೇ ಇಲ್ಲ. ಪೂಜೆ ಸಲ್ಲಿಸಿ ಮಹಾರಾಜರಿಗೆ ನಿಮ್ಮಲ್ಲಿ ರಾಜಕೀಯವಾದಂತ ವಿಷಯವನ್ನು ಮಾತಾಡ್ಲಿಕ್ಕೆ ಉಂಟಂತೆ ಅಲ್ಲಿಗೆ ಬರ್ಬೇಕು. ಇದು ಪೂಜೆ. ನನ್ನ ನಿಮ್ಮಲ್ಲಿ ಭೇದ ಉಂಟ? ನಿಮ್ಮ ಹೆಸರಿನಲ್ಲಿ ನಾನು ಪೂಜೆ ಸಲ್ಲಿಸ್ತೇನೆ, ನೀವು ಅಲ್ಲಿ ನಿಮ್ಮ ಅಣತಿಯನ್ನು ಪಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಬಾವ ಮದನ ಎನ್ನುವುದು ಸಿಕ್ಕಿದ.
ಮಹಾರಾಜರು ಅಗತ್ಯವಾಗಿ ನಿನ್ನನ್ನು ಕಾಣಬೇಕೆನ್ನುವುದಾಗಿ ಹೇಳಿದಾಗ ಅಲ್ಲಿ ಹೋದೆ. ಚಂಪಕ ಮಾಲಿನಿಯನ್ನು ಮದುವೆ ಮಾಡುವ ಜೊತೆಯಲ್ಲಿ ಪಟ್ಟದ ಕತ್ತಿಯನ್ನು ಕೊಟ್ಟಿದ್ದಾರೆ. ಹಾಗಂತ ಪೂಜೆಗೆ ಲೋಪ ಆಗ್ಲಿಲ್ಲ. ಭಾವ ಮದನ ಹೋಗಿದ್ದಾರೆ. ಮಗನೇ ಮದನ ಮಗನೇ 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 ನಿನ್ನನು ಮಡುಗಿ ಜಗದುಳು ಹಗೆಗೆ ಊಳಿಗನಾಗಿ ಜೀವಿಸೆ ಮಗನೇ ಮಗನೇ ನಿನ್ನನು ಮಡುಗಿ ಜಗದುಳು ಹಗೆಗೆ ಊಳಿಗನಾಗಿ ಜೀವಿಸೆ ನಗಳೆ ಶಿವೆ ಮತ್ತ ಮತಂಗರು ಸುಡಲಿ ದೇಹವಿದೋ ಮಗನೇ 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 ಮದನ ಏನಾಗಿ ಹೋಯ್ತಪ್ಪ ನಿನ್ನ ಪರಿಸ್ಥಿತಿ? ನಿನ್ನ ಉಜ್ವಲವಾದಂತ ಭವಿಷ್ಯತ್ತು ರೂಪುಗೊಳ್ಳಬೇಕು, ಗುರಿ ಮುಟ್ಟಬೇಕು. ಏನೆಲ್ಲ ಆಶಾ ಗೋಪುರದ ಕೆಲಸನ್ನ ಕಂಡವನೋ ನಿನ್ನಪ್ಪ. ನಿನ್ನ ಸಾವಿಗೆ ಈ ಪಾಪಿ ನಿನ್ನಪ್ಪನೇ ಕಾರಣ ಆಗಿ ಹೋತಲ್ಲ. ಅದು ನೋಡಿದಂತಹ ದೇವಾನು ದೇವತೆಗಳು ಸುಡಲಿ, ದುಷ್ಟ ಬುದ್ಧಿಯ ಬಾಳು ಸುಡಲಿ ಎಂದಾಗಿ ನಿಂದಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಮಗನೇ, ನೀನೇ ಇಲ್ಲದೆ ಹೋದ್ರೆ ನಿನ್ನಪ್ಪನ ಬದುಕು ಇನ್ಯಾಕೋ ಕಂದ, ಇನ್ಯಾಕೋ? ಒಬ್ಬ ಊಳಿಗನಾಗಿ ನಾನು ಬದುಕಲಾರೆ ಕಂದ. ಮದನ, ನಿನ್ನೊಟ್ಟಿಗೆ ನಾನು ಬರ್ತೇನೆ ಕಂದ. ಕಾಣುತ್ತಾ ಇದೆ ಕಾಳಿಕಾ ಗುಡಿಯಲ್ಲಿ ಶಿಲೆಯ ಕಂಬವೊಂದು, ಅದು ನನ್ನ ತಲೆಯನ್ನ ಜಜ್ಜಿಕೊಂಡು ಸಾಯ್ತೇನಂತೆ. ಇಂದು ಹಾಸನು ಸರ್ವ ಬಾಂಧವರೊಡಗೂಡಿ ಬಂದು ಕಾಣಿಕೆಯ ಮಂದಿರಕ್ಕೆ. ಸ್ವಾಮಿ, ಏನಾಗಿ ಹೋಯಿತು? ನನ್ನ ಅಪ್ಪ ಹಾಗೂ ಅಣ್ಣ ಇಲ್ಲ ಅಂತಾದ ಮೇಲೆ ನಾನಿನ್ನು ಬದುಕುವುದಿಲ್ಲ, ನಾನು ಸಾಯ್ತೇನೆ. ಅಳುವುದು ಸರಿಯಲ್ಲ. ಸತ್ತವರಿಗಾಗಿ ನಾವು ಓದ್ತಾರೆ, ಸತ್ತವರು ಮತ್ತೆ ಜೀವಿಸ್ತಾರ. ಚಿಂತಿಸುವಂತ ಅಗತ್ಯ ಇಲ್ಲ. ನಾವು ಇರುವುದು ಕಾಳಿಕಾ ಮಂದಿರ, ಅವಳನ್ನೇ ಸ್ತುತಿಗೈಯೋಣ. ಮತ್ತೆ ಶಂಕರೀ ಸದ್ಭಕ್ತಾಶ್ರಿತ ಜನ ಕಿಂಕರಿ ಮಾಣಿಕ್ಯ ಮಕುಟಾಲಂಕರಿ ಸರ್ವಾಶಕ್ತಿ ದುರಂಧರಿ ಓಂಕಾರಿ ಶಂಖಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ವರ ಬಿರುದಾಂಕಿತೆ ಶಂಕಾಲಂಕೃತ ತುತಿ ಪಂಕಜಾಕ್ಷಿ ಕುಂಕುಮಾಂಕಿತಾದರಿ ಶ್ರೀ ಕಾಳಿಕಾಂಬೆ ಸಾಮಜಗಮನೆ ಸುತ್ರಾಮರ್ಜಿತ ಚರಣೆ. ಅಮ್ಮ ಲೋಕಮಾತೆ ಸರ್ವೇಶ್ವರಿ, ಏನಮ್ಮ ಇದು? ಈ ಕಡೆಯಲ್ಲಿ ನನ್ನ ಬಾವ ಹಾಗೂ ಮಾವ ಹೆಣವಾಗಿ ಬಿದ್ದಿದ್ದಾರೆ. ಒಂದೆಡೆಯಲ್ಲಿ ಆತ್ಮಹತ್ಯೆ, ಮತ್ತೊಂದೆಡೆಯಲ್ಲಿ ಕೊಲೆ ಎನ್ನುವುದು ಅರ್ಥವಾಗ್ತದೆ. ಹಾಗಾಗಿ ಈ ರೀತಿಯ ಅಪವಾದಕ್ಕೆ ಅಲ್ಲವ ಲೋಕ ಅಪವಾದಕ್ಕೆ ಚಂದ್ರಹಾಸ ಗುರಿಯಾಗುವ ಇದ್ದಾನೆ. ಯಾವ ರೀತಿ ಅಧಿಕಾರಿಯನ್ನು ಸಿಕ್ಕಿದ ನಂತರ ಬಾವ ಹಾಗೂ ಮಾವನನ್ನು ಕೊಂದಿದ್ದಾನೆ ಎನ್ನುವಂತ ಅಪವಾದ ನನಗೆ ಬರಬಾರದು. ನೀನೇ ರಕ್ಷಿಸಬೇಕು. ಇಲ್ಲ, ಶಿಲೆಯಲ್ಲಿ ಇರುವವಳು ನೀನು, ರಕ್ತ ಪಿಪಾಸಿನಿ ನೀನು, ರಕ್ತ ಸಾರುವುದಿಲ್ವ? ಇದು ಹಿಡಿದಂತ ದೇವಿ ಮೈದೂರಿ ದೀರ ಕಡಿಯದಿರು ಖಂಡವನೀಗ ದೀರ ಕಡಿಯದಿರು ಖಂಡವನೀಗ ದೀರ ಕಡಿಯದಿರು 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 ಧೀರ ನಿನ್ನಯ ಭಾವ ಭಕ್ತಿಗೆ ಸೂರೆ ಹೋಗುತ್ತ ಸಾರಿ ಬಂದೆನು ಪೋರ ಪ್ರಾಯದಿ ತೀರಿ ಪೋಪಡೆ ಕೂರಸಿಯ ನೀ ಏರಿ ಸಿರ್ಪೆಯ ಧೀರ ಓಹೋ ಧೀರ
ಓಹೋ ಧೀರ ಕಡಿಯದಿರು ಮಗನೇ ಚಂದ್ರಹಾಸ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಬೇಕಾದ ವರವನ್ನ ಕೇಳಿಕೋ. ಚಿತ್ತಜಾಂತಕಿ ಲಾಲಿಸಾದರೆ ಸತ್ತವರ ಈರ್ವರನು ನೀ ಬದುಕಿಸು. ಸತ್ತವರ ಈರ್ವರನು ನೀ ಬದುಕಿಸು. ಚಿತ್ತ ಜನಪಿತ ಭಕ್ತಿ ಎನ್ನಯ ಚಿತ್ತದೊಳು ನೆಲೆಗೊಳಿಸು ಸ್ಥಿರವಾಗಿ. ಚಿತ್ತ ಜನಪಿತ ಭಕ್ತಿ ಎನ್ನಯ ಚಿತ್ತದೊಳು ನೆಲೆಗೊಳಿಸು ಸ್ಥಿರವಾಗಿ. ಚಿತ್ತಜಾಂತಕಿ ಲಾಲಿಸಾದರೆ ಸತ್ತವರ ಈರ್ವರನು ನೀ ಬದುಕಿಸು ಬದುಕಿಸು ಬದುಕಿಸು. ಅಮ್ಮ ಲೋಕಮಾತೆ ಸರ್ವೇಶ್ವರಿ, ನಿನ್ನ ಪವಿತ್ರವಾದಂತ ಪಾದಾರವಿಂದಕ್ಕೆ ಚಂದ್ರಹಾಸನ ಅನಂತ ಅನಂತ ವಂದನೆಗಳು ತಾಯಿ. ಶುಭವಾಗಲಿ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಅಮ್ಮ, ಈ ಕಡೆಯಲ್ಲಿ ನೋಡಿದೆಯಾ ತಾಯಿ? ನನ್ನ ಭಾವ ಹಾಗೂ ಮಾವ ಹೆಣವಾಗಿ ಬಿದ್ದಿದ್ದಾರೆ. ಲೋಕ ಅಪವಾದಕ್ಕೆ ಚಂದ್ರಹಾಸ ಗುರಿಯಾಗುತ್ತಿದ್ದಾನೆ. ಅವರನ್ನು ರಕ್ಷಿಸುವ ಒಟ್ಟಿಗೆ ಶ್ರೀಹರಿಯ ನಾಮ ಸಂಕೀರ್ತನೆ ಎನ್ನುವುದು ನನ್ನ ನಾಲಿಗೆಯಲ್ಲಿ ಸದಾ ನಲಿದಾಡುವಂತೆ ಮಾಡುತ್ತಾಯೇ ಮಾಡಮ್ಮ. ತಥಾಸ್ತು. ಮಗಳೇ ವಿಷಯ ಅಪ್ಪ ಏನು ಅಂತ ಅರ್ಥವಾಗುತ್ತಾ ಇಲ್ಲ. ನಿದ್ದೆ ಬಂದು ಎಚ್ಚರವಾದಂತಹ ಅನುಭವ ನಮ್ಮ ಪಾಲಿಗೆ ಉಂಟಾಗುತ್ತಾ ಇದೆ. ಏನ್ ನಡೆದು ಹೋಯ್ತಮ್ಮ ಇಲ್ಲಿ? ಅಪ್ಪ, ಮಗನ ಸಾವನ್ನು ನೋಡಿದಂತಹ ನೀವು ಇನ್ನು ನನಗೆ ಬದುಕಿ ಇನ್ನು ಪ್ರಯೋಜನ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ನೀವು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡವರಿದ್ದೀರಿ. ಅಷ್ಟು ಹೊತ್ತಿಗೆ ಯಾರು ನಿಮ್ಮ ವೈರಿ ಎನ್ನುವುದಾಗಿ ನೀವು ತಿಳಿದುಕೊಂಡಿದ್ದೀರೋ ಅವರೇ ಮುಂದೆ ಲೋಕಾಪವಾದಕ್ಕೆ ನಾನು ಗುರಿಯಾಗ್ತೇನೆ ಎನ್ನುವಂತಹ ಕಾರಣಕ್ಕಾಗಿ ಕಾಳಿಕಾ ಮಾತೆಯನ್ನು ಒಲಿಸಿಕೊಂಡು ಸತ್ತಂತಹ ನಿಮ್ಮನ್ನು ಮತ್ತೆ ಬದುಕಿಸಿದವರಪ್ಪ ನಮ್ಮವರು. ಪುನರ್ಜನ್ಮವನ್ನ ಕೊಟ್ಟಂತವನು ಚಂದ್ರಹಾಸ. ಚಂದ್ರಹಾಸ ಮಾಮಯ್ಯ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲಿಕ್ಕಿಲ್ಲಪ್ಪ. ಯಾಕೆ ಕೇಳಿದ್ರೆ ಸತ್ತಂತಹ ನನ್ನನ್ನು ನನ್ನ ಮಗನನ್ನು ಬದುಕಿಸಿದಂತಹ ಮಹಾತ್ಮ ನೀನು. ಮಹಾತ್ಮ ನೀನು ಪರ್ವತವಾದರೆ ನಾವೆಲ್ಲ ಪ್ರಭಾತ ಪ್ರಭಾತ. ಚಂದ್ರಹಾಸ, ನೀನಿಟ್ಟಿರುವಂತಹ ಹೆಜ್ಜೆಗೂ ಕಷ್ಟವನ್ನ ಕೊಟ್ಟಂತಹ ಪಾಪಿ. ಕುಂತಳವೇ ನನ್ನದಾಗಬೇಕು, ಇಲ್ಲಿಯ ಪಟ್ಟವನ್ನು ನನ್ನ ಮಗ ಏರಬೇಕು ಎಂದಾಗ ಬಯಸಿದೆ. ಆದರೆ ಲೋಕಮುಖದಲ್ಲಿ ಶ್ರೀಹರಿಯ ಭಕ್ತಾನದಾಗಿ ಪ್ರಖ್ಯಾತಿಯನ್ನು ಪಡೆದೆ. ಆದರೆ ನಾನು ಮಾಡಿರುವಂತಹ ಅಪರಾಧ ಕ್ಷಮ್ಯ ಅಪರಾಧ. ಯಾವ ಶಿಕ್ಷೆಯನ್ನು ಕೊಟ್ಟರೂ ಸಹ ಅನುಭವಿಸುವುದಕ್ಕೆ ನಾನು ಸಿದ್ಧನಾಗಬೇಕು. ಅಷ್ಟು ಮಾತ್ರ ಅಲ್ಲ, ನನ್ನ ಮಗ ಮದನ ಮುಗ್ಧನಿದ್ದಾನೆ. ಕುಳಿತುಕೊಳ್ಳೋ ಅಂತ ಹೇಳಿದ್ರೆ ಕುಳಿತುಕೊಳ್ತಾನೆ, ಹೇಳೋ ಅಂತ ಹೇಳಿದ್ರೆ ಹೇಳ್ತಾನೆ. ಅಂತವನನ್ನ ನಿನ್ನ ಕೈಗೆ ನಾನು ಒಪ್ಪಿಸುತ್ತಾ ಇದ್ದೇನೆ. ಅವನ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು. ಎಲ್ಲರೂ ಸುಖವಾಗಿರಿ, ಪ್ರಪಂಚ ವಿಶಾಲವಾಗುಂಟು. ನಾ ಎಲ್ಲಾದ್ರೂ ದೂರ. ನೀವಿಂತ ಮಾತನ್ನು ಖಂಡಿತವಾಗಿ ಆಡಬಾರದು. ಯಾಕಪ್ಪ? ನನ್ನದೊಂದೇ ಸಹಕಾರವೋ ಭಕ್ತಿಯೋ ಖಂಡಿತ ಅಲ್ಲ. ಆ ಕಾಳಿಕಾ ಮಾತೆಗೂ ನೀವಿರುವರು ಬದುಕಬೇಕು. ನಿಮ್ಮಂತವರ ಮಾರ್ಗದರ್ಶನ ಎನ್ನುವುದು ನಮ್ಮಂತವರಿಗೆ ಬೇಕು. ಈ ಚಂದ್ರಹಾಸ ಎನ್ನುವಂತ ಬಂಗಾರದ ತುಂಡು ಪ್ರಪಂಚ ಮುಖಕ್ಕೆ ಏನು ಎಂದು ತೋರಿಸಿದವರು ನೀವಿದ್ದೀರಿ. ಹಾಗಾಗಿ ಇಲ್ಲಿಯೇ ಇದ್ದು ನಿಮ್ಮ ಮಾರ್ಗದರ್ಶನವನ್ನು ಸದಾ ನಮಗೆ ಬೇಕು. ಯಾವ ಕಡೆಗೆ ನೀವು ಹೋಗುವುದು ಬೇಡ. ಇಷ್ಟು ಕೆಟ್ಟದ್ದನ್ನು ಮಾಡಿದ್ರು ಈ ಪಾಪಿಯನ್ನು ಇಲ್ಲೇ ಇಟ್ಟುಕೊಳ್ಳುವ ಮನಸ್ಥಿತಿ ನಿಮಗುಂಟು ಅಂತ. ಖಂಡಿತವಾಗಿ ದ್ರಷ್ಟ ಬುದ್ಧಿಯಾದ ನಾನು ದುಷ್ಟ ಬುದ್ಧಿಯಾಗಿ ವ್ಯವಹರಿಸಿದೆ. ಆದ್ರೆ ನಿಮ್ಮೆಲ್ಲರ ಅಂಬೋಣದ ಪ್ರಕಾರವಾಗಿ ಇಲ್ಲೇ ಇರಬೇಕು ಅಂತಾದ್ರೆ ನಮ್ಮ ಸುಬುದ್ಧಿಯ ಮಹಾರಾಜರ ಹಾಗೆ ಮುಂದೆ ನಾನು ಬದುಕುವುದಕ್ಕೆ ಮುಂದಾಗುತ್ತೇನೆ. ಅಂತೂ ಆ ತಾಯಿಯ ಕೃಪೆಗೆ ನಾವು ಪಾತ್ರರಾಗಿ ಎಲ್ಲವರು ಮತ್ತೆ ಪುನಃ ನಾವು ಒಂದಾಗಿದ್ದೇವೆ. ಚಂದ್ರಹಾಸ, ಹೌದು. ಒಂದಾದಂತ ಈ ಸಂತೋಷದಲ್ಲಿ ಎಲ್ಲವರು ಒಂದಾಗಿ ಸಿಹಿ ಊಟವನ್ನು ಮಾಡೋಣ. ಹಾಗೆ ಇಂಥ ಕಥಾನಕವನ್ನ ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ ಆ ಭಗವಂತ ಶ್ರೀಹರಿ ಅವರ
ಪಾಲಿಗೆ ಆರೋಗ್ಯ ಆಯಸ್ಸು ಸರ್ವ ಸಂಪತ್ತನ್ನ ಕೊಟ್ಟು ಅನುಗ್ರಹಿಸಲಿ ಅಂತ ಹೇಳುತ್ತಾ ಲೋಕಕ್ಕೆ ಮಂಗಳವನ್ನ ಕೋರೋಣವನ್ನು. ರಂಗನಾಯಕ ರಾಜೀವಲೋಚನ ರಮಣ ನೀ ಬೆಳಗಾಯ್ತು ಏಳೆನ್ನೋತ ರಂಗನಾಯಕ ರಾಜೀವಲೋಚನ ರಂಗನಾಯಕ 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 ರಾಜೀವಲೋಚನ ರಮಣ ನೀ ಬೆಳಗಾಯ್ತು ಏಳೆನ್ನುತ್ತ ರಮಣ ನೀ ಬೆಳಗಾಯ್ತು ಏಳೆನ್ನುತ್ತ ಅಂಗನೇಲ ಕುಮಿತ ಪತಿಯ ಎಬ್ಬಿಸಿದಳು ಅಂಗನೇಲ ಕುಮಿತ ಪತಿಯ ಎಬ್ಬಿಸಿದಳು ಶೃಂಗಾರದ ನಿದ್ರೆ ಸಾಕೆನುತ ಶೃಂಗಾರದ ನಿದ್ರೆ ಸಾಕೆನುತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಅಕ್ಷಿಯ ತೆರೆದೀಗ ಈಕ್ಷಿಸೆಂಬುದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ 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 ಗುಟ್ಟದ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವವು ರಂಗ ರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಯಿತೇಳೆನ್ನುತ್ತ ಅಂಗನೇಲ ಕುಮಿತ ಪತಿಯ ನೆಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ರಂಗ ಏಳೆನ್ನುತ್ತ ನಿದ್ರೆ ಸಾಕೆನ್ನುತ್ತ ರಂಗ 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 ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಆಹೋಹೋ ಮತ್ತು ಆಹೋಹೋ ಕುಡುಪು ಅನಂತ ಪದ್ಮನಾಭ ದೇವರ ಸದ್ಭಕ್ತರು ಮಾಡಿಸಿರುವಂತಹ ಸೇವೆಯನ್ನು ಪರಂಪರಿಸಿಕೊಂಡು ಕೊಟ್ಟಿರುವಂತಹ ಸಿರಿಮಣಿಗೊಂದ ಪ್ರಸಾದ ದಕ್ಕಿತು ದಕ್ಕಿತು